ಹಣ್ಣು ಮೇಳಕ್ಕೆ ಕೊನೆಯದಾಗಿ ಅಂದರೆ ಮೇಳದ ಕೊನೆಗೆ ಶಿಷ್ಟಾಚಾರ ಅದು ನಮಗೆಲ್ಲ ಒಂದು ಸಂತೋಷವನ್ನು ತುಂಬಿಸಿಕೊಳ್ಳುವುದಕ್ಕೆ, ಮನಸ್ಸು ತುಂಬಿಸಿಕೊಳ್ಳುವುದಕ್ಕೆ 3 ದಿವಸಗಳ ಹಣ್ಣಿನ ಸಂಭ್ರಮ ಏನಿದೆ ಆ ಸಂಭ್ರಮವನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವುದಕ್ಕಾಗಿ ಸಮಾರೋಪ ಸಮಾರಂಭ. ಯಾವುದೇ ಒಂದು ಸಮಾರೋಪ ಅಂತ ಹೇಳಿದರೆ ಅದು ಆರಂಭ ಅಂತ ನಾವು ಸನಾತನೀಯವಾಗಿ ನಂಬಿದವರು. ಈ ಹಲಸು ಹಣ್ಣು ಮೇಳದ ಸಮಾರೋಪ ಸಮಾರಂಭಕ್ಕಾಗಿ ನಾವೆಲ್ಲ ಕಾತರರಾಗಿದ್ದೇವೆ. ಮಳಿಗೆಗಳಲ್ಲಿ ಸುತ್ತಾಡುತ್ತಾ ಇದ್ದು ತಮ್ಮ ಸುತ್ತಾಟವನ್ನು ಪೂರೈಸಿದಂಥ ಅನೇಕ ಫಲಪ್ರಿಯರು ಸಭಾಭವನದಲ್ಲಿ ಸಮಾಹಿತರಾಗಬೇಕು ಅಂತ ನಮ್ಮಲ್ಲಿ ಇನ್ನೊಮ್ಮೆ ವಿಜ್ಞಾಪಿಸಿಕೊಳ್ಳುತ್ತಾ, ಮತ್ತು ಬಹುಮಾನ ಪಡೆಯುವವರು ಮತ್ತು ಈಗಾಗಲೇ ನಮಗೆ ಪ್ರಾಯೋಜನೆಯನ್ನು ನೀಡಿದಂತಹ ಬಂಧುಗಳು ಸಭಾಭವನಕ್ಕೆ ಬಂದು ಆಸೀನರಾಗಬೇಕು. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಪುತ್ತೂರಿನ ಶ್ಯಾಮ್ ಜ್ಯುವೆಲ್ಸ್ ಗ್ರೂಪ್ ಇದರ CMD ಆಗಿರುವಂಥ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 3 ದಿವಸಗಳ ಮೇಳದ ಒಟ್ಟು ಒಂದು ಜಿಸ್ಟನ್ನು, ಒಂದು ವರದಿಯನ್ನು ಎಲ್ಲ ಮಳಿಗೆಗಾರರ ಜೊತೆ ಮಾತಾಡಿ ಒಂದು ವರದಿ ಸಿದ್ಧ ಮಾಡಿದ್ದಾರೆ. ಅದನ್ನು ನವತೇಜ ಟ್ರಸ್ಟ್ ಇದರ ಪುತ್ತೂರಿನ ಶ್ರೀ ವೇಣುಗೋಪಾಲ್ ಸಮಾಪನ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರಿನ MLC ನಮ್ಮ ಹೆಮ್ಮೆಯ ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸ್ತಾರೆ. JCI ಭಾರತ ವಲಯ 15 ವಲಯ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಶುಭ ನುಡಿಯನ್ನು ಆಡುವುದಕ್ಕೆ ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸುಧಾಕರ ಸುವರ್ಣ ತಿಂಗಳಾಡಿಯವರು ಹಾಗೂ ಗ್ರಾಮಜನ್ಯ ರೈತೋತ್ಪಾದಕ ಸಂಸ್ಥೆ ಪುತ್ತೂರು ಇದರ ನಿರ್ದೇಶಕರಾಗಿರುವಂಥ ನಿರಂಜನ್ ಪೋಳ್ಳಿಯವರು ಶುಭ ನುಡಿಗಳನ್ನು ಆಡಲಿಕ್ಕಿದ್ದಾರೆ. ಇವರೆಲ್ಲರನ್ನು ಗೌರವಪೂರ್ವಕವಾಗಿ ನವತೇಜ ಟ್ರಸ್ಟಿನ ಅಧ್ಯಕ್ಷರು ಅನಂತಣ್ಣ ಸುಹಾಸ್ ಮರಿಕೆ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, 2007ನೇ ಇಸವಿಯಲ್ಲಿ ಆರಂಭಗೊಂಡಂಥ ಹಲಸಿನ ಆಂದೋಲನದ ಬೀಜ ಮೊಳಕೆ ಒಡೆದು ಸಸಿಯಾಗಿ ಹೆಮ್ಮರವಾಗಿ ಇಂದು ಫಲ ಬಿಡುತ್ತಾ ಇದೆ. ಅಡಿಕೆ ಪತ್ರಿಕೆಯು ಆರಂಭಿಸಿದಂಥ ಯಾವ ಆಂದೋಲನ ಇದೆಯೋ ಆ ಆಂದೋಲನದ ನೇತೃತ್ವ ವಹಿಸುತ್ತಾ ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಹಲಸಿನ ಸುದ್ದಿಗಳನ್ನು ನಾಲ್ದೆಸೆಯಲ್ಲಿ ಕೂಡ ಪಸರಿಸಿದಂಥ ಅಡಿಕೆ ಪತ್ರಿಕೆಯ ಸಂಪಾದಕ ಶ್ರೀಪಡ್ರೆಯವರಿಂದ ಅವರ ಕನಸು ಈಗ ನನಸಾಗ್ತಾ ಇದೆ, ನನಸಾಗಿದೆ. ಇವತ್ತು ಹಲಸು ನಿರ್ಲಕ್ಷಿತ ಹಣ್ಣು, ಹಲಸು ಎಂದರೆ ಮೂಗು ಬುರಿಯುವಂತಹ ಒಂದು ಸ್ಥಿತಿ, ಹಲಸು ಅಂತ ಹೇಳಿದ್ದಾಗೆ ಇಸಿ ಅಂತ ಹೇಳುವಂಥ ಸ್ಥಿತಿ, ಇದನ್ನೆಲ್ಲ ನೋಡುತ್ತಾ ಬೆಳೆದವರು ನಾವು. ಹಾಗಾಗಿ ಈ ಹಣ್ಣಿಗೆ 2007ರಲ್ಲಿ ಆರಂಭಗೊಂಡಂಥ ಯಾವ ಆಂದೋಲನ ಇದೆಯೋ ಆ ಆಂದೋಲನ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಹೇಳುವುದಕ್ಕೆ ಸಂತೋಷವಾಗ್ತದೆ. ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಹಲಸಿನ ಹಣ್ಣು ಹಿತ್ತಲಿನಿಂದ ಜಗಲಿಗೆ ಬಂದಿದೆ, ಜಗಲಿಯಿಂದ ಅಡುಗೆ ಮನೆಗೆ ಹೋಗಿದೆ, ಅಡುಗೆ ಮನೆಯಿಂದ ನಮ್ಮ ಬಟ್ಟಲಿನಲ್ಲಿ ಖಾದ್ಯಗಳ ಮೂಲಕ ಇವತ್ತು ಅಲಂಕರಿಸಿದೆ. ಇವತ್ತು ಯಾವುದೇ ಸಮಾರಂಭ ಹೋಗಲಿ ಹಲಸಿನ ಒಂದು ಐಟಮ್ ಇದ್ದೇ ಇರುತ್ತದೆ. ಇದೆಲ್ಲ ಈ ಆಂದೋಲನದ ಫಲಶ್ರುತಿ. ನವತೇಜ ಟ್ರಸ್ಟ್ ಪುತ್ತೂರು ಸಮಾನ ಫಲಪ್ರಿಯರ ಒಂದು ಚಿಕ್ಕ ಸಂಸ್ಥೆ. ಅದು 9 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಸಣ್ಣದಾಗಿ ಆರಂಭಿಸಿದಂತಹ ಯಾವ ಹಲಸು ಮೇಳೆ ಇದೆ ಇವತ್ತು ಅದು ಹೆಮ್ಮರವಾಗಿ ಬೆಳೆದಿದೆ. ಇಷ್ಟೊಂದು ಮಂದಿ ಫಲಪ್ರಿಯರು ಒಂದು ಹಣ್ಣನ್ನು ಅರಸುತ್ತಾ ಹಣ್ಣಿನ ಮೌಲ್ಯವರ್ಧನೆಯ ಪರಿಮಳಕ್ಕೆ ಆಘ್ರಾಣಿಸುತ್ತಾ ಒಂದು ಹಲಸು ಮೇಳದಲ್ಲಿ ಸಂಪನ್ನರಾಗ್ತಾರೆ ಹೇಳುವುದೇ ಒಂದು ಹೆಮ್ಮೆಯ ವಿಷಯ, ಸಂಭ್ರಮದ ವಿಷಯ. 9 ವರ್ಷಗಳಲ್ಲಿ ಇದು 8ನೇ ಆವೃತ್ತಿಯ ಹಲಸು ಮೇಳ. ಇದು ಕೋವಿಡ್ ಕಾಲಘಟ್ಟದಲ್ಲಿ 1 ವರ್ಷ ನಿಲುಗಡೆಯಾಗಿತ್ತು. 8 ವರ್ಷಗಳಲ್ಲಿ ಕೂಡ ವರ್ಷದಿಂದ ವರ್ಷಕ್ಕೆ ಮಳಿಗೆದಾರರ ಸಂಖ್ಯೆ, ಬರುತ್ತಿರುವಂತಹ ಫಲಪ್ರಿಯರ ಸಂಖ್ಯೆ, ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಸಂಪನ್ನವಾಗುವಂಥ ಹಲಸು ಮೇಳಗಳು, ಇದನ್ನೆಲ್ಲ ನೋಡಿದಾಗ ಹಲಸಿಗೆ ಮಾನ ಬಂದಿದೆ. ಹಲಸಿಗೆ ಮಾನ ಕೊಡುವುದರ ಮೂಲಕವಾಗಿ ನಮಗೆ ಗೌರವ ಬಂದಿದೆ, ನಮಗೆ ಮಾನ ಬಂದಿದೆ ಅಂತ ಹೇಳುವುದಕ್ಕೆ ಬಹಳ ಇಷ್ಟವಾಗ್ತದೆ. 3 ದಿವಸಗಳ
ಈ ಹಲಸು ಹಣ್ಣಿನ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ ನಮ್ಮ ನವತೇಜ ಟ್ರಸ್ಟ್ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಅನಂತ ಪ್ರಸಾದ್ ನೈತಡ್ಕವರು. ಸರ್ ಬನ್ನಿ. ಎಲ್ಲರಿಗೂ ವಂದನೆಗಳು. ಕ್ಷೇತ್ರದ ದೊರೆಯಾದಂತಹ ಶ್ರೀ ಮಾಲಿಂಗೇಶ್ವರನ ಚರಣಕಮಲಗೆ ಪೊಡಮಡುತ್ತಾ ಈ ಒಂದು ದಿವಸ ಹಲಸು ಹಣ್ಣಿನ ಮೇಳದ ಸಮಾರೋಪ ಸಮಾರಂಭದ ಈ ಒಂದು ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಪ್ರಮುಖವಾಗಿ ನಾವು 2018ರಿಂದ ಪ್ರಾರಂಭಗೊಂಡಂತಹ ನಮ್ಮ ಜರ್ನಿ ಇವತ್ತಿಗೆ ಇಷ್ಟು ದೊಡ್ಡದಾಗಿ ಇವರು ಕಾರಂತರ ಹೇಳಿದಂತೆ ಇವತ್ತಿಗೆ ತನಕ ನಮ್ಮ ತಲುಪಿದೆ. ಹಲವು ಉದ್ಯಮದಾರಗಳನ್ನು ಪ್ರೋತ್ಸಾಹಿಸಿಕೊಂಡು, ಹಲವು ಹಣ್ಣು ಪ್ರಿಯರನ್ನು ಪ್ರೋತ್ಸಾಹಿಸಿಕೊಂಡು ಇವತ್ತು ಈ ಒಂದು ಸ್ಥಾನಕ್ಕೆ ನಿಂತಿದ್ದೇವೆ ಅಂತ ಹೇಳಿದರೆ ಒಂದು ಪುತ್ತೂರು ಜನತೆಯವರ ಆಶೀರ್ವಾದ ಹಾಗೂ ಹಣ್ಣು ಪ್ರಿಯರ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇಲ್ಲ ಅಂತಂದರೆ ನಾವು ಈ ಥರವಾದಂತಹ ಮುಂದುವರಿಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಇಡೀ ಈ ಒಂದು ಕಾರ್ಯಕ್ರಮದ ಪ್ರಯೋಜಕತ್ವವನ್ನು ವಹಿಸಿಕೊಂಡಂತಹ ಶ್ಯಾಮ್ ಜುವೆಲರ್ಸ್ ಗ್ರೂಪ್ ಪುತ್ತೂರು ಇದರ CMD ಆದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ, ನಿಮಗಿದು ಆತ್ಮೀಯವಾದಂತಹ ಸ್ವಾಗತ. ಮುಳಿಯ ಜುವೆಲರ್ಸ್ನ ಮಾಲಕರು ಅಂತ ಹೇಳುವಂಥದ್ದು. ಹಾಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ನಮ್ಮ MLC ಅವರು ಚಿರಪರಿಚಿತರು ನಮಗೆ. ಅವರಿಗೆ ನಮ್ಮ ಜೊತೆಗೆ ಬಂದಿದ್ದಾರೆ ಕಿಶೋರ್ ಕುಮಾರ್ ಬೊಟ್ಟಾಡಿ, ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ JCI 15 ವಲಯ 15 ಇದರ ವಲಯಾಧ್ಯಕ್ಷರಾದಂತಹ JFS ಸಂತೋಷ್ ಕುಮಾರ್ ಶೆಟ್ಟಿ, ನಿಮಗಿದು ಆಧಾರದ ಸ್ವಾಗತ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಯೋಜಕರಾಗಿ ನಮ್ಮ ಜೊತೆ ಇರುವಂತಹ ಗ್ರಾಮಜನ್ಯ FPO ಇದರ ನಿರ್ದೇಶಕರು ಹಾಗೂ ನಮ್ಮ ಜೊತೆಯಾಗಿ ಈ ಒಂದು ಮೇಳದಲ್ಲಿ ನಮ್ಮ ಜೊತೆಯಾಗಿರುವಂತಹ ಸಮೃದ್ಧಿ ಗಿಡ ಬೆಳೆತನ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಆದಂತಹ ನಿರಂಜನ್ ಪೋಳ್ಯ, ನಿಮಗಿದು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಟ್ರಸ್ಟಿನವರಾದಂತಹ ವೇಣುಗೋಪಾಲ್ ಹಾಗೂ ಸುವಾಸ್ ಮರಿಕೆ, ಹಾಗೆ ಅಡಿಕೆ ಪತ್ರಿಕೆಯ ಉಪಸಂಪಾದರಂತಹ ಕಾರಂತ ಪೆರಾಜೆ, ಹಾಗೆ ಬಂದ ತಮ್ಮ ಎಲ್ಲರನ್ನ ಸಹೃದಯ ಬಂಧುಗಳನ್ನು, ಹಲಸು ಪ್ರಿಯರನ್ನು ಎಲ್ಲರನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದರ ಜೊತೆ ಬುಟ್ಟ್ಯಾರಿಯವ್ರ ಹತ್ರ ಒಂದು ನಮ್ಮದು ವಿನಂತಿ. ನಾನು ಹಿಂದೆ ಹಲವು ಬಾರಿ ಶಕುಂತಲಾ ಶೆಟ್ಟಿಯವರು MLA ಆಗಿರುವಾಗ ಮತ್ತು ಸಂಜೀವ ಮಠಂದೂರು MLA ಆಗಿರುವಾಗ, ಅಲ್ಲದೆ ಈ ಶಾಸಕರು ಆಗಿರುವಾಗ ಒಂದು ವಿನಂತಿಯನ್ನು ಮಾಡಿದ್ದೇನೆ. ತೋಟಗಾರಿಕಾ ಬೆಳೆಯಲ್ಲಿ ಉಪಬೆಳೆಯಾಗಿ ಹಲಸನ್ನು ಸೇರ್ಪಡಿಸಬೇಕು ಅಂತೇಳಿ ದಯವಿಟ್ಟು ವಿಧಾನ ಪರಿಷತ್ತಲ್ಲಿ ಅದರ ಬಗ್ಗೆ ಅದನ್ನು ಎತ್ತಿ ಈ ಒಂದು ನಾವು ಮಾಡಿದಂಥ ಇಷ್ಟು ದೊಡ್ಡವಾದಂಥ ಕೆಲಸಕ್ಕೆ ತಮ್ಮ ಪೂರ್ಣ ಬೆಂಬಲವನ್ನಿಟ್ಟು ಅದನ್ನು ಅಲ್ಲಿ ವಿಧಾನ ಪರಿಷತ್ತಲ್ಲಿ ಅದನ್ನು ಪ್ರಸ್ತಾವಿಸಿ ನಮಗೆ ಒಂದು ಇಡೀ ತೋಟಗಾರಿಕೆ ಇಲಾಖೆಯಲ್ಲಿ ಉಪಬೆಳೆಯಾಗಿ ಹಲಸನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಮ್ರವಾದಂಥ ವಿನಂತಿಸುತ್ತಾ ಎಲ್ಲರಿಗೂ ವಂದನೆಗಳು. ನಮಸ್ತೆ. ಆತ್ಮೀಯರೇ, ಈ ಹಲಸು ಹಣ್ಣು ಮೇಳದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಳಿಗೆಗಳಿದೆ. ಈ ಮಳಿಗೆಗಳನ್ನೆಲ್ಲ ಸಂದರ್ಶಿಸಿ ಅವರ ಜೊತೆ ಮಾತನಾಡಿ ಯಾವುದೆಲ್ಲ ಐಟಮ್ಗಳಿದೆ ಅಂತ ಮಾತಾಡಿಸಿ ಎಲ್ಲ ಮಳಿಗೆದಾರರ ಪರವಾಗಿ ಎಲ್ಲ ಮಳಿಗೆದಾರರ ಕಷ್ಟ ಸುಖಗಳಿಗೆ ಧ್ವನಿಯಾಗ್ತಾರೆ ನಮ್ಮ ನವತೇಜ ಟ್ರಸ್ಟ್ ಪುತ್ತೂರು ಇದರ ಶ್ರೀಯುತ ವೇಣುಗೋಪಾಲ್ ಶಿಬರವರು. ಸರ್ ದಯವಿಟ್ಟು ಬನ್ನಿ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು, ಗಣ್ಯರಿಗೆ ಹಾಗೂ ನೆರೆದಿರುವ ಹಲಸು ಪ್ರೇಮಿಗಳಿಗೆ ಎಲ್ಲರಿಗೂ ಈ 8ನೇ ವರ್ಷದ ಹಲಸು ಹಣ್ಣು ಹಬ್ಬ, ಪುತ್ತೂರಿನ ಒಂದು ಏಕೈಕ ತೋಟಗಾರಿಕೆ ಅಥವಾ ಹಣ್ಣು ಹಬ್ಬ ಏನಿದೆ ಎಲ್ಲರಿಗೂ ಸ್ವಾಗತ ಮಾಡ್ತಾ, ಕೇವಲ ಮಳಿಗೆ ಅಲ್ಲ, ನಾವಿಲ್ಲಿರುವಂಥದ್ದು ಈ 8ನೇ ವರ್ಷದ ಏನು ಪ್ರಯತ್ನ ಇದೆ ಇದರ ಒಂದು ಉದ್ದೇಶ ಏನು ಮತ್ತು ಪರಿಣಾಮ ಏನು ಮತ್ತು ಮುಂದಿನ ದಾರಿ ಏನು ಅನ್ನೋ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ. ಯಾಕೆಂದರೆ ನಾವು ಯಾವುದೇ ಕೆಲಸ ಮಾಡೋದಿದ್ರೂ ದೃಷ್ಟಿ, ಧ್ಯೇಯ, ಉದ್ದೇಶ ಅನ್ನುವಂಥದ್ದು ಬೇಕಾಗ್ತದೆ. ಅದರ ನಂತರ ನಾವು ಅದನ್ನು ಸಾಧಿಸಲಿಕ್ಕೆ ಹೋದಾಗ ಪ್ರತಿ ಹಂತದಲ್ಲಿ ನಾವು ಅದನ್ನು ಅವಲೋಕಿಸಬೇಕಾಗ್ತದೆ. ಅದರ ನಂತರ ನಾವು ಮುಂದಿನ ಹೆಜ್ಜೆಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸೊ ಪ್ರತಿಯೊಂದು ಈ ಥರ ಮೇಳ ಆದಾಗ ನಾವು ಈ ಒಂದು ಆಧಾರದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕೆಲಸವನ್ನು ನೋಡ್ತಾ ಇರುವಂಥದ್ದು. ಮೊದಲಿಗೆ 8ನೇ ವರ್ಷದ ಹಲಸು ಹಣ್ಣು ಮೇಳ ನವತೇಜ ಟ್ರಸ್ಟ್ ಸುಮಾರು ಅನಂತಣ್ಣ ಈಗ ಹೇಳಿದಾಗೆ ಸುಮಾರು 10 ವರ್ಷ ಹಿಂದೆ ಬಹಳ ಒಂದು ಸಣ್ಣ ಮಟ್ಟದಲ್ಲಿ ನಾವೇ 3-4 ಜನ, ಒಂದು 10 ಜನ ಒಟ್ಟಿಗೆ ಸ್ನೇಹಿತರು ಅಂತ ಹೇಳ್ಬೋದು,
ಹಲಸು ಸ್ನೇಹಿತರು ಕ್ಯಾಶುವಲ್ ಆಗಿ ಸೇರಿ ಪ್ರಾರಂಭ ಮಾಡಿದ ಒಂದು ಹಲಸು ಹಣ್ಣು ಮೇಳ ಒಂದು ರೀತಿ ಒಂದು ಚಪ್ಪರ ಹಾಕಿ ಮಾಡಿದಾಗಿತ್ತು ಅವಾಗ. ಅಲ್ಲಿಂದ ಹಂತ ಹಂತವಾಗಿ ನಾವು ಹೇಗೆ ಬೆಳೆದಿದ್ದೇವೆ ಅದೇ ರೀತಿ ಈ ಹಲಸು ಹಣ್ಣು ಮೇಳ ಕೂಡ ಬೆಳೆದಿದೆ. ಆಗಲೇ ನಮ್ಮ ಗುರಿ ಉದ್ದೇಶ ಸ್ಪಷ್ಟವಾಗಿತ್ತು. ಮುಖ್ಯವಾಗಿ ನಮ್ಮ ಊರು ಪುತ್ತೂರು ಅನ್ನುವುದು ಕೃಷಿಗೆ ಬಹಳ ಪ್ರಸಿದ್ಧಿ, ಪುತ್ತೂರಿನ ಅಡಿಕೆ ಅಂದರೆ ಬಹಳ ಪ್ರಸಿದ್ಧಿ. ಆದರೆ ಒಂದು ಕೊರತೆ ಇತ್ತು, ಏಕ ಬೆಳೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಈ ಒಂದು ಕೊರತೆಗೆ ನಮ್ಮ ಪಡ್ರೆ ಅವರು ನಮ್ಮ ಊರಿನವರೇ. ಸೊ ನಮಗೆ ಹೆಮ್ಮೆ ಏನಂದರೆ ಇಡೀ ದೇಶದಲ್ಲಿ ಕೃಷಿ ಮತ್ತು ಪ್ರಕೃತಿಯ ವಿಷಯದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ಮೂವ್ಮೆಂಟ್, ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು, ಗ್ರಾಸ್ ರೂಟ್ ಲೆವೆಲಲ್ಲಿ ಮಾಡಲಿಕ್ಕೆ ಕಾರಣ ಆಗಿರುವಂಥವರು ನಮ್ಮ ಶ್ರೀ ಪಡ್ರೆ ಅವರು. ಅಡಿಕೆ ಪತ್ರಿಕೆಯ ಒಂದು ಮ್ಯಾಗ್ಝಿನ್ ಮುಖಾಂತರ, ಪತ್ರಿಕೆ ಮುಖಾಂತರ ನಾನು ಸ್ವತಃ ಸಾಧಾರಣ 10-15 ವರ್ಷ ಈ ಕೃಷಿ ಸಂಬಂಧ ವಿಚಾರದಲ್ಲಿ ದೇಶಾದ್ಯಂತ ಬೇರೆ ಬೇರೆ ಕೆಲಸಕ್ಕೆ ಹೋಗುವಾಗ ನನಗೆ ರಾಜಸ್ಥಾನ್, ಒರಿಸ್ಸಾ, ತಮಿಳುನಾಡುಗಳಲ್ಲಿ ಶ್ರೀ ಪಡ್ರೆ ಅವರ ಅಭಿಮಾನಿಗಳು, ಅವರ ಕೆಲಸದ ಅಭಿಮಾನಿಗಳು ಸಿಕ್ಕಿದ್ದಾರೆ. ಇದು ನನ್ನಂಥ ಸಾಮಾನ್ಯರಿಗೆ ಸಿಕ್ಕಿರಬೇಕಂದ್ರೆ ಅವರ ಒಂದು ಪ್ರಭಾವ, ಅವರ ಕೆಲಸದ ಪ್ರಭಾವ ಎಷ್ಟಿದೆ ಅಂತ ನಾವು ನೆನಪಿಸ್ಕೊಳ್ಬೋದು. ಹಾಗೆ ಒಂದು ಹಲಸಿನ ಒಂದು ರೆವಲ್ಯೂಷನ್ ಪ್ರಾರಂಭ ಮಾಡಿದ್ದು ಶ್ರೀ ಪಡ್ರೆ ಅವರು, ಪುತ್ತೂರಿನವರು. ಇನ್ನೊಂದು ಕಡೆ ನಮ್ಮ ಪುತ್ತೂರಲ್ಲಿ ಕೃಷಿ ಪ್ರಧಾನ ಒಂದು ಪ್ರದೇಶದಲ್ಲಿ ಹಲಸಿನ ಹಣ್ಣು ಜೊತೆಗೆ ಬಹುವಿಧ ಹಣ್ಣುಗಳ ಬೆಳೆಯನ್ನು ಬೆಳೆಸಲಿಕ್ಕೆ ಸಮಗ್ರ ತೋಟಗಾರಿಕೆಗೆ ಅಮೋಘ ಅವಕಾಶ ಇರುವಂಥದ್ದು. ಅದರ ಮುಖಾಂತರ ನಮ್ಮ ಕೃಷಿಕರ ಆರ್ಥಿಕತೆ, ಇಲ್ಲಿ ನಮಗೆ ಇರುವಂಥ ಏಕಬೆಳೆ ಅಡಿಕೆಯಲ್ಲಿರುವ ತೊಂದರೆಗಳು, ಅದಕ್ಕೆ ಪರ್ಯಾಯ ವ್ಯವಸ್ಥೆ, ಇದನ್ನೆಲ್ಲ ಗಮನ ಇಟ್ಟುಕೊಂಡು ಇದನ್ನು ಮುಂದುವರಿದು ಬೇರೆ ಬೇರೆ ಹಣ್ಣುಗಳ ಬೆಳೆಗಳು ನಮ್ಮ ಊರಿನಲ್ಲಿ ಆದರೆ ನೆಕ್ಸ್ಟ್ ಅವಕಾಶ ಬರುವಂಥದ್ದು ಉದ್ಯಮಶೀಲತೆ, ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಈಗಾಗಲೇ ಇಲ್ಲಿ ಒಂದು 5-6 ಸಂಸ್ಕರಣೆ ಸಂಬಂಧ ಉದ್ಯಮಗಳು ನಮ್ಮ ಜೊತೆ ಸೇರಿದ್ದಾರೆ. ಇದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮಜನ್ಯದವರು ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಬಿದಿರನ್ನು ತಂದಿದ್ದಾರೆ ಪುತ್ತೂರಿಗೆ. ಈ ರೀತಿ ಬೇರೆ ಬೇರೆ ಹಣ್ಣುಗಳ ಬೆಳೆ ಇಲ್ಲಿ ಜಾಸ್ತಿ ಆದಾಗೆ ನಮ್ಮ ಊರಿನಲ್ಲಿ ಹಣ್ಣಿಗೆ ಸಂಬಂಧಪಟ್ಟ ಉದ್ಯಮ ಅಥವಾ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಅತ್ಯುತ್ತಮ ಅವಕಾಶಗಳಿದೆ. ಖಂಡಿತವಾಗಿ ಅದರಿಂದ ಉದ್ಯೋಗಗಳು ಸೃಷ್ಟಿಯಾಗ್ತದೆ, ಖಂಡಿತವಾಗಿ ಊರಿನ ಆರ್ಥಿಕತೆ ಬೆಳೀತದೆ. ಸೊ ಮೊದಲಿಗೆ ಬಹುಬೆಳೆ, ಹಣ್ಣು ಬೆಳೆಯ ಜೊತೆ ಬಹುಬೆಳೆಯ ಒಂದು ತೋಟಗಾರಿಕೆ, ಆಮೇಲೆ ಅದಕ್ಕೆ ಪೂರಕವಾಗಿ ಬೆಳೆಯುವಂಥದ್ದು ಉದ್ಯಮಶೀಲತೆ, ಹಣ್ಣು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ. ಅದನ್ನು ಮುಂದುವರಿದು ಅದರ ಜೊತೆಗೆ ನಮಗೆ ನಮ್ಮ ಸಾಂಪ್ರದಾಯಿಕ ಕೃಷಿ ಜ್ಞಾನ ಏನಿದೆ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೇನಿದೆ ಅದನ್ನು ಕೂಡ ಉಳಿಸಿದರೆ ಸಮಗ್ರವಾಗಿ ನಮ್ಮ ಊರು ಬೆಳಿಬೋದು, ಆರ್ಥಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಬೆಳಿಬೋದು ಅನ್ನೋ ಒಂದು ಉದ್ದೇಶ ನವತೇಜ ಟ್ರಸ್ಟ್ ನಾವು ಯಾವಾಗ ಪ್ರಾರಂಭ ಮಾಡಿದ್ವಿ, ಎಷ್ಟು ಸಣ್ಣದಾಗಿ ಪ್ರಾರಂಭ ಮಾಡಿದ್ರು, ಈ ಉದ್ದೇಶವನ್ನು ಸರಿ ಇಟ್ಕೊಂಡು ಪ್ರತಿ ವರ್ಷ ಬರೀ ಈ ಮೇಳಕ್ಕೆ ಸೀಮಿತವಾಗದೆ ಮತ್ತು ಮಾತಿಗೆ ಸೀಮಿತವಾಗದೆ ನಾವು 3 ಕೂಡ ಇದೇ ವ್ಯವಹಾರದಲ್ಲಿರುವವರು ಅಥವಾ ಇದೇ ಕೆಲಸವನ್ನು ಮಾಡುವವರು. ಸುಹಾಸ್ ಆಗಿರ್ಬೋದು, ಅನಂತಣ್ಣ ಆಗಿರ್ಬೋದು, ನಾನಾಗಿರ್ಬೋದು. ಕೃಷಿಯಲ್ಲಿ ಮೌಲ್ಯವರ್ಧನೆ ಮತ್ತು ಕೃಷಿ ಉದ್ಯಮ ಮತ್ತು ಏನು ಸಾಂಪ್ರದಾಯಿಕ ಇಲ್ಲಿಯ ಜ್ಞಾನ ಇದೆ ಅಥವಾ ಏನು ನಮ್ಮ ಒಂದು ಪೂರ್ವಜರು ಕೊಟ್ಟ ಒಂದು ಟ್ರೆಡಿಷನಲ್ ನಾಲೆಜ್ ಏನಿದೆ ಅದನ್ನು ಕೂಡ ಉಳಿಸಿ ಬೆಳೆಸುವಲ್ಲಿ ನಾವು ನಿರಂತರವಾಗಿ ಬರೀ ಪುತ್ತೂರಿನಲ್ಲೆಲ್ಲ ರಾಜ್ಯದಾದ್ಯಂತ ನಾವು ತಿರುಗಾಡ್ತೇವೆ. ಆದರೆ ಪುತ್ತೂರಲ್ಲಿ ಇದು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನವತೇಜ ಟ್ರಸ್ಟ್ ಪ್ರಾರಂಭ ಮಾಡಿ ಅದರ ಮುಖಾಂತರ ಹಲಸು ಹಣ್ಣು ಮೇಳ, ಬೇರೆ ಕಡೆ ಎಲ್ಲ ಹಲಸು ಮೇಳಗಳಾಗ್ತದೆ, ಅದು ಕೇವಲ ಹಲಸು ಮೇಳ ಮತ್ತು ವ್ಯಾಪಾರ ಮೇಳ. ಬಟ್ ಇಲ್ಲಿ ಅದು ಮಾತ್ರ ಅಲ್ಲ, ಹಲಸು ಮತ್ತು ಎಲ್ಲ ರೀತಿಯ ಹಣ್ಣುಗಳು ಇಲ್ಲಿ ಬೆಳೆಯುವಂಥದ್ದು, ಎಲ್ಲ ರೀತಿಯ ಹಣ್ಣುಗಳು ಇಲ್ಲಿ ಕಾಣಬೇಕು ಅನ್ನುವ ಉದ್ದೇಶದಿಂದ ಹಲಸು ಹಣ್ಣು ಮೇಳ. ಅದರ ಜೊತೆಗೆ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಎಂಟ್ರೆನ್ಸಲ್ಲಿ ನಾವು ಸ್ವಾಗತ ಮಾಡುವಾಗಲೇ ನಮ್ಮದೇ ಒಂದು ಕೌಂಟರ್ ಮಾಡಿ ಯಾವುದೇ ಕೃಷಿಕರು ನೀವು ಬೆಳೆಸಿದ ಹಣ್ಣುಗಳನ್ನು ತನ್ನಿ, ಅದನ್ನು ನಾವು ಮಾರುಕಟ್ಟೆ ಮಾಡಿ ಕೊಡ್ತೇವೆ ಅಂತ. ಯಾಕೆ? ಕೃಷಿಕರಿಗೆ ಪ್ರೋತ್ಸಾಹ ಆಗ್ತದೆ, ಸಾರ್ವಜನಿಕರಿಗೆ ಅದರ ಅನುಭವ ಸಿಗ್ತದೆ. ಇವತ್ತು ಕಿಶೋರಣ್ಣ ಕೂಡ ನಮ್ಮ ದೂರಿಯನ್ ಬಗ್ಗೆ ಒಂದು ಸ್ವಲ್ಪ ಕುತೂಹಲದಿಂದ ಕೇಳಿದರು. ಹೊಸ ಹಣ್ಣು ಈಗ ಮಾರುಕಟ್ಟೆಗೆ ಬರ್ತಾ ಇರುವಂಥದ್ದು. ಸೊ ಈ ರೀತಿಯ ಒಂದು ಸಂಪರ್ಕ ವೇದಿಕೆ ಸೃಷ್ಟಿ ಮಾಡೋದು ಕೂಡ ನಮ್ಮ ಈ ಸಂಸ್ಥೆ ಮತ್ತು ಈ ಮೇಳದಿಂದ ಆಗ್ತಾ ಇದೆ. ಇದನ್ನು ಒಂದು ಪ್ರಯತ್ನವನ್ನು ಕೇವಲ ಒಂದು ಮೇಳಕ್ಕೆ ಮಾತ್ರ ಅಲ್ಲದೆ 2 ದಿವಸ ನಾವು ಬೇರೆ ಬೇರೆ ಕೃಷಿ ಮಾತುಕತೆಯನ್ನು ಕೂಡ ಮಾಡಿಸಿ ಈ ವರ್ಷ ಮುಖ್ಯವಾಗಿ ಗೇರು ಹಣ್ಣಿನ ಮೌಲ್ಯವರ್ಧನೆ. ಇಲ್ಲಿ ಎಷ್ಟೋ ಕೃಷಿಕರಿದ್ದಾರೆ,
ಗೇರು ಹಣ್ಣನ್ನು ಯಾರು ಕೂಡ ಉಪಯೋಗ ಮಾಡೋದಿಲ್ಲ. ಮತ್ತೆ ಶ್ರೀಪಡ್ರೆ ಅವರು ಈ ವರ್ಷ ಎದ್ಕೊಂಡು ಗೇರು ಹಣ್ಣನ್ನು ಎಬ್ಬಿಸಿದರು. ಗೇರು ಹಣ್ಣನ್ನು ಎಬ್ಬಿಸಿದ್ದು ಮಾತ್ರ ಅಲ್ಲ, ನಮ್ಮ ಊರಿನಲ್ಲಿ ಈಗಾಗಲೇ 5-6 ಜನ, ಮುಳಿಯ ಕೇಶವಣ್ಣನಿಗೂ ಗೊತ್ತುಂಟು, ಅವರು ಅದನ್ನು ಸವಿದಿದ್ದಾರೆ. ಹೋದಲ್ಲೆಲ್ಲ ಗುತ್ತಿಗಾರಲ್ಲಿ, ಪುತ್ತೂರಲ್ಲಿ ಗೇರು ಹಣ್ಣಿನ ಜ್ಯೂಸ್ ಸವಿದಿದ್ದಾರೆ. ಈ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಪ್ರಾರಂಭ ಆಗಿ ಕೇವಲ 6 ತಿಂಗಳಲ್ಲಿ ಒಂದು 5-6 ಉದ್ಯಮಗಳು ನಮ್ಮ ಊರಿನಲ್ಲಿ ಹುಟ್ಟಿಯಾಗಿದೆ. ಅದರ ಕೂಡ ರಿಸಲ್ಟ್ ಇಲ್ಲಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ಹೊಸ ವಿನೂತನ ಏನು ಪ್ರಯತ್ನಗಳಿದೆ ಕೃಷಿಯಲ್ಲಿ, ಇದನ್ನು ಮಾಡುವಂಥದ್ದು ನಮ್ಮ ಈ ವೇದಿಕೆ ಮುಖಾಂತರ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ಈ ಮೇಳದ ಉದ್ದೇಶ ಆಗಿದ್ದು, ಇದನ್ನು ಮುಂದುವರಿಲಿಕ್ಕೆ ಕೂಡ ಇದೆ. ಇನ್ನು ಮುಂದೆ 2 ವರ್ಷದಲ್ಲಿ 10ನೇ ವರ್ಷದ ಹಲಸು ಹಣ್ಣು ಮೇಳ ಆಗ್ತದೆ. ಆಗ ಒಂದು ಪುತ್ತೂರಿಗೆ ಒಂದು 100 ಹಣ್ಣು ಕೃಷಿಕರನ್ನು ನಾವು ಗುರುತಿಸಬೇಕು, ಅಲ್ಲಿ ಮುಟ್ಟಬೇಕು ಅಂತ ಕೂಡ ನಮ್ಮ ಆಸೆ ಇದೆ. ಸೊ ಇದು ನಮ್ಮ ದೃಷ್ಟಿ, ಧ್ಯೇಯ ಮತ್ತು ಉದ್ದೇಶದ ಸಂಬಂಧ ನಾವು ಮಾಡಿದ ಕೆಲಸ ಆಗಿರ್ಬೋದು. ಅದರ ಜೊತೆಗೆ ನಮಗೆ ಪ್ರಾರಂಭದಿಂದ ಯಾವುದೇ ಕೆಲಸ ಆಗಬೇಕಂದ್ರೆ ಈ ದೃಷ್ಟಿ ಧ್ಯೇಯಕ್ಕೆ ಒಂದಾಗುವಂಥ ನಮಗೆ ಪ್ರೋತ್ಸಾಹಕರು ಬೇಕು. ಯಾಕೆಂದರೆ ಬರೀ ಒಬ್ಬ ಕೆಲಸ ಮಾಡಿ ಅಥವಾ 2 ಜನ ಕೆಲಸ ಮಾಡಿ ಏನು ಬದಲಾವಣೆಗಳು ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸು ಕೊಟ್ಟು ಪ್ರೋತ್ಸಾಹ ಕೊಡುವವರು ಬೇಕು. ಮುಳಿಯ ಸಂಸ್ಥೆಯ ಕೇಶವಣ್ಣಾಗಿರ್ಬೋದು ಮತ್ತು ಅವರ ಇಡೀ ಸಂಸ್ಥೆ ಪ್ರಾರಂಭದಿಂದ ಇವತ್ತಿನವರೆಗೆ ನಮ್ಮ ಬೆಳವಣಿಗೆ ಹೇಗಾಗಿದೆ ಅದಕ್ಕೆ ಸರಿಯಾಗಿ ಒಟ್ಟಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರನ್ನು ಎಲ್ಲರೂ ಒಂದು ಚಪ್ಪಾಳೆ ಕೊಟ್ಟು ನಾವು ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವಂತೂ ಫಾರ್ಮ್ಯಾಲಿಟಿಗೋಸ್ಕರ ನಮಗೆ ಕೇಳಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಒಂದು ಸಲ ಆಗಿತ್ತು. ಬಟ್ ಅವರೇ ಹೇಳಿದರು, ಹಾಗೆ ನೀವು ಇದು ಏನು ಗೊಂದಲ ಮಾಡಬೇಡಿ, ಯಾಕೆಂದರೆ ನಮಗೂ ಈ ಹಣ್ಣು ಬೆಳೆಯ ಬಗ್ಗೆನೇ ಕಾಳಜಿ ಇರುವಂಥದ್ದು, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಅವ್ರು ಹೇಳಿದ್ದು ನಮಗೆ ಇನ್ನೂ ಕೂಡ ಪ್ರೋತ್ಸಾಹ ನೀಡಿದೆ, ಧೈರ್ಯ ನೀಡಿದೆ ಅನ್ನೋ ವಿಷಯ. ಹಾಗೆ ಇದರ ಜೊತೆಗೆ ನಮ್ಮ ಜೊತೆ ಈ ವರ್ಷದ ಮಟ್ಟಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿಕೊಂಡಿದ್ದು ಅವರನ್ನೊಂದಿಷ್ಟು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಮಗೆ ಪುತ್ತೂರಿನ ಕೃಷಿಯಲ್ಲಿ ಬೆನ್ನೆಲುಬು ಆಗಿದ್ದು ನಮಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ಸಂಸ್ಥೆ ಎಲ್ಲರಿಗೂ ಗೊತ್ತಿರುವಂಥದ್ದು ಕ್ಯಾಂಪ್ಕೋ. ಅವರು ಕೂಡ ಶಾಶ್ವತವಾಗಿ ನಮಗೆ ಮಾರ್ಗದರ್ಶನ ಜೊತೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ ಮತ್ತು ಕೃಷಿಯಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡಲಿಕ್ಕೆ ತೊಡಗಿಸಿಕೊಂಡ ಸಂಸ್ಥೆ ನಮ್ಮ ಎದುರೇ ಇದೆ. ಅದರ ನಿರ್ದೇಶಕರು ನಿರಂಜನ್ ಸರ್ ಇಲ್ಲಿದ್ದಾರೆ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. SRK ಲ್ಯಾಡರ್ಸ್, ಶೇಟ್ ಇಲೆಕ್ಟ್ರಾನಿಕ್ಸ್, ವಿಜಯ ಸೋಲಾರ್, ಭಾರತ್ ಆಟೋ ಕಾರ್ಡ್ಸ್, ರಾಧಾಸ್, ಪಶುಪತಿ ಎಲೆಕ್ಟ್ರಿಕಲ್ಸ್, ಸಮೃದ್ಧಿ ಗಿಡಗಳತನ ಸಂಘ ಹಾಗೂ ಶ್ರೀಪಡ್ರೆ ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಕಾರಂತರನ್ನು ನೀವಾಗಲೇ ನೋಡಿದ್ದೀರಿ, ಅಡಿಕೆ ಪತ್ರಿಕೆ, ಇದೆಲ್ಲ ಸಂಘ ಸಂಸ್ಥೆಗಳ ಪ್ರೋತ್ಸಾಹ ನಮ್ಮ ಜೊತೆ ನಿರಂತರವಾಗಿ. ಇವರೆಲ್ಲ ಕೇವಲ ಒಂದೊಂದು ವರ್ಷ ಬಂದು ಏನೋ ಒಂದು ಡೊನೇಷನ್ ಅಥವಾ ಸ್ಪಾನ್ಸರ್ಶಿಪ್ ಅಂತ ಬರುವಂಥದ್ದಲ್ಲ, ನಿರಂತರವಾಗಿ ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಖುಷಿಯಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥವರು. ಮತ್ತು ಮುಖ್ಯವಾಗಿ ಮತ್ತೊಬ್ಬರು ಮೊದಲಿಂದ ನಮಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್, ವಸತಿಯುತ ಶಾಲೆಯ ರೆವರೆಂಡ್ ಫಾದರ್ ವಿಜಯ್ ಹಾರ್ವಿನ್ ಸರ್ ಕೂಡ. ಈಗ ಅವರಿಗೆ ಪ್ರಾಯ ಆಗಿದೆ, ಸೊ ಅವರು ಏನು ವೈಯಕ್ತಿಕವಾಗಿ ಇಲ್ಲಿ ಬರಲಿಕ್ಕಾಗಲಿಲ್ಲ, ಬಟ್ ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾ ಇರುವಂಥವರು. ಸೊ ಇವರೆಲ್ಲ ಪ್ರೋತ್ಸಾಹದಿಂದ ಈಗ ಆಗ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಈ ವರ್ಷ ಎಲ್ಲ ರೀತಿಯ ತೋಟಗಾರಿಕೆ ಮತ್ತು ವಿಶೇಷವಾಗಿ ಹಣ್ಣು ಮತ್ತು ಮಾವಿನ ಗಿಡಗಳ ತಳಿಗಳು, ಅದರಲ್ಲಿ ಕೂಡ ಈ ವರ್ಷದ ಪ್ರಾರಂಭ ಅಂದರೆ ಈ ಮೇಳದ ಉದ್ಘಾಟನೆಗೆ ನಮ್ಮದೇ ಊರಿನ ಮಾಣಿಯ ಸಂದೀಪ್ ಶೆಟ್ಟಿ ಅರಿಯಡ್ಕ ಅವರು ಒಬ್ಬ ಸ್ಥಳೀಯ ಕೃಷಿಕ ಅಭಿವೃದ್ಧಿಪಡಿಸಿದ ವಿಶೇಷವಾದ RR ಜಾಕ್, ನಾವು ಅಲ್ಲಿ ಎದುರಲ್ಲೇ ಡಿಸ್ಪ್ಲೇಗೆ ಇಟ್ಟಿದ್ದೇವೆ, ವಿಶೇಷವಾದ RR ಜಾಕ್ 38 ಬ್ರಿಕ್ಸ್ ಅಂದರೆ ಅತ್ಯಂತ ಸಿಹಿಯಾದ ಒಂದು ಹಲಸಿನ ತಳಿಯ ಉದ್ಘಾಟನೆ ಕೂಡ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಿದ್ದು, ಆ ಒಂದು ಹೊಸ ತಳಿಗೆ ನಾವು ಪ್ರೋತ್ಸಾಹ ಕೊಟ್ಟ ಹಾಗೆ ಅದರ ಜೊತೆಗೆ ಬೇರೆ ಬೇರೆ ನಮ್ಮ ಊರಿನಲ್ಲಿ ಬೆಳೀತಾ ಇರುವಂತಹ ಊರಿನ ಮತ್ತು ಪರ ಊರಿನ ವಿಶೇಷ ಹಣ್ಣುಗಳು, ಎಲ್ಲ ರೀತಿಯ ಹಲಸು ಮತ್ತು ಮಾವು ಹಣ್ಣುಗಳು, ಬೇರೆ ಬೇರೆ ರೀತಿಯ ಕೃಷಿ ಉದ್ಯಮಗಳು ಮತ್ತು ವಿವಿಧ ಆಹಾರೋದ್ಯಮ ಮಳಿಗೆಗಳು ನಮ್ಮಲ್ಲಿ ಇರುವಂಥದ್ದು. ಮುಖ್ಯವಾಗಿ ಈ ವರ್ಷ ನಮ್ಮ ಜೊತೆ ಸೇರಿಕೊಂಡಿರುವಂಥವರು ಓಂ ಮಾರುತಿ ಪ್ರಾಡಕ್ಟ್ಸ್ ಜಾಕ್ ಫ್ರೂಟ್ ಕಟ್ಟಿಂಗ್ ಮಿಷಿನ್. ಯಾರು ಕೂಡ ಇತ್ತೀಚೆಗೆ ನಮ್ಮಲ್ಲಿ ಬಟ್ ಆ್ಯಂಡ್ ಬಟ್ ಎಲ್ರಿಗೂ ಕೇಳಿ ಫೇಮಸ್ ಆಗಿದ್ದು ಗೊತ್ತುಂಟು. ಮನೆಯಲ್ಲಿ ಇದ್ದುಕೊಂಡು ಉದ್ಯಮವನ್ನು ಪ್ರಾರಂಭ ಮಾಡಿ ಬೆಳೆಯುವವರ ಸಂಖ್ಯೆ ಬೆಳೀತಾ ಇದೆ. ಅದಕ್ಕೆ ಪೂರಕವಾಗಿ ಬಹಳ ಉತ್ತಮ ರೀತಿಯಲ್ಲಿ ಸಣ್ಣ ಮಟ್ಟಿನಲ್ಲಿ ಜಾಕ್ ಫ್ರೂಟ್ ಕಟ್ ಮಾಡುವಂಥ, ಹಲಸು ಕಟ್ ಮಾಡಿ ಚಿಪ್ಸ್ ಮಾಡೋ ಮೆಷಿನ್ ಇಲ್ಲಿದೆ. ಈ ವರ್ಷ ನಮ್ಮಲ್ಲಿ ಬಂದಿದ್ದಾರೆ. ಶ್ರೀ ಮಾರುತಿ ಪ್ರಾಡಕ್ಟ್ಸ್ ಜಾಕ್ ಚಿಪ್ಸ್ ಮೆಷಿನ್. ನಮ್ಮ HEF ಏನು ಸಂಸ್ಥೆ ಇದೆ, ಅವರು ಈ ಸಲ ತಂಡ ಸೇರಿಕೊಂಡು ಕೋಲಾರದಿಂದ ಮಾವನ್ನು ತಂದು
ವಿವಿಧವಾದ ಮಾವುಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಸ್ಥಳೀಯ ಪ್ರಗತಿಪರ ಸಂಸ್ಥೆ ಅಂದರೆ ನಿತ್ಯ ಪ್ರಾಡಕ್ಟ್ಸ್. ನಿತ್ಯ ಚಪಾತಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಗೇರು ಸಂಶೋಧನಾ ಕೇಂದ್ರದವರ ಏನು ತಂತ್ರಜ್ಞಾನವನ್ನು ಪಡೆದುಕೊಂಡು ಗೇರಿಗೆ ಸಂಬಂಧಪಟ್ಟಂಥ ಕೇಕ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಮೊಳಕೆ ಬಂದ ಗೇರಿನ ಕುಕೀಸ್ ಆಗಿರ್ಬೋದು, ಮತ್ತು ಇತರ ಗೇರುಗೆ ಸಂಬಂಧಪಟ್ಟ ಹಣ್ಣಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳನ್ನು ಸ್ವತಃ ಮಾಡಿ ಈಗಾಗಲೇ ನಮ್ಮಲ್ಲಿ ಪ್ರದರ್ಶನಕ್ಕೆ ತಂದಿದ್ದಾರೆ. ಕುರುವೇರಿ ಕ್ಯಾಶ್ಯೂಸ್ ಮತ್ತು ನಮ್ಮ ಮರಿಕೆಯವರು ಸೇರಿಕೊಂಡು ಈ ಗೇರು ಜ್ಯೂಸ್ ಏನಿದೆ ಈಗಾಗಲೇ ಚಾಲನೆ ಬಂದಿರುವಂಥದ್ದು, ಅದನ್ನು ಈ ಮೇಳಕ್ಕೋಸ್ಕರ ಸಂಸ್ಕರಣೆ ಮಾಡಿ, ಅಂದರೆ ಗೇರು ಹಣ್ಣಿನ ಸೀಸನ್ ಮುಗ್ದಿದೆ, ಅದನ್ನು ಫ್ರಿಜ್ಜಲ್ಲಿಟ್ಟು ಪಲ್ಪ್ ರೆಡಿ ಮಾಡಿ ಇದಕ್ಕೋಸ್ಕರ ಸಂಸ್ಕರಣೆ ಮಾಡಿ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಅದನ್ನು ಅನುಭವಿಸಲಿಕ್ಕೆ ಸಿಗಬೇಕು ಅನ್ನೋ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಪಾಲಕ್ಕಾಡ್, ಕೆಲವು ಹೊರ ರಾಜ್ಯದಿಂದ ಬಂದವರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ಲಕ್ಷ್ಮಿ ಪ್ರಾಡಕ್ಟ್ಸ್ ಫ್ರಮ್ ಪಾಲಕ್ಕಾಡ್ ನಮ್ಮ ಇತ್ತಾಳೆ ಮರ ಮತ್ತು ತೆಂಗಿನಕಾಯಿಯ ಪಾಮ್ ಜಾಗ್ರಿಯನ್ನು ಅವರ ಒಂದು ಹೌಸ್ ಹೋಲ್ಡ್ ಬಿಸ್ನೆಸ್ ಅಥವಾ ಏನು ಹೌಸ್ ಹೋಲ್ಡ್ ಇಂಡಸ್ಟ್ರಿ ಏನಿದೆ ಅದರ ಪ್ರಾಡಕ್ಟ್ಸ್ ಕೂಡ ಇಲ್ಲಿದೆ. ಅಲೆಪಿಯಿಂದ, ದಕ್ಷಿಣ ಕೇರಳದ ಅಲೆಪಿಯಿಂದ ಕೊಲ್ಲಂ ಜಿಲ್ಲೆ ಹೇಳ್ಬೋದು ಅಥವಾ ಅಲೆಪಿ, ಅಲ್ಲಿಂದ ಜಾಕ್ ವರ್ಲ್ಡ್ ಅಂತ ಹಲಸಿನಲ್ಲಿ ಕೇರಳದವಳು ಬಹಳ ಮುಂದೆ ಹೋಗಿದ್ದಾರೆ. ಹಲಸು ಸಂಸ್ಕರಣೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಅವಕಾಶ ಉಂಟು ಅನ್ನೋದಕ್ಕೆ ನಾವು ಹೇಳ್ತಾ ಇರುವಂಥದ್ದು. ಭಾಳ ಮುಂದೆ ಹೋಗಿದ್ದಾರೆ. ಅಲ್ಲಿಂದ ಬಂದಿದ್ದಾರೆ. ಇದು ಜಾಕ್ ವರ್ಲ್ಡಿಂದ ಅಲೆಪಿಯಿಂದ ಬೇರೆ ಬೇರೆ ಹಲಸಿನ ಸಂಸ್ಕರಣಾ ಉತ್ಪನ್ನಗಳು. ಬೆಂಗಳೂರಿನ ಇಕೋ ವೈಬ್ ಬ್ಯಾಂಬೂ ಪ್ರಾಡಕ್ಟ್ಸ್, ನಮ್ಮ ಗ್ರಾಮಜನ್ಯದವರು ನಮ್ಮ ಊರಿನಲ್ಲಿ ಕೂಡ ಬ್ಯಾಂಬೂ ಅಥವಾ ಬೆದರನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ, ನಾನು ಇತ್ತೀಚೆಗೆ ನಾವು ಎಲ್ಲರ ಹತ್ರ ಮಾತಾಡೋಕೆ ಕೇಳುವಾಗ ಕೃಷಿಯಲ್ಲಿ ನೀರಿನ ತೊಂದರೆ, ನೀರಿಲ್ಲ ಅಂತ. ನಮ್ಮಲ್ಲಿ 3000-4000 mm ನೀರು ಬೀಳುವಾಗ ಬೇಸಿಗೆಗಾಲದಲ್ಲಿ ನೀರಿಲ್ಲ ಅನ್ನುವ ತೊಂದರೆ. ಅದಕ್ಕೋಸ್ಕರನೇ ಗೋವಾದಿಂದ 2 ಗೋಲ್ಡ್ ಮೆಡಲಿಸ್ಟ್ ಇನ್ MSc ಜಿಯಾಲಜಿಯಲ್ಲಿ, ಏನು ಭೂಗೋಳ ಏನು ವಿಜ್ಞಾನ ಇದೆ ಅದರಲ್ಲಿ 2 ಗೋಲ್ಡ್ ಮೆಡಲಿಸ್ಟ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತು ಅಲ್ಲಿಯ ಒಂದು ಗೋಲ್ಡ್ ಮೆಡಲಿಸ್ಟ್ ಅವರು ಅವರದೇ ಸಂಸ್ಥೆ ಮಾಡಿ ಟೆರಾ ಹೈಡ್ರೋಟೆಕ್ ಅಂತ ಬಂದಿದ್ದಾರೆ. ಅವರು ಈಗಾಗಲೇ ನಮ್ಮ ಪರಿಚಯದೊಳಗಡೆ ಸಾಧಾರಣ ಒಂದು 500 ಎಕರೆಯಷ್ಟು ನೀರಿನ ಸೊಲ್ಯೂಷನ್ಸ್ ಏನು ಮಾಡ್ಬೋದು ಅಂತ ಈಗಾಗಲೇ ಸಲಹೆ ಕೊಟ್ಟು ಇವತ್ತು ಕೂಡ ಹೋಗಿದ್ದಾರೆ, ಒಂದು ಸೈಟ್ಗೆ ಹೋಗಿದ್ದಾರೆ. ನೀರಿನ ತೊಂದರೆ ಇದ್ದಲ್ಲಿ ಅಥವಾ ನೀರನ್ನು ನಮ್ಮಲ್ಲಿ ಬರುವ ಮಳೆಯನ್ನು ತೆಗೊಂಡು ಹೇಗೆ ಅಭಿವೃದ್ಧಿ ಮಾಡ್ಬೋದು, ನಮ್ಮ ಭೂಮಿಯಲ್ಲಿ ನೀರನ್ನು ಹೇಗೆ ಬೆಳೆಸ್ಬೋದು ಮತ್ತು ಹೇಗೆ ಉಪಯೋಗ ಮಾಡ್ಬೋದು ಅನ್ನುವ ವಿಷಯದಲ್ಲಿ ಸಂಪೂರ್ಣ ಸಲಹೆ ಉಪಾಯಗಳನ್ನು ಕೊಡುವಂತಹ ಟೆರಾ ಹೈಡ್ರೋಟೆಕ್ ಪಣಜಿಯಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ. ಹಾಗೆ ನಮ್ಮ ಪಕ್ಕದಲ್ಲಿ ನೋಡ್ಬೋದು ನಯನಾ ರೈ ಅಂತ ಒಬ್ಬರು ಹೋಮ್ ಮೇಕರ್, ಮನೆಯಲ್ಲಿ ಅವರೊಂದು ಹೌಸ್ ವೈಫ್ ಆಗಿದ್ದುಕೊಂಡು ಅವರೇ ಸ್ವಂತ ಒಂದು ಪ್ರಾಡಕ್ಟ್ಗಳನ್ನು ಮಾಡಿ ನಮ್ಮಲ್ಲಿ ಆಗುವಂಥ ಎಲ್ಲ ಇಲ್ಲಿ ಗೇಮ್ಸ್ ಚಟುವಟಿಕೆಗಳೇನಿದೆ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೇಟಿವ್ ಕೂಡ ಮಾಡಿ ಭಾಳ ಒಂದು ನಗುಮುಖದಿಂದ 3 ದಿವಸ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಯಾಕೆ ಹೇಳೋದಂದರೆ ಖಂಡಿತವಾಗಿ ಚಪ್ಪಾಳೆ ಕೊಡ್ಬೋದು ಸರ್. ಯಾಕೆಂದರೆ ಒಂದು ಹೌಸ್ ವೈಫ್ ಆಗಿ ಅವರು ಹೇಗೆ ಒಬ್ಬರು ಇನ್ವಾಲ್ವ್ ಮಾಡಿ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದ್ದಾರೆ. ಥ್ಯಾಂಕ್ ಯು. ಹಾಗೆ ವಿತ್ತಾನ ಅಂತ ಇಲ್ಲಿ ನಮ್ಮ ಎದುರು ಕಾಣ್ತಾ ಇದೆ, ಭಾಳ ವಿಶೇಷವಾದ ಪ್ರಾಡಕ್ಟ್. ಕಿಶೋರಣ್ಣ, ನೀವು ಹೋಗುವಾಗ ಅಲ್ಲಿ ತಿಂಡಿ ತಿನ್ನಲಿಕ್ಕೆ ಮುಂಚೆ ನಮ್ಮ ದೊಂಡೆ ಕ್ಲಿಯರ್ ಮಾಡಲಿಕ್ಕೆ ಅಲ್ಲಿ ಒಂದು ಪೆಪ್ಪರ್ ಮತ್ತು ಲೈಮ್ ಅವ್ರದ್ದೊಂದು ವಿಶೇಷವಾದ ಪ್ರಾಡಕ್ಟ್ ಇದೆ. ಎಗೇನ್ ಸ್ಟಾರ್ಟಪ್, ನಮ್ಮ ಊರಿನ ಸ್ಟಾರ್ಟಪ್ ಕಂಪನಿ. ಶುಭಾಶಯಗಳೊಂದಿಗೆ ನಿಮ್ಮನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ನೀವು ಸ್ವಲ್ಪ ಮುಂದೆ ಹೋದರೆ ಲಕ್ಷ್ಮೀ ನಾರಾಯಣ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ನೀವು ಅಲ್ಲಿ ಹೋದರೆ ಆಯಿತು, 10 ನಿಮಿಷದಲ್ಲಿ ನಿಮ್ಮ ಪೋರ್ಟ್ರೇಟನ್ನು ಡ್ರಾ ಮಾಡಿ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಕಲೆಯನ್ನು ಕೂಡ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸ ಇಲ್ಲಿ. ಮತ್ತು ಲಕ್ಷ್ಮೀ ನಾರಾಯಣ್ ಅವರನ್ನು ಗುರುತಿಸಿಕೊಂಡು ಕೊನೆಗೆ ಅಲ್ಲಿ ಅಮೂಲ್ಯದವರು, ನಾವು ಎಲ್ಲ ಕಾರ್ಯಕ್ರಮ, ನಿನ್ನೆ ವಿಶ್ವ ಎನ್ವೈರ್ಮೆಂಟ್ ಡೇ, ಮೊನ್ನೆ ಅದೇ ದಿವಸ ನಾವು ಈ ಹಲಸು ಮೇಳ ಕೂಡ ಮಾಡಿದ್ದು. ಮತ್ತು ಹಲಸು ಅನ್ನುವಂಥದ್ದು ಬರೀ ನಮಗೆ ತಿನ್ನಲಿಕ್ಕಲ್ಲ, ಪ್ರಕೃತಿಗೂ ಕೂಡ ಬಹಳ ಅಮೂಲ್ಯವಾದ ಒಂದು ಮರ. ಸೊ ವಿಶ್ವ ಪರಿಸರ ದಿನ ಅಂದು ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಂದು ಹಲಸಿನ ತಳಿಯನ್ನು ರಿಲೀಸ್ ಮಾಡಿ ಈ ಪ್ರಕೃತಿಯ ಪ್ರಜ್ಞೆಯನ್ನು ಕೂಡ ಬೆಳೆಸುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಅಥವಾ ನಮ್ಮ ಒಂದು ಉದ್ದೇಶದಲ್ಲಿ ಬರ್ತದೆ. ಅಮೂಲ್ಯ ಬಂಟ್ವಾಳ ಅವರು ಮಡಿಕೆಯಲ್ಲಿ ಅವರೇ ಸ್ವತಃ ಮಾಡಿದ ವಿವಿಧ ಮಣ್ಣಿನಲ್ಲಿ ಮಾಡಿದ ಮಡಿಕೆಗಳು ಮತ್ತು ಉಪಕರಣಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಇವರು ಕೂಡ ಈ ಸಲ ಹೊಸ ಒಂದು ಪ್ರಯತ್ನ. ಹಾಗೆ ನಮ್ಮ ಜೊತೆ ನಮ್ಮಲ್ಲಿ JCI ಪುತ್ತೂರು ನಿಯೋ ಪ್ರೈಮ್ ಅಂತ ಒಂದು ಹೊಸ ಘಟಕ. ಇದು ಯೂತ್ ಡೆವಲಪ್ಮೆಂಟಿಗೆ, ಲೀಡರ್ಶಿಪ್ ಡೆವಲಪ್ಮೆಂಟ್, ನಾಯಕತ್ವ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಹುಟ್ಟುಕೊಂಡಿರುವ ಸಂಸ್ಥೆ. ಯುವಕ ಯುವತಿಯರದು 18ರಿಂದ 40 ವರ್ಷದ ಒಂದು ಉದ್ಯೋಗ ಮತ್ತು ವೃತ್ತಿಯಲ್ಲಿ ತೊಡಗಿಸಿಕೊಂಡವರಿಗೆ
ಅವರ ವೈಯಕ್ತಿಕ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್, ವೃತ್ತಿ ಮತ್ತು ವ್ಯವಹಾರದಲ್ಲಿ ಡೆವಲಪ್ಮೆಂಟ್, ಅದರ ಜೊತೆ ಸಮುದಾಯದಲ್ಲಿ ತೊಡಗಿಸಿಕೊಂಡು ಕಮ್ಯುನಿಟಿ ಇಂಪ್ಯಾಕ್ಟ್, ಈ ರೀತಿಯ ಒಂದು ಗುರಿ ಇಟ್ಕೊಂಡು ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಅವರು ಶುರುವಾಗಿ 2 ತಿಂಗಳಲ್ಲಿ ಇಲ್ಲಿ ಒಂದು ನೀವು ತಿಂಡಿ ಮೇಳಕ್ಕೆ ಹೋದಾಗ ಸಿಗ್ತಾರೋ ಅವರು ವಿವಿಧವಾದ ಅವರದೇ ತಿಂಡಿ ತಿನಿಸುಗಳನ್ನು ಮಾಡಿ ಈ ಕಮ್ಯುನಿಟಿ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಈಗಾಗಲೇ ಆಗಿದ್ದಾರೆ. ಸೊ ಇವ್ರನ್ನೆಲ್ಲ ಒಂದು ಅಪ್ರಿಷಿಯೇಟ್ ಮಾಡುವಂಥದ್ದು, ಇವರೆಲ್ಲ ಹೊಸಬರು ಈ ಮೇಳಕ್ಕೆ. ಮತ್ತು ಇನ್ನಷ್ಟು ಮಳಿಗೆಗಳು ನಮ್ಮಲ್ಲಿ ಈಗಾಗಲೇ ಪ್ರತಿ ವರ್ಷ ಬರುವವರಿದ್ದಾರೆ, ಅವ್ರನ್ನೆಲ್ಲ ಗುರುತಿಸಿಕೊಂಡು ಹೀಗೆ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನಿದೆ, 3 ದಿವಸ ಸಮುದಾಯದಲ್ಲಿ ನಮ್ಮ ಊರಿನಲ್ಲಿ ಒಂದು ಗೌಜಿ ಹಬ್ಬ ಆಗಬೇಕು. ಮಾತ್ರ ಅಲ್ಲದೆ ಮನೋರಂಜನೆ ಜೊತೆ ಕೃಷಿಕರಿಗೆ, ಕಿಶೋರಣ್ಣನಿಗೆ ದೊಡ್ಡ ದೊಡ್ಡ ಸಭೆಯಲ್ಲಿ ಹೋಗಿ ನಮ್ಮ ಈ ಮೇಳದ ಸಭೆಯಲ್ಲಿ ಜನ ಕಮ್ಮಿ ಕಾಣ್ಬೋದು, ಆದರೆ ನಾವು ಈ ಸ್ಟೇಜಿನ ವೇದಿಕೆಯ ನಾವು ಗಮನ ಇಟ್ಟೇ ಮಾಡಿದ್ದು ಇದು ಒಂದು ಇಂಟರಾಕ್ಟಿವ್ ಸ್ಟೇಜ್. ಸೊ ಇಡೀ ಒಂದು ಮೇಳದ ನಡುವಿನಲ್ಲಿ ಜನರು ಹೋಗಿ ಬರುವಾಗಲೇ ಈ ಸ್ಟೇಜ್ ಇದೆ. ಸೊ ಇಂಟರಾಕ್ಟಿವ್ ಸ್ಟೇಜ್ ಇಲ್ಲಿ ಎಲ್ಲರೂ ಕೇಳ್ತಾನೆ ಇದ್ದಾರೆ, ಇದು ಒಂದು ನಾವು ಹೇಳುವಂಥದ್ದು. ಸೊ ಈ ಕಾರ್ಯಕ್ರಮ ಮುಖಾಂತರ ನಮಗೆ ಈ ಮೆಸೇಜನ್ನು ಕೃಷಿಕರಿಗೆ, ಎಲ್ಲ ನಮ್ಮ ಪ್ರದೇಶದ ಕೃಷಿಕರಿಗೆ ತಲುಪಿಸುವಂಥ ಒಂದು ಕೆಲಸ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲ ಸ್ಟಾಲ್ ಮಾಲಕರು, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗಿದೆ ಅಂತ ಭಾವಿಸ್ಕೊಂಡು, ಪುತ್ತೂರಿನವರಿಗೆ ಈ ಮೇಳದಿಂದ ಖುಷಿಯಾಗಿದೆ ಅಂತ ಭಾವಿಸ್ಕೊಂಡು, ಒಂದು 10 ಹಲವು ಕೃಷಿಕರು ಸಮಗ್ರ ತೋಟಗಾರಿಕೆ ಕಡೆ, ಅಂದರೆ ಒಂದು ಹಣ್ಣು ಬೆಳೆಯ ಕಡೆ ಯೋಚನೆ ಮಾಡುವಾಗ ಒಂದು ಯೋಚನೆ ಬರಲಿ ಅಂತ ನೆನೆಸ್ಕೊಂಡು, ಕೃಷಿ ಉದ್ಯಮ ಮತ್ತು ಮುಖ್ಯವಾಗಿ ಹಣ್ಣು ಸಂಸ್ಕರಣೆ ಅನ್ನುವ ಒಂದು ಚಟುವಟಿಕೆ ಶುರುವಾಗಿ ಉದ್ಯೋಗಗಳು ಸೃಷ್ಟಿಯಾಗಿ ಪುತ್ತೂರಿನ ಆರ್ಥಿಕತೆ ಬೆಳೆಯಲಿ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಈ ನವತೇಜ ಟ್ರಸ್ಟ್ ಒಂದು ಅರ್ಪಿಸುವಂಥ ಹಲಸು ಹಣ್ಣು ಮೇಳದ 8ನೇ ವರ್ಷ ಹಲಸು ಹಣ್ಣು ಮೇಳದ ಮುಳಿಯ ಹಾಗೂ ಎಲ್ಲ ಒಂದು ಪ್ರೋತ್ಸಾಹಕರ ಒಂದು ಪ್ರೋತ್ಸಾಹವನ್ನು ಕೂಡ ನೆನೆಸಿಕೊಂಡು ಈ ಮೇಳದ ಒಂದು ಯಶಸ್ಸನ್ನು ನಿಮ್ಮ ಜೊತೆ ಎಲ್ಲರಿಗೂ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ. ಆಗಲೇ ನಮ್ಮ ಅನಂತಣ್ಣ ಹೇಳಿದ್ದಾರೆ, ಕಿಶೋರ್ ಕುಮಾರ್ ಸರ್, ತೋಟಗಾರಿಕೆ, ಹಣ್ಣು ಬೆಳೆ ಸಂಸ್ಕರಣೆ, ಮೇ ಬಿ ಫ್ರೂಟ್ ಪಾರ್ಕ್, ಈ ಸಂಸ್ಕರಣೆಗೆ ಒಂದು ಸಂಬಂಧಪಟ್ಟ ಫ್ರೂಟ್ ಪಾರ್ಕ್. ಯಾಕೆಂದರೆ ನಮ್ಮ ಪ್ರದೇಶದ ಶಕ್ತಿ ಏನಿದೆ, ಕೇರಳದವ್ರು ಭಾಳ ಮುಂದೆ ಹೋಗಿದ್ದಾರೆ, ಆದರೆ ಜಿಯೋಗ್ರಫಿಕ್ ನಮ್ಮ ಈ ಭೂಪ್ರದೇಶದ ಶಕ್ತಿ ಏನಿದೆ ಅಂದರೆ ಇಲ್ಲಿ ರಂಬುಟಾನ್, ಮ್ಯಾಂಗೋಸ್ಟಿನ್ ಅಂತ ವಿಶೇಷ ಹಣ್ಣುಗಳು ಮಾತ್ರ ಅಲ್ಲದೆ ಹಲಸು ಮಾವಿನಲ್ಲಿ ವಿಶೇಷವಾಗಿ ಬೆಳೆಸಿ, ಕಮರ್ಷಿಯಲ್ ಆಗಿ ಬೆಳೆಸಿ, ಅದರಲ್ಲಿ ಉದ್ದಿಮೆಗಳನ್ನು ಸ್ಥಾಪಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಪುತ್ತೂರನ್ನು ಮುಟ್ಟಿಸುವ ಒಂದು ಕೆಪಾಸಿಟಿ ನಮ್ಮ ಊರಿಗಿದೆ. ನಾವು ಎಲ್ಲ ಮನಸ್ಸು ಮಾಡಿ, ಕೃಷಿಕರ ಕಡೆಯಿಂದ ನಾವು, ಆಡಳಿತ ಕಡೆಯಿಂದ ನೀವು, ಮತ್ತು ಏನು ಸಮುದಾಯದ ಕಡೆಯಿಂದ ನಮ್ಮ ನಾಯಕರೆಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗಿ ಪುತ್ತೂರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ್ಣು ಹಬ್ ಆಗಿ ಮಾಡುವ ಎಲ್ಲ ಸಾಧ್ಯತೆ ಉಂಟು. ಇದೇ ಹಲಸಿನ ಮುಖಾಂತರ ಅದಾಗಬೇಕು ಅಂತ ಕೇಳಿಕೊಂಡು ನಿಮಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಸ್ಟೇಟಸ್ ಹಾಕಿ ಅಭಿಯಾನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೊಂದು ಪ್ರೈಸನ್ನು ನಾವು ಅನೌನ್ಸ್ ಮಾಡಿದ್ದೆವು. ಸೊ ಲಕ್ಕಿ ಡ್ರಾ ಮೂಲಕ ಸ್ಟೇಟಸ್ ಹಾಕಿ ವೈಷ್ಣವಿ ವೈಭವಿ ನರಿಮೊಗರು ಅವರು ಈ ಸ್ಟೇಟಸ್ ಅಭಿಯಾನದ ವಿಜೇತರಾಗಿರ್ತಾರೆ. ಲಕ್ಕಿ ಡ್ರಾ ಮೂಲಕ ಅವರು ಇದ್ದರೆ ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಅತಿಥಿಗಳಿಂದ ಒಂದು ಗೌರವ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. MLC ಅವರು ವೈಷ್ಣವಿ ಅವರಿಗೆ ಬಹುಮಾನ ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ಇನ್ನು ಹೈಯೆಸ್ಟ್ ವೀಕ್ಷಣೆಯಲ್ಲಿ 1,500 ಅಂದರೆ 1,572 ವ್ಯೂಸನ್ನು ಪಡ್ಕೊಂಡು ಪ್ರಜ್ವಲ್ ರೈ ಸೊರಕೆ ಅವರು ಬಹುಮಾನವನ್ನು ವಿಜೇತರಾಗಿರ್ತಾರೆ. ಅವರು ಇದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ನಿತ್ಯ ಫುಡ್ ಪ್ರಾಡಕ್ಟ್ಸ್ ಸ್ಪಾನ್ಸರ್ಡ್ ಬೈ ಒಂದು ಗಿಫ್ಟ್ ಹ್ಯಾಂಪರ್ಸನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಜ್ವಲ್ ರೈ ಸೊರಕೆ ಅವರು. ಆತ್ಮೀಯರೇ, ಒಟ್ಟು ಹಲಸಿನ ಹಬ್ಬದೊಂದು ಸೂಕ್ಷ್ಮವಾದ ನೋಟವನ್ನು ತಮ್ಮ ಬಗ್ಗೆ ಇರಿಸಿದರು. ಬಹುಶಃ ಎಲ್ಲ ಮೇಳಗಳಿಗೆ ಹೋಗಲಿಕ್ಕೆ ಬಾಕಿ ಇದ್ದವರಿಗೆ ಒಂದು ಮುನ್ನೋಟವಾಗಿ ಇವರ ಮಾತು ಪ್ರಸ್ತುತವಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಹುರಿದುಂಬಿಸಿದಂಥ ನಮ್ಮ ನಲ್ಮೆಯ MLC ಅವರಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿಯವರಿಂದ ನಲ್ನುಡಿಯ ಮಾತು. ಹಲಸು ಹಣ್ಣು ಮೇಳದ ಸಮಾರೋಪದ ಸಂದರ್ಭದಲ್ಲಿ ನಾವಲ್ಲಿದ್ದೇವೆ. ಇವತ್ತು ಈ ಸಮಾರೋಪ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯ ಮಿತ್ರ, ಮುಳಿಯ ಜ್ಯುವೆಲರ್ಸ್ನ ಮಾಲಕರಾದಂಥ ಶ್ರೀ ಕೇಶವ ಪ್ರಸಾದ್ ಅಣ್ಣನವರೇ, ನವತೇಜ ಗ್ರೂಪ್ನ ನನ್ನ ಆತ್ಮೀಯ ಮಿತ್ರರು, ನನ್ನ ಕಾಲೇಜ್ ವಿದ್ಯಾಭ್ಯಾಸದ ನನ್ನ ಸಹಪಾಠಿ ಕೂಡ ಆದಂತಹ ಶ್ರೀ ವೇಣುಗೋಪಾಲ್ರವರೇ,
ಗ್ರಾಮಜನ್ಯ ರೈತೋತ್ಪಾದಕ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀ ನಿರಂಜನ್ ಪೋಳ್ಯರವರೇ, ನವತೇಜ ಟ್ರಸ್ಟ್ನ ಸುಹಾಸ್ ಮರಿಕೇರವರೇ, ಇನ್ನೊಬ್ಬ ಆತ್ಮೀಯ ಮಿತ್ರ JCIನ ವಲಯಾಧ್ಯಕ್ಷರಾದಂತಹ JFS ಸಂತೋಷ್ ಕುಮಾರ್ ಶೆಟ್ಟಿಯವರೇ, ನವತೇಜದ ಅಧ್ಯಕ್ಷರಾದಂತಹ ಆತ್ಮೀಯ ಮಿತ್ರ ಅನಂತ್ ಪ್ರಸಾದ್ ನೈತಡ್ಕರ್ ಅವರೇ, ಪುತ್ತೂರು ನಗರ BJP ಮಂಡಲ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರೇ, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಶಿಧರ ನಾಯಕರವರೇ, ಉಪಾಧ್ಯಕ್ಷರಾದಂತಹ ನಾಗೇಂದ್ರ ಬಾಲಿಗರವರೇ, ಮುನ್ನಾರವರೇ, ಆತ್ಮೀಯ ಮಿತ್ರ ಪ್ರವೀಣ್ ಕಾಟುಕಿಕ್ಕರವರೇ, ಸೇರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಆತ್ಮೀಯ ಮಿತ್ರರೇ, ನಾನು ವೇಣುವನ್ನು ಈ ಹಂತಕ್ಕೆ ಮುಟ್ತಾರೆ ನಾನು ಕನಸಲ್ಲಿ ಎಣಿಸಲಿಲ್ಲ. ಯಾಕಂದರೆ ಒಬ್ಬ ತುಂಟಾಟಿಗೆ ಹುಡುಗ, ನಾನು ಪ್ರವೀಣಣ್ಣ ಕಾಲೇಜ್ ಹೋಗಬೇಕಾದ್ರೆ ತುಂಟಾಟಿಗೆ ಹುಡುಗ. ಅವರ ತಂದೆಯವರು ಜಯರಾಮ್ ಕೆದ್ಲಾಯರವರು ನನ್ನ ತಂದೆ ಆತ್ಮೀಯ ಮಿತ್ರರು. ಅವರು ಯಾವಾಗಲೂ ಅನ್ಲಿಕ್ಕುಂಟು, ರಾಮಣ್ಣ ಭಂಡಾರಿ ಅವರ ದಿಬ್ಬನಕ್ಕೆ ನಾವು ಹೋಗಿದ್ದೆವು ಮದುವೆಗೆ, ಅಷ್ಟು ಆತ್ಮೀಯರು. ಯಾವ ರೀತಿ ಅಂದರೆ ಒಂದು ಭ್ರಾತೃತ್ವ, ಅಣ್ಣ ತಮ್ಮಂದಿರ ಭ್ರಾತೃತ್ವ. ನನ್ನ ಮನೆಗೆ ನಿರಂತರ ಸಂಪರ್ಕದಲ್ಲಿದ್ದರೂ ಕೂಡ ಆ ರೀತಿಯ ಪ್ರೀತಿ, ಮಮಕಾರ, ಮಮತೆ ಅವರ ತಂದೆಯವರು ಮತ್ತು ನನ್ನ ತಂದೆಯವರ ಆ ತ್ಯಾಗದ ಕಾರಣಕ್ಕೋಸ್ಕರ ನಾನು ಇವತ್ತು ನಿಂತು ಮಾತಾಡ್ತಿದ್ದೆ. ನಾವು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ. ಯಾಕಂದರೆ ಹಿರಿಯರ ಆ ತ್ಯಾಗದ ಫಲ ಕಿರಿಯರಿಗೆ ಸಿಗ್ತದೆ ಅಂತ. ಅದಕ್ಕೋಸ್ಕರ ಎಲ್ಲೂ ಯಾವತ್ತೂ ದುರಹಂಕಾರ ಮಾಡದೆ ಹಿರಿಯರ ತ್ಯಾಗಕ್ಕೋಸ್ಕರ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಎನಿಸ್ಕೊಂಡು ನಾನು ಬದುಕುವಂತ ನಿರ್ಧಾರ ಮಾಡಿದ್ದೇನೆ. ಅದಕ್ಕೋಸ್ಕರ ಆ ಹಿರಿಯರನ್ನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ವೇಣಣ್ಣ ಅಂದರು ನಾನು ಯಾಕೆ ತುಂಟಾಟಿಗೆ ಅಂದರೆ ಅವರಂತೂ ತಂದೆಯ ದಾರಿಯನ್ನು ಹಿಡಿತಾರೆ. ನಾನು ಕನಸಲ್ಲಿ ಕೂಡ ಎನಿಸಲಿಲ್ಲ. ಯಾಕೆ ಎನಿಸಲಿಲ್ಲ ಅಂದರೆ ತುಂಬ ತುಂಟಾಟಿಗೆ, ಸ್ವಂತದ ಯೋಚನೆ ಮಾಡುವಂಥ ವ್ಯಕ್ತಿಯಲ್ಲ, ಆ ರೀತಿಯ ಫ್ರೆಂಡ್ ಸರ್ಕಲ್. ಆದರೆ ಇವತ್ತು ನನಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಉಂಟು. ಆ ಮಹಾಲಿಂಗೇಶ್ವರನ ಪುಣ್ಯ ಮಣ್ಣಿನಲ್ಲಿ ಕೃಷಿಕರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮ ಇಡೀ ತಂಡಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀವೊಂದು ಮಾತಂದು ಅಂದ್ರಿ, ಸಣ್ಣ ವೇದಿಕೆ ಅಲ್ಲ, ಇದೊಂದು ವೇದಿಕೆ. ಯಾವ ರೀತಿಯ ವೇದಿಕೆ ಅಂದರೆ ಇದೊಂದು ಭಕ್ತಿಯ, ಶ್ರದ್ಧೆಯ, ಕೃಷಿಕರಿಗೆ ಶಕ್ತಿ ತುಂಬುವಂತಹ ಒಂದು ಭಗವಂತನ ಸೇವೆ ಅಂತ ಅಂಥ ವೇದಿಕೆ ನನ್ನ ಮನಸ್ಸಲ್ಲಿ ಬರ್ತಾ ಉಂಟು. ನನ್ನ ಮನಸ್ಸಲ್ಲಿ ಕಣ್ಣಲ್ಲಿ ಆನಂದ ಬಾಷ್ಪ ಕೂಡ ಬರ್ತಾ ಉಂಟು. ನೂರಾರು ಜನ, ಒಟ್ಟು ಲೆಕ್ಕ ಹಾಕಿದರೆ 1000 ಜನ ಇಲ್ಲಿದ್ದಾರೆ. ನರೇಂದ್ರ ಮೋದಿಜಿಯವರ ಕನಸು ಕೂಡ ಇರುವಂಥದ್ದು ಅಷ್ಟೇ. ನೀವು ಇನ್ನೂ ಕೂಡ ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದ, ಅಧಿಕಾರವನ್ನು ಕೊಟ್ಟಿದ್ದಾರಾ, ಅದನ್ನು ನಿಮ್ಮ ಜೊತೆ ಉಪಯೋಗ ಮಾಡಿಕೊಂಡು, ನಿಮ್ಮ ಆ ಏನು ನಾಲೆಜನ್ನು ಉಪಯೋಗ ಮಾಡಿಕೊಂಡು 100ಕ್ಕೆ 100 ಇಲ್ಲಿ ಅಲ್ಲ, ಏನೋ ವೋಕಲ್ ಫಾರ್ ಲೋಕಲ್ ಅಂತ ಮೋದಿಜಿಯವರ ಒಂದು ಕನಸು. ನಮ್ಮ ಏನು ಲೋಕಲ್ ಪ್ರೊಡಕ್ಟ್ಸನ್ನು, ಹಲಸು ಇರ್ಬೋದು, ಮಾವು ಇರ್ಬೋದು, ಎಲ್ಲವನ್ನು ಅದನ್ನು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು. ವೋಕಲ್ ಅಂದರೆ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂಥದ್ದು. ವೋಕಲ್ ಫಾರ್ ಲೋಕಲ್, ಲೋಕಲ್ ಟು ಗ್ಲೋಬಲ್. ಆ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗುವಂಥ ಒಂದು ಸುದಿನ ಬಂದಿದೆ ಅಂತ ಹೇಳಿ ತಪ್ಪಾಗಲಿಕ್ಕೆಲ್ಲ ತಡವಾಯ್ತಿದ್ದು. ಯಾಕಂದರೆ ನಾನನ್ನೋದು ಈ ರೀತಿಯ ಒಂದು ಉತ್ತಮವಾದ ರೈತನಿಗೆ ಶಕ್ತಿ ತುಂಬುವಂಥ ಕೆಲಸ. ಅದಲ್ಲದೆ ಅದನ್ನು ಈ ವಿಡಿಯೋಸ್ ನಾವು ಕೊಟ್ಟಾಗ ನನ್ನನ್ನೋದು ನರೇಂದ್ರ ಮೋದಿಜಿಯವರು ಏನು ಪ್ರತಿ ತಿಂಗಳ ಕೊನೆಯ ಆದಿತ್ಯವಾರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆಯ ಒಂದು ಉತ್ತಮ ವಿಚಾರವನ್ನು, ಆ ಗ್ರಾಮದ ಕನಸನ್ನು, ಗ್ರಾಮದಲ್ಲಿರ್ತಕ್ಕಂಥ ಸಾಧಕರನ್ನು ಗುರುತಿಸಿಕೊಂಡು ಅವರು ಅಭಿನಂದಿಸ್ತಾರೆ. 100ಕ್ಕೂ 100 ನಮ್ಮ ನವತೇಜ ಟ್ರಸ್ಟ್ ಆ ಮನ್ ಕಿ ಬಾತಲ್ಲಿ ಬರುವಂಥ ಉತ್ತಮ ವಿಚಾರ ಉಂಟು. ಅದಕ್ಕೋಸ್ಕರ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನವಭಾರತದ ಕನಸು ಮೋದಿಜಿಯವ್ರದ್ದು. ನವಭಾರತದ ಕನಸನ್ನು ನವತೇಜದ ಮುಖಾಂತರ, ಅದಕ್ಕೆ ಶಕ್ತಿನ ತುಂಬ ಮುಖಾಂತರ. ನವತೇಜ ಅಂದ ತಕ್ಷಣ ಅದಕ್ಕೆ ಸೂರ್ಯನ ಕಿರಣ ಬರ್ತದೆ, ಅಂಧಕಾರದಿಂದ ಬೆಳಕನ್ನು ಕೊಡುವಂಥದ್ದು, ಆ ತೇಜಸ್ಸನ್ನು ಕೊಡುವಂಥದ್ದು. ಯಾವ ರೀತಿ ನವಭಾರತ ಕನಸನ್ನು ಮೋದಿಜಿಯನ್ನು ಕಂಡಿದ್ದಾರ, ನವತೇಜದ ಮುಖಾಂತರ ಪುತ್ತೂರಿನ ಕೃಷಿಕರಿಗೆ, ಇದು ಹತ್ತೂರಿಗೆ ಒಂದು ಈ ವಿಚಾರವನ್ನು ಕೊಂಡೋಗುವ ಸುದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಲಸು ಅಂದ ತಕ್ಷಣ ನಾವು ಈ ಹಿಂದೆ ನಮ್ಮ ಸಣ್ಣ ಬಾಲ್ಯ ಜೀವನದಲ್ಲಿ ಅದೆಲ್ಲ ಗದ್ದೆಯಲ್ಲಿ, ಇದರಲ್ಲಿ ಕಾಡಲ್ಲಿ ಅದು ವೇಸ್ಟ್ ಆಗ್ತಿತ್ತು. ಇವಾಗ ಅದನ್ನು ಸರಿಯಾಗಿ ನಾವು ಯೋಚನೆ ಮಾಡಿದರೆ ಅಲ್ಲಿರ್ತಕ್ಕಂಥ ಆರೋಗ್ಯಕ್ಕೆ ಉತ್ತಮವಾದ, ಅಲ್ಲಿರ್ತಕ್ಕಂಥ ಅದರ ನಾರಿನ ಅಂಶ ಇರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ ಇರ್ಬೋದು, ಅಂದರೆ ಮದ್ದಿನ ಗುಣ, ಅದನ್ನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಹಲಸು ಹಣ್ಣು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನನ್ನೋದು ನಮ್ಮ ಇಲ್ಲಿರ್ತಕ್ಕಂಥ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಆಗೋ ಮುಖಾಂತರ, ಗುಣಮಟ್ಟದ ಮುಖಾಂತರ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾದ್ರೆ ಕೃಷಿ ಉಡಾನ್ನ ಮುಖಾಂತರ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇನ್ನು ನಾವು ಸ್ಟಡಿ ಮಾಡಬೇಕು ವೇಣಣ್ಣ, ಕೃಷಿ ಉಡಾನ್ನ ಮುಖಾಂತರ, ಅದರ ಜೊತೆಗೆ ಎಲ್ಲ ರೈಲ್ವೆ ಸೌಲಭ್ಯ ಕೂಡ ಫ್ರೀಯಾಗಿ ಮೋದಿಜಿಯವರು ಅದನ್ನು ಮಾಡಿದ್ದಾರೆ. ಆ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅಮೇರಿಕ ಇರ್ಬೋದು, ಯುರೋಪ್ ಇರ್ಬೋದು, ದುಬೈ ಇರ್ಬೋದು, ಎಲ್ಲ ಮಾರುಕಟ್ಟೆಯಲ್ಲಿ ಪುತ್ತೂರಿನ ಬೆಲೆ ಬರಬೇಕಂತ ನನ್ನ ಆಸೆ ಇರುವಂಥದ್ದು. ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವ. ಕೇಶವನಂದರು ಇವತ್ತು ಮೋದಿಜಿಯವರ ಕನಸಿರುವಂಥದ್ದು ಕೂಡ ಅದೇ.
ಆತ್ಮನಿರ್ಭರ ಭಾರತ ಅಂದರೆ ನಮ್ಮ ಇಲ್ಲಿಯ ಲೋಕಲ್ ಪ್ರೊಡಕ್ಟ್ಸ್ ಅದನ್ನೇ ಉತ್ಪಾದನೆ ಮಾಡುವ ಮುಖಾಂತರ ಗ್ರಾಮಕ್ಕೆ ಶಕ್ತಿ ತುಂಬಬೇಕು, ರೈತನಿಗೆ ಶಕ್ತಿ ತುಂಬಬೇಕು. ಮಿಡ್ಲ್ ಮ್ಯಾನ್ ಯಾರು ಅದರಲ್ಲಿ ದಲ್ಲಾಳಿಗಳು ಬರ್ತಾರೆ, ಅವರಿಗೆ ಯಾವ ಅವಕಾಶ ಇಲ್ಲದೆ ಆ ಕೃಷಿಕನ ನೇರವಾಗಿ ಉದ್ಯೋಗ ಮಾಡುವ ಮುಖಾಂತರ ಅವನು ಸ್ವಾವಲಂಬಿ ಆಗಬೇಕು, ಅವನು ಶ್ರೀಮಂತ ಆಗಬೇಕು. ಈ ದೇಶದ ರೈತ ಈ ದೇಶದ ಬೆನ್ನೆಲುಬು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ರೀತಿಯಾಗಿ ಆ ರೈತ ಗಟ್ಟಿಯಾದಾಗ, ಅದರ ಜೊತೆಗೆ ಅವ ಬೆಳೆದಂಥ ಎಲ್ಲ ಬೆಳೆ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಕೃಷಿಗೆ ಒಂದು ಉತ್ತಮವಾದ ಶಕ್ತಿ ಸಿಗ್ತದೆ. ನಾನು ಕೂಡ ಪ್ರಯತ್ನ ಮಾಡ್ತೇನೆ. ಒಂದು ಕೋಲ್ಡ್ ಸ್ಟೋರೇಜನ್ನು ಸುಮಾರು 10 ಕೋಟಿ ತನಕ ಆಗ್ತದೆ. ಕೇಂದ್ರದ ಎಲ್ಲ ಸವಲತ್ತನ್ನು ಉಪಯೋಗ ಮಾಡಿಕೊಂಡು, ಎಲ್ಲ ಸಬ್ಸಿಡಿಯನ್ನು ಉಪಯೋಗ ಮಾಡಿಕೊಂಡು, ರಾಜ್ಯದ ಸವಲತ್ತನ್ನು ಉಪಯೋಗ ಮಾಡಿಕೊಂಡು, ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಾವು ಒಂದು ಒಟ್ಟಿಗೆ ಜೊತೆಗೆ ಸೇರಿಕೊಂಡು ನಾನು ಗಟ್ಟಿ ಧ್ವನಿಯಾಗಿ, ನಾನು ಈ ಹಿಂದೆ ಕೂಡ ಲಾಸ್ಟ್ ಅಧಿವೇಶನಕ್ಕೆ ಮುಂಚೆ ವೇಣುನ ಹತ್ರ ಹೋಗಿದ್ದೆ. ತುಂಬ ನಾವು ಚರ್ಚೆ ಮಾಡಿದ್ದೇವೆ. ಏನು ಹಲಸನ್ನು ಉಪಬೆಲೆಯಾಗಿ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. 100ಕ್ಕೆ 100 ಯಾರು ಕೃಷಿ ಸಚಿವರಿದ್ದಾರ ಕೇಂದ್ರ ಮತ್ತು ರಾಜ್ಯ ಇಬ್ಬರ ಹತ್ರ ಮಾತಾಡಿಕೊಂಡು ದೆಹಲಿ ತನಕ ನಾವು ಹೋಗುವ. ನಾನು ಸಮಯ ಮಾಡ್ತೇನೆ 100ಕ್ಕೆ 100. ಹಾಂ, ಹೌದು. 5,000 ಮೆಟ್ರಿಕ್ ಟನ್ನಿಗೆ ಸುಮಾರು 8 ರಿಂದ 10 ಕೋಟಿ ತನಕ ಬೇಕು. ಅದನ್ನು ಕೂಡ ಮಾಡುವ ಪ್ರಯತ್ನ ಮಾಡುವ. 100ಕ್ಕೆ 100 ಮೋದಿಜಿಯವರಿಗೆ ಈ ಕಾರ್ಯಕ್ರಮ ನಾವಲ್ಲಿ ಮುಟ್ಟಿಸಬೇಕಷ್ಟೇ. ಅದು ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಗೊತ್ತಾದರೆ 100ಕ್ಕೆ 100 ಮೋದಿಜಿಯವರು ನಿಮಗೆ ಶ್ಲಾಘನೆಯನ್ನು ಕೊಡ್ತಾರೆ. ಆ ಮುಖಾಂತರ ನವತೇಜದ ಮುಖಾಂತರ ಎಲ್ಲ ಕೃಷಿಕರಿಗೆ ಶಕ್ತಿ ಸಿಗಲಿ. ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ತುಂಬ ಪ್ರೀತಿಯಿಂದ ಕರೆದಿದ್ದೀರಿ. ಲಾಸ್ಟ್ ಇಯರ್ ಕರೆದಂಗೆ ಬರಲಿಕ್ಕೆ ಆಗಲಿಲ್ಲ. ಈ ಸಲ ಸಮಯಕ್ಕೆ 4 ಗಂಟೆ ಬಂದಿದ್ದೇನೆ. ಬರುವಾಗಲೇ ಶಿವನ ಹಲಸಿನ ಮನೆಯಲ್ಲೇ ತಿನ್ನಿಸಿದರು. ಅಲ್ಲಿಂದ ಇಲ್ಲಿ ಎಲ್ಲವನ್ನು ತಿಂದ್ಕೊಂಡು ಬಂದೆ. ನಮ್ಮ ಮಾಧ್ಯಮದವರು, ಸುದ್ದಿ ಬಿಡುಗಡೆ ಮಾಧ್ಯಮದವರು ಅಂದರು, ಏನು ಕಿಶೋರ್ ಹೊಟ್ಟೆ ತುಂಬ ಆಗಿದೆ, ದೊಡ್ಡದಾಗಿದೆ ಅಂತ. ಇಲ್ಲ, ಇಲ್ಲಿ ಬಂದಾಗಲೇ ಸ್ವಲ್ಪ ದೊಡ್ಡದಾಯಿತು. ಆ ಕಾರಣಕ್ಕೆ ತುಂಬ ಪ್ರೀತಿಯಿಂದ ಬಂದಿದ್ದೇನೆ. ಆ ಶಿವ ಮಹಾಲಿಂಗೇಶ್ವರ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ರೈತರಿಗೆ ನೀವು ಶಕ್ತಿಯನ್ನು ತುಂಬಿದ್ದೀರಿ. ಅದರ ಜೊತೆಗೆ ನಿಮ್ಮ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ನಾವು ತಾಯಿಯನ್ನು, ಈ ಭೂಮಿಯನ್ನು ತಾಯಿಯಂತ ಸ್ವೀಕಾರ ಮಾಡಿದ್ದೇವೆ. ರತ್ನಗರ್ಭೆ ವಸುಂಧರೆ ಅವರು ಎಲ್ಲವನ್ನು ಕೊಟ್ಟಿದ್ದಾರೆ ನಮಗೆ. ಮೋದಿಜಿಯವರ ಸ್ವಚ್ಛ ಭಾರತದ ಕನಸು. ನಾನನ್ನೋದು ಯಾವುದೇ ರೀತಿಯ ಫರ್ಟಿಲೈಸರ್ ಉಪಯೋಗ ಮಾಡದೆ ಸಾವಯವ ಕೃಷಿಯ ಮುಖಾಂತರ ಈ ಭೂಮಿಯನ್ನು ನಾವು ಬಂಜರು ಮಾಡೋದು ಬೇಡ, ಭೂಮಿಯನ್ನು ತಾಯಿಯಂತ ಸ್ವೀಕಾರ ಮಾಡಿದ ಕಾರಣಕ್ಕೋಸ್ಕರ ಈ ಭೂಮಿಗೆ ಶಕ್ತಿಯನ್ನು ಕೊಡುವ, ಆ ಮುಖಾಂತರ ರೈತರಿಗೆ ಶಕ್ತಿಯನ್ನು ಕೊಡುವ, ನಮ್ಮೆಲ್ಲರ ಆರೋಗ್ಯವನ್ನು ವೃದ್ಧಿಸುವಂತ ಮಾತನಾಡ್ತಾ ಎಲ್ಲರಿಗೂ ಶುಭವನ್ನು ಹಾಡ್ತಾ ತುಂಬ ಪ್ರೀತಿಯಿಂದ ಕರೆದಕ್ಕೆ ಎಲ್ಲರಿಗೂ, ಎಲ್ಲ ಹಿರಿಯರಿಗೂ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಆತ್ಮೀಯರೇ, MLC ಅವರ ಭಾಷಣಕ್ಕೆ ಪೂರಕವಾಗಿ ಶ್ರೀಲಂಕಾದಲ್ಲಿ ಹಲಸನ್ನು ಅನ್ನದ ಮರ ಅಂತ ಕರೀತಾರೆ. ಈ ಹಲಸು ಮೇಳದ ಮಳಿಗೆಗಳ ಉದ್ಘಾಟನೆಯನ್ನು ಮಾಡುತ್ತಾ ಪ್ರಸಿದ್ಧ ಹೋಮಿಯೋ ವೈದ್ಯರು ಡಾಕ್ಟರ್ ಕೆ ರಮೇಶ್ ಭಟ್ ಅವರು ಹೇಳಿದರು, ಅದು ಅನ್ನದ ಬಟ್ಟಲು ಅಂತ ಹೇಳಿದರು ಹಲಸನ್ನು. ಶ್ರೀಯುತ ಕಿಶೋರಣ್ಣ ಹೇಳಿದರು, ಇದು ಆರಾಧನೆ, ಇದು ಸೇವೆ ಅಂತ. ಎಲ್ಲವೂ ನಾವು ತಿನ್ನುವ ಎಲ್ಲ ವಸ್ತುಗಳು ಕೂಡ ಅದು ಆರಾಧನೆಯಾದಾಗ ಮಾತ್ರ ಅದು ನಮ್ಮ ಶರೀರಕ್ಕೆ ಪೂರಕವಾಗ್ತದೆ ಅಂತ ಹೇಳುವ ಒಂದು ಒಳ್ಳೆಯ ಮೆಸೇಜನ್ನು ಮೊನ್ನೆಯಿಂದ ಇಲ್ಲಿಯವರೆಗೆ ಈ ವೇದಿಕೆಯ ಮೂಲಕ ಕಿಶೋರನ್ನು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ JCI ವಲಯ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಂದ ನಲ್ನುಡಿಯ ಮಾತುಗಳು. ನವತೇಜ ಟ್ರಸ್ಟ್ ಇದರ ವತಿಯಿಂದ ನಡೀತಿರುವಂಥ ಹಲಸು ಹಣ್ಣು ಮೇಳ, ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಕೇಶವ ಪ್ರಸಾದ್ ಮಳ್ಳಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನವತೇಜ ಟ್ರಸ್ಟಿನ ಅನಂತ ಪ್ರಸಾದ್ ನೇತಡ್ಕ ಅವರೇ, ಸುಹಾಸ್ ಮಾರಿಕೆ ಅವರೇ ಹಾಗೂ ವೇಣುಗೋಪಾಲ್ ಅವರೇ, ಹಾಗೂ ನಡೆದಿರುವಂಥ ಎಲ್ಲ ರೈತ ಮಿತ್ರರೇ, ನಮ್ಮ ನಾಡಿನ ಹೆಮ್ಮೆಯ ಫಲವಾದಂಥ ಹಲಸಿನ ಮಹತ್ವವನ್ನು ಸಾರುವಂಥ ಈ ಒಂದು ಹಲಸು ಮೇಳದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿರುವಂಥದ್ದು ನನಗೆ ಬಹಳಷ್ಟು ಸಂತಸದ ವಿಷಯ ಆಗಿದೆ. ನಮಗೆಲ್ಲ ಗೊತ್ತಿದೆ, ಈ ಹಲಸು ಹಣ್ಣು ಎನ್ನುವಂಥದ್ದು ಒಂದು ಹಣ್ಣು ಮಾತ್ರ ಅಲ್ಲ, ಇದು ರೈತರ ಆರ್ಥಿಕ ಸಬಲೀಕರಣಕ್ಕೆ, ಪೌಷ್ಟಿಕ ಆಹಾರ ಭದ್ರತೆಗೆ, ಜೊತೆಗೆ ಗ್ರಾಮೀಣ ಉದ್ಯಮಶೀಲತೆಗೆ ಆಧಾರವಾಗಿದೆ. ಇಂತಹ ಮೇಳಗಳು ರೈತರು, ಗ್ರಾಹಕರು ಮತ್ತು ಉದ್ಯಮಿಗಳ ನಡುವೆ ಒಂದು ರೀತಿಯ ಕೊಂಡಿಯಾಗಿ ಬೆಳೆದು ಈ ಒಂದು ಲೋಕಲ್ ಏರಿಯಾದಲ್ಲಿ ಉತ್ತಮವಾಗಿ ನಮ್ಮ ಒಂದು ಮಾರುಕಟ್ಟೆಯನ್ನು ವಿಸ್ತರಿಸಲು ಅವಕಾಶ ಮಾಡಿಕೊಡ್ತದೆ. ಅದಕ್ಕಾಗಿ ಈ ನವತೇಜ ಟ್ರಸ್ಟಿನ ಸದಸ್ಯರಿಗೆ ನಾನು ವಿಶೇಷ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸ ಇಷ್ಟಪಡ್ತಾ ಇದ್ದೇನೆ. ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಸುಮಾರು 8 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂಥದ್ದು ಬಹಳಷ್ಟು ಖುಷಿಯ ವಿಚಾರ. ಹಲಸು ಅಂದರೆ ನಮಗೆ ಹಿಂದಿನ ಕಾಲದಲ್ಲಿ ಇತ್ತು, ಒಂದು ಬೇಕಾದ ಸಿಗ್ತದೆ, ಅದರ ದೊಡ್ಡ ವಿಷಯ ಇಲ್ಲ, ಇದು ಬೇಡ ಅದು ಎಲ್ಲ ಹೋಗುವಂಥ ಬಿಸಾಕುವಂಥ ಹಣ್ಣು ಎನ್ನುವಂಥದ್ದು. ಆದರೆ ಇವತ್ತು ಅದರಿಂದ ಎಷ್ಟು ಉತ್ಪನ್ನಗಳು ಬರ್ತಾ ಇದೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಖುಷಿ ಆಗ್ತಿದೆ. ನಮ್ಮಲ್ಲಿ ಸಿಗುವಂಥ ಈ ಲೋಕಲ್
ಒಂದು ಹಣ್ಣಿನಿಂದ ಇಷ್ಟೆಲ್ಲ ಒಂದು ಪದಾರ್ಥಗಳು ಬರ್ತಾ ಇದೆ ಅಂದರೆ ಭಾಳಷ್ಟು ಖುಷಿಯ ವಿಚಾರ. ಹಾಗಾಗಿ ಇಂಥ ಮೇಳಗಳು ಇನ್ನಷ್ಟು ನಡೀಲಿ, ಇನ್ನಷ್ಟು ನಮ್ಮ ರೈತರಿಗೆ ಇದೊಂದು ಸಬಲೀಕರಣಕ್ಕೆ, ರೈತರ ಒಂದು ಬೆಳವಣಿಗೆಗೆ ಇದೆಲ್ಲ ಇಂತಹ ಮೇಳಗಳು ಕಾರಣವಾಗಲಿ. ಆ ನಿಟ್ಟಿನಲ್ಲಿ ನವತೇಜ್ನ ಟ್ರಸ್ಟ್ನ ಸದಸ್ಯರಿಗೆ ಇದಕ್ಕೆ ಕಾರಣರಾಗಿರುವಂಥ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಈ ಮೇಳ ಇನ್ನಷ್ಟು ವರ್ಷ ನಡೆಯಲಿ, ಇನ್ನಷ್ಟು ಬೆಳೀಲಿ ಅಂತ ಶುಭ ಹಾರೈಸ್ತಾ ಅವಕಾಶ ಹೊಂದಿಸ್ತೇನೆ. ಜೈ JCI. ಹಾಗೆಯೇ ನಾವು ರೀಲ್ಸ್ ಕಾಂಪಿಟೀಷನನ್ನು ಮಾಡಿದ್ವಿ. ಈ ಹಲಸು ಹಣ್ಣು ಮೇಳದ ರೀಲ್ಸ್ ಕಾಂಪಿಟೀಷನನ್ನು ಮಾಡಿದ್ವಿ. ಅದರಲ್ಲಿ ದ್ವಿತೀಯ ಸ್ಥಾನವನ್ನು ತೇಜು ನಾಯಕ್ ಅವರು ಪಡ್ಕೊಂಡಿರ್ತಾರೆ. ಅವರ ಒಂದು ಹಲಸು ಹಣ್ಣು ಮೇಳದ ರೀಲ್ 8,000 ವ್ಯೂಸನ್ನು ಪಡ್ಕೊಂಡಿರ್ತದೆ. ತೇಜು ನಾಯಕ್ ಅವರಿದ್ದರೆ ದಯವಿಟ್ಟು MLC ಅವರಿಂದ ಒಂದು ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅರ್ಪಿಸುವಂಥ ಗಿಫ್ಟ್ ಹ್ಯಾಂಪರನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಪ್ರಥಮ ಸ್ಥಾನವನ್ನು ಪವನ್ ಕುಲಾಲ್ ಅವರು ಪಡ್ಕೊಂಡಿರ್ತಾರೆ. ಅವರ ಒಂದು ಹಲಸು ಹಣ್ಣು ಮೇಳದ ರೀಲ್ 50,000 ವ್ಯೂಸನ್ನು ಪಡ್ಕೊಂಡಿರ್ತದೆ. ಅವರು ಇದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪವನ್ ಕುಲಾಲ್, ತೇಜು ನಾಯಕ್ ಎರಡನೇ ಸ್ಥಾನ, ಪವನ್ ಕುಲಾಲ್ ಪ್ರಥಮ ಸ್ಥಾನ. ಆತ್ಮೀಯರೇ, ಆತ್ಮನಿರ್ಭರ ಭಾರತದ ಸಹಕಾರ ಈ ಹಲಸು ಹಬ್ಬದಲ್ಲಿ ಕಾಣ್ತೇವೆ ನಾವು. ಮೋದಿಜಿಯವರ ಕನಸು ಇದುವೇ ಇದ್ದದ್ದು. ಮನೆಗಳಲ್ಲೂ ಕೂಡ ಉತ್ಪಾದನಾ ಘಟಕಗಳಾಗಬೇಕು, ಅಲ್ಲೇ ಮಾರುಕಟ್ಟೆ ಆಗಬೇಕು ಅಂತ. ಬಹುಶಃ ಈ ಕಾಲಘಟ್ಟದಲ್ಲಿ ನಿಂತು ಯೋಚಿಸುವಾಗ ಕಳೆದ 15 ವರ್ಷಗಳ ಈಚೆಗೆ ಇವತ್ತು ಮನೆಗಳಲ್ಲಿ ಉದ್ಯಮ ಆರಂಭ ಆಗಿದೆ, ಮನೆ ಮಾರುಕಟ್ಟೆಗಳು ಶುರುವಾಗಿದೆ. ಬಹುಶಃ ಆತ್ಮನಿರ್ಭರಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಇಲ್ಲ. ಮೋದಿಜಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಒಂದು ಸಂಸ್ಥೆಯನ್ನು ಉಲ್ಲೇಖಿಸಿ ಶ್ಲಾಘಿಸಿದ್ದಾರೆ. ಗ್ರಾಮಜನ್ಯ ಸಂಸ್ಥೆ, ಗ್ರಾಮಜನ್ಯ ರೈತೋತ್ಪಾದಕ ಸಂಸ್ಥೆಯ ಬಗ್ಗೆ ಒಳ್ಳೆಯ ನಲ್ನುಡಿಗಳ ಮೂಲಕ ಬೆನ್ನು ತಟ್ಟಿದ್ರು ಹಿಂದೊಮ್ಮೆ. ಆ ಸಂಸ್ಥೆಯ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ, ಶ್ರೀಯುತ ನಿರಂಜನ ಪೋಳ್ಯ. ನಮ್ಮ ಊರಿನ ಸಂಸ್ಥೆ, ಪ್ರಧಾನಿಯವರಿಂದ ಶ್ಲಾಘನೆ, ದಿವಸದಿಂದ ದಿವಸಕ್ಕೆ ಬೆಳೆಯುತ್ತಿರುವಂಥ ಸಂಸ್ಥೆ. ಪೋಳ್ಯವರು ಪುತ್ತೂರಿನಲ್ಲಿ ಸುಮಾರು 25 ವರ್ಷಕ್ಕೂ ಮಿಕ್ಕಿದ ಒಂದು ಸಂಸ್ಥೆ ಇದೆ, ಗಿಡಗೆಳೆತನ ಸಂಘ ಸಮೃದ್ಧಿ ಅಂತ. ಗಿಡಗಳನ್ನು ಉಳಿಸುವ, ತಳಿಗಳನ್ನು ಸಂರಕ್ಷಿಸುವ, ಸ್ಥಳೀಯ ತಳಿಗಳನ್ನು ಬೆಳೆಸುವ ಉದ್ದೇಶದಿಂದ ರೂಪಿತಗೊಂಡಂತಹ ಸಮೃದ್ಧಿಯ ಅಧ್ಯಕ್ಷರಾಗಿದ್ದರು, ಈಗ ಸದಸ್ಯರಾಗಿದ್ದಾರೆ. ಈಗ ನಿರಂಜನ ಪೋಳ್ಯವರಿಂದ ಮನದ ಮಾತು. ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಕೇಶವ ಪ್ರಸಾದಣ್ಣ, ಮುಖ್ಯ ಅತಿಥಿಗಳಾದ ಕಿಶೋರಣ್ಣ, ನವತೇಜ ಟ್ರಸ್ಟಿನ ಅಧ್ಯಕ್ಷರಾದ ಅನಂತಣ್ಣ ಹಾಗೂ JC ಸಂತೋಷಣ್ಣ, ವೇಣುಣ್ಣ, ಸೇರಿರುವ ಎಲ್ಲ ಸಭಿಕರೇ, ಹಲಸು ಹಣ್ಣು ಮೇಳ ಅಂತ ಹೇಳುವಾಗ, ಮೇಳ ಅಂತ ಹೇಳಿದರೆ ಬರೀ ಒಂದು ಜಾತ್ರೆಯ? ಖಂಡಿತ ಅಲ್ಲ. ಮೇಳ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ನವತೇಜ ಈ ಒಂದು ಕಳೆದ 7 ವರ್ಷಗಳಲ್ಲಿ ಸಾಧಿಸಿ ತೋರಿಸಿದೆ ಅಂತ ನನ್ನ ಭಾವನೆ. ಆವಾಗಿಂದ ಎಲ್ಲರೂ ಹೇಳ್ತಾ ಇದ್ದಾರೆ, ಸಣ್ಣದಾಗಿ ಪ್ರಾರಂಭವಾದದ್ದು ಇವತ್ತು ಬೆಳೆದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ನನಗೆ ನೆನಪಾಗ್ತದೆ, ಕ್ಯಾಂಪ್ಕೋ ಅಧ್ಯಕ್ಷರು, ಸ್ಥಾಪಕರು ಕ್ಯಾಂಪ್ಕೋ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಹೇಳಿದರಂತೆ, ಅಂದರೆ ನಾನು ಅವಾಗಿನ್ನೂ ಹುಟ್ಟಿರಲಿಲ್ಲ ಪ್ರಾಯಶಃ, ಹೇಳಿದರಂತೆ ಇದು ಈಗಿರುವ ಒಂದು ವ್ಯವಸ್ಥೆಗೆ ಒಂದು ಇರುವಂಥದ್ದಷ್ಟೇ. ಹಾಗಂಥೇಳಿ ಅಡಿಕೆ ಕೃಷಿಕರು ಇತರ ಬೆಳೆಗಳ ಮೇಲೆ ಅದರತ್ತ ಗಮನ ಹರಿಸಬೇಕು, ಪರ್ಯಾಯ ಬೆಳೆಗಳತ್ತ ಗಮನ ಹರಿಸಬೇಕು ಅಂತ ಹೇಳಿದ್ರಂತೆ. ನಾವು ಯಾವತ್ತೂ ಮಾಡುವಾಗ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟಿದ್ದೇವೆ. ಆವಾಗಿನ ಪರಿಸ್ಥಿತಿಗಳು ಕೂಡ ಆ ರೀತಿ ಇತ್ತು. ನಾವು ಪರ್ಯಾಯ ಬೆಳೆ ಬೆಳೆಯುವುದು ಅಂತ ಹೇಳಿದರೆ ಎಂಥದನ್ನು ಬೆಳೆಯೋದು, ಬೆಳೆದ್ರೆ ಅದನ್ನು ಎಂತ ಮಾಡೋದು? ಅಡಿಕೆ ಮತ್ತು ಕೋಕೋ ಹೀಗೆ ಕ್ಯಾಂಪ್ಕೋ ಇದೆ, ಅದು ಬಿಟ್ಟರೆ ನಾನು ಹಣ್ಣು ಬೆಳೆದರೆ ಎಂತ ಮಾಡೋದು ಅಂತ ಹೇಳುವಂಥ ಒಂದು ಸಮಸ್ಯೆ ಇತ್ತು. ಬಹುಶಃ ಅದೇ ಒಂದು ಕಾರಣಕ್ಕಾಗಿ ಅದರ ಬಗ್ಗೆ ಯಾರೂ ಹೆಚ್ಚಿನ ಗಮನ ಕೊಡಲೂ ಇಲ್ಲ, ಅಂಥ ಅವಕಾಶ ಕೂಡ ಆಗಲಿಲ್ಲ. ಅದಾಗಿ ಇಷ್ಟು ವರ್ಷಗಳಲ್ಲಿ ಹಲವಾರು ವರ್ಷಗಳಿಂದ, ಪ್ರಾಯಶಃ 1-2 ದಶಕಗಳಿಂದ ಅಡಿಕೆ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀಯುತ ಶ್ರೀ ಪಡ್ರೆಯವರು ಒಂದು ಭಗೀರಥ ಪ್ರಯತ್ನ ಅಂತಲೇ ಹೇಳ್ಬೋದು, ಹಲಸಿಗೆ ಒಂದು ಮಾನ ತಂದು ಕೊಡಬೇಕು ಅಂತೇಳಿ ಅದರ ಹಿಂದೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಪ್ರಾಯಶಃ ಅವರ ಪ್ರಯತ್ನದ ಫಲವಾಗಿ ಅದರ ಜೊತೆಗೆ ನವತೇಜದಂತಹ ಒಂದಷ್ಟು ಸಂಸ್ಥೆಗಳು ಒಂದಷ್ಟು ಕೆಲಸ ಮಾಡಿದ ಕಾರಣ ಇವತ್ತು ಕೃಷಿಕರ ಚಿತ್ತ ಒಂದಷ್ಟು ಹಲಸಿನ ಬಗ್ಗೆ ಒಂದಷ್ಟು ಮನಸ್ಸು ಹೊರಳಿದೆ, ಒಂದಷ್ಟು ಕೆಲಸಗಳು ನಡೀತಾ ಇದೆ. ಹಲಸಿನ ಹಣ್ಣು ಸುಲಿದು ಕೂಡ ಇವತ್ತು ಮಾರ್ಕೆಟಲ್ಲಿ, ನಮಗೆ ಮಾರುಕಟ್ಟೆಯಲ್ಲಿ, ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಕೂಡ ಸಿಗುವಂಥ ಒಂದು ಸಂದರ್ಭ ಇವತ್ತು ಬಂದಿದೆ. ಹಲಸಿನ ಮೌಲ್ಯವರ್ಧನೆ ಅಂತ ಹೇಳಿದರೆ ಖಾಲಿ ಚಿಪ್ಸ್ ಮಾಡೋದು, ಉಂಡ್ಲಕಾಳು ಮಾಡಿ ಮಾರೋದಲ್ಲ. ಹಲಸಿನಲ್ಲಿ ಮೌಲ್ಯವರ್ಧನೆಗೆ ಬಹಳಷ್ಟು ಅವಕಾಶಗಳಿವೆ. ನಮ್ಮ ಇಲ್ಲಿ ಫುಡ್ ಕೋರ್ಟಲ್ಲಿ ನೋಡಿದರೆ ಒಬ್ಬರು ಕಳೆದ ಪ್ರಾಯಶಃ ಒಂದು 3-4 ವರ್ಷಗಳಿಂದ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದಾರೆ.
ರುಚಿ ನೋಡಿ ಬಹಳ ಚೆನ್ನಾಗಿದೆ. ಈ ರೀತಿಯ ಬಹಳಷ್ಟು ಅವಕಾಶಗಳು ಹಲಸಲ್ಲಿ ತುಂಬ ಇದೆ. ಇದನ್ನು ಬಳಸಿಕೊಳ್ಳುವತ್ತ ನಮ್ಮ ಮನಸ್ಸು ಇನ್ನೂ ಕೂಡ ಹೆಚ್ಚಾಗಿ ನಾವು ಮನಸ್ಸು ಮಾಡಬೇಕಾದ ಸಂದರ್ಭ ಇವತ್ತಿದೆ. ಕೃಷಿಕರು ಬೇರೆ ಬೇರೆ ಬಹಳಷ್ಟು ಬೆಳೆಗಳನ್ನು ಬೆಳಿತೇವೆ, ಹಣ್ಣು ಬೆಳಿತೇವೆ, ತರಕಾರಿ ಬೆಳಿತೇವೆ, ಎಲ್ಲವನ್ನು ಬೆಳಿತೇವೆ. ಈಗ ಬೆಳೆದ ತರಕಾರಿ, ಉದಾಹರಣೆಗೆ ನಾವೊಂದು ಬದನೆಕಾಯಿ ಬೆಳಿತೇನೆ. ಬದನೆಕಾಯಿ ಒಂದು 5 kg ಬದನೆಕಾಯಿ ಬೆಳೆದ್ರೆ 2 kg ನನಗೆ ಬಳಕೆ ಆಗ್ಬೋದು. ಒಂದು 3 kg ಉಳಿದದನ್ನು ಎಂತ ಮಾಡೋದು ಅಂತ ಹೇಳುವಂಥದ್ದು ಸಮಸ್ಯೆ ಇರುವಂಥದ್ದು. ನನ್ನದು ಒಂದು ಸಲಹೆ ಅಥವಾ ಅದರ ಜೊತೆಗೆ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಕ್ಯಾಂಪ್ಕೋ ಇವತ್ತು ಈ ನಿಟ್ಟಿನಲ್ಲಿ ಒಂದು ಮನಸ್ಸು ಮಾಡಬೇಕು. ಕ್ಯಾಂಪ್ಕೋ ಮಾರ್ಟಿನಂತಹ ಒಂದು ವ್ಯವಸ್ಥೆ ಬರಬೇಕು. ಯಾಕೆಂತ ಹೇಳಿದರೆ ಇವತ್ತು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ, ನಾನು ಪುತ್ತೂರಲ್ಲಿ ಒಂದು ಅಂಗಡಿ ಮಾಡ್ತೇನೆ, ಯಾರಾದರೂ ಉಳಿದ ನಿಮ್ಮಲ್ಲಿ ಹೆಚ್ಚಾಗಿರುವಂತಹ ತೊಂಡೆಕಾಯಿಯ ಬದನೆಕಾಯಿಯ ತಗೊಂಡು ಬಂದರೆ ನಾನು ಮಾರ್ತೇನೆ ಅಂತ ಹೇಳಿದರೆ ಮಾರಾಟ ಆಗದೆ ಹೋದರೆ ಎಂತ ಮಾಡೋದು? ಆ ನಷ್ಟವನ್ನು ಭರಿಸಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಕ್ಯಾಂಪ್ಕೋದ ಪಿತಾಮಹರು ಹೇಳಿದ್ದಾರೆ, ಕೃಷಿಕರು ಬದಲಿ ಪರಿಹಾರಗಳು ಹತ್ತಿರ ನೋಡಬೇಕು ಅಂತೇಳಿ. ಅಂತಹ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಕ್ಯಾಂಪ್ಕೋ ಮಾರ್ಟ್ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾಯಶಃ ಪುತ್ತೂರಲ್ಲಿ ಪ್ರಾರಂಭ ಮಾಡ್ಬೋದು. ಪುತ್ತೂರಲ್ಲಿ ಒಂದು ಉದಾಹರಣೆಗೆ ಒಂದು ಸಣ್ಣ ಸೂಪರ್ ಮಾರ್ಕೆಟ್ ರೀತಿಯಲ್ಲಿ ಇರ್ತದೆ. ಕೃಷಿಕರು ಯಾವುದೇ ಉತ್ಪನ್ನಗಳನ್ನು ತಂದು ಕೊಟ್ಟರು ಸಹ ಅಲ್ಲಿ ಪರ್ಚೇಸ್ ಮಾಡುವಾಗ ಆಗಬೇಕು. ಪಟ್ಟಣದಲ್ಲಿ ಅಥವಾ ಹಳ್ಳಿಯ ಯಾವುದೇ ಗ್ರಾಹಕರು ಕೂಡ ಅಲ್ಲಿ ಬೇಕಾದಂಥ ವಸ್ತುಗಳನ್ನು ಅಲ್ಲಿಂದ ಪಡ್ಕೊಳ್ಳುವಾಗ ಆಗಬೇಕು. ಇದು ಕೇವಲ ಕೃಷಿ ಸಂಬಂಧಿ ಉತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಪರಿಕಲ್ಪನೆ. ಹಣ್ಣು, ಈಗ ನಾವು ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ಹಣ್ಣುಗಳಲ್ಲಿ ಕಳೆದ ವರ್ಷ ನಮ್ಮ ಇದೇ ವೇದಿಕೆಯಲ್ಲಿದ್ದರು ಮಾಡವಿನ ಬಳಿಯ ಚೇತನ್ ಶೆಟ್ಟಿ ಅಂತ ಹೇಳುವಂಥವ್ರು, ಅದೇ ರೀತಿ ಸೊರಕೆ ವಿಜಯಕುಮಾರ್ ಸೊರಕೆ ಅವರು, ಸವಣೂರು ಬಳಿಯವರು, ಇಲ್ಲೆಲ್ಲ ಹಣ್ಣಿನ ತೋಟಗಳನ್ನು ಮಾಡಿ ಹಣ್ಣಿನ ತೋಟ ಕೂಡ ಮಾಡಿ ಲಾಭ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸಿದ್ದಾರೆ. ನಮ್ಮ ಊರಲ್ಲಿ ಮಾಡಿ ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಗೇರು ಮೌಲ್ಯವರ್ಧನೆಯಲ್ಲಿ ನಮ್ಮ ಇದೇ ಪಕ್ಕದಲ್ಲಿ ಕುರುವೇರಿ ವಿಶ್ವಕೇಶವ ಮತ್ತು ನವ್ಯ ದಂಪತಿಗಳು ಕಳೆದೊಂದು 3-4 ವರ್ಷಗಳಿಂದ ಗೇರು ಬೀಜ ಮಾಡ್ತಾಯಿದ್ರು. ಈಗ ಗೇರು ಹಣ್ಣಿನ ಜ್ಯೂಸ್ ರೆಡಿ ಟು ಸರ್ವ್, ಈಗ ಇಲ್ಲಿ ನಮ್ಮ ಮಳಿಗೆಯಲ್ಲಿ ಸಿಗುವಂಥ ರೀತಿಯ ಗೇರು ಹಣ್ಣಿನ ಜ್ಯೂಸನ್ನು ಅವರು ಕೂಡ ಮಾಡ್ತಾಯಿದ್ದಾರೆ. ಈ ರೀತಿ ಅವಕಾಶಗಳನ್ನು ನಾವು ನಮ್ಮಲ್ಲಿ ಬಳಸಿಕೊಳ್ಳಲಿಕ್ಕೆ ಪ್ರಾರಂಭ ಆಗಿದೆ. ಈ ನಿಟ್ಟಲ್ಲಿ ಗ್ರಾಮಜನ್ಯ 1-2 ಅವಕಾಶಗಳನ್ನು ಕೃಷಿಕರಿಗಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದನೇದಾಗಿ ಇಂಟಗ್ರೇಷನ್ ಅಂತ ಹೇಳ್ತೇವೆ. ಇಂಟಗ್ರೇಷನ್ ಅಂತ ಹೇಳಿದರೆ, ಈಗ ಹಲಸಿನ ಕಾಯಿ ನಮ್ಮಲ್ಲಿ ಉಂಟು, ಉಳಿತದೆ, ಹಾಳಾಗಿ ಹೋಗ್ತದೆ, ಬಿದ್ದು ಹೋಗ್ತದೆ, ಮೌಲ್ಯವರ್ಧನೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನ್ನಿಂದ ಸಮಯ ಇಲ್ಲ ಅಥವಾ ನನಗೆ ಅದಕ್ಕೆ ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇರ್ತದೆ. ಅಂತಹೋದ್ರಲ್ಲಿ ಗ್ರಾಮಜನ್ಯದಲ್ಲಿ ನಾವು ಪುರುಷರ ಕಟ್ಟೆಯಲ್ಲಿ ಸಂಜೀವಿನಿ ಒಕ್ಕೂಟದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ. ಸಂಜೀವಿನಿ ಒಕ್ಕೂಟದವರು ಕೃಷಿಕರಿಂದ ಹಲಸಿನ ಕಾಯಿಯನ್ನು ತಗೊಂಡು ಅದನ್ನು ಸೊಳ್ಳೆ ಮಾಡಿ ಬಿಡಿಸಿ ನಮಗೆ ಕೊಡ್ತಾರೆ. ಗ್ರಾಮಜನ್ಯ ಸಂಜೀವಿನಿ ಒಕ್ಕೂಟದಿಂದ ಸೊಳ್ಳೆಗಳನ್ನು ಪರ್ಚೇಸ್ ಮಾಡ್ತಾ ಇದೆ ಕಳೆದ 1-2 ತಿಂಗಳುಗಳಿಂದ. ಇದರಿಂದಾಗಿ ಸಂಜೀವಿನಿ ಒಕ್ಕೂಟದಲ್ಲಿ ಒಂದಷ್ಟು ಮಹಿಳೆಯರಿಗೆ ಒಂದು ಆದಾಯಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಅದೇ ರೀತಿ ಸುತ್ತಮುತ್ತಲಿನ ಬಹಳಷ್ಟು ಕೃಷಿಕರಿಗೆ ಅವರ ಹಾಳಾಗಿ ಹೋಗ್ತಾ ಇದ್ದಂಥ ಒಂದಷ್ಟು ಹಲಸಿನಕಾಯಿಗೆ ಒಂದು ಸಣ್ಣ ಮಾರುಕಟ್ಟೆ, ಒಂದು ಮೌಲ್ಯ ಸಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಇದು ಒಂದು ಪ್ರಯತ್ನ, ಅಷ್ಟೊಂದು ಪೈಲಟ್ ಅಂತ ಹೇಳ್ತೇವೆ, ಒಂದು ಪ್ರಯತ್ನ ಈ ಸಲ ಪ್ರಾರಂಭ ಮಾಡಿದ್ದೇವೆ. ಮುಂದಕ್ಕೆ ಹೋಗ್ತಾ ಇದು ಮುಂದಿನ ವರ್ಷಗಳಲ್ಲಿ ಇದು ಹೆಚ್ಚಾಗಿ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಇದೇ ರೀತಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಪ್ರಾರಂಭ ಮಾಡಿದ್ದೇವೆ ಗ್ರಾಮಜನ್ಯದಲ್ಲಿ. ಹಲಸು ಹಣ್ಣು ಪಲ್ಪ್ ಮಾಡಬೇಕು, ಹಣ್ಣು ಬೆಳಿಬೇಕು ಅಂತ ಹೇಳೋದು ಸುಲಭ, ಅದನ್ನು ಉಳಿಸಿಕೊಳ್ಬೇಕಲ್ಲ, ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಲ್ಲ. ಆ ಒಂದು ರೀತಿಯಲ್ಲಿ, ಆ ಒಂದು ನಿಟ್ಟಿನಲ್ಲಿ ಕೃಷಿಕರಿಗೆ ಸಹಾಯ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೇವೆ. ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಅಥವಾ ತಾವು ತಮ್ಮ ಬೆಳೆಗಳನ್ನು ಇಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ತಮಗೆ ಅಗತ್ಯ ಇರುವಷ್ಟು ಸಮಯ ಒಂದು ಕನಿಷ್ಠ ಬಾಡಿಗೆಯಲ್ಲಿ, ಯಾಕಂದರೆ ನಾವು ಕೂಡ ಅದಕ್ಕೆ ವಿದ್ಯುತ್ ಬಿಲ್ ಕಟ್ಟಬೇಕು, ಈ ರೀತಿಯ ಖರ್ಚುಗಳಿರ್ತದೆ, ಕನಿಷ್ಠ ಒಂದು ಬಾಡಿಗೆಯಲ್ಲಿ ಅಲ್ಲಿ ಇಟ್ಟು ಅದನ್ನು ನಮಗೆ ಬೇಕಾದಾಗ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಇದನ್ನು ನಾವು ಹೇಳೋದೇನು ಅಂತ ಹೇಳಿದರೆ, ಕೃಷಿ ಉದ್ಯಮಿಗಳು ಹೆಚ್ಚಾಗಿ ಬಳಸಿಕೊಳ್ಬೇಕು, ಹೆಚ್ಚಾಗಿ ಮುಂದೆ ಬರಬೇಕು, ಬಳಸಿಕೊಳ್ಬೇಕು. ಇದರ ಮೂಲಕ ಒಂದಷ್ಟು ಹಣ್ಣಿನ ಮೌಲ್ಯವರ್ಧನೆಯ ಉತ್ಪನ್ನಗಳು ಬರಲಿ, ಒಂದಷ್ಟು ಉದ್ಯಮಗಳು ಬೆಳೀಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ವೇಣುವಣ್ಣ ಎಲ್ಲ ಸ್ಟಾಲ್ಗಳ ಬಗ್ಗೆ ಹೇಳ್ತಾಯಿದ್ರು. ಒಂದು ಪ್ರಾಯಶಃ ಅವರಿಗೆ ಬಿಟ್ಟು ಹೋಯಿತು. ನಮ್ಮ ನೈತಡ್ಕ ಅನಂತಣ್ಣನ ಸ್ಟಾಲಲ್ಲಿ ಒಂದು ಹೊಸತೊಂದು ಆಯುಧ ಬಂದಿದೆ. ಹಲಸಿನ ಹಣ್ಣಿನ ಗೂಂಜಿಗೆ ಅಂತ ಹೇಳೋದು,
ಹಲಸಿನ ಹಣ್ಣಿನ ಗೂಂಜು ತೆಗೆಯುವಂಥದ್ದು. ಹಲಸಿನ ಹಣ್ಣನ್ನು ನಾವು ಬಿಡಿಸ್ಬೇಕು, ನೀವು ಸೊಳ್ಳೆ ಬಿಡಿಸಬೇಕು ಅಂತೇಳಿ ಆದರೆ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಬೇಕಲ್ಲ. ಇಲ್ಲಿ ಸಣ್ಣ ಸಣ್ಣ ತುಂಡು ಮಾಡುವ ಅಗತ್ಯ ಇಲ್ಲ. ಹಲಸಿನ ಹಣ್ಣನ್ನು 2 ತುಂಡು, ಉದ್ದಕ್ಕೆ 2 ತುಂಡು ಮಾಡಿದರೆ ಅದನ್ನು ಗೂಂಜು ತೆಗಿಬೋದು. ಹೆಚ್ಚಿನ ಮಾಹಿತಿಗೆ ನೀವು ದಯವಿಟ್ಟು ಅಕ್ಷಯ ಕಾಟೇಜ್ ಇಂಡಸ್ಟ್ರೀಸಿನ ಸ್ಟಾಲಿಗೆ ಹೋಗಿ, ಅಲ್ಲಿ ಆ ಟೂಲ್ ಇದೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಕೃಷಿಕನ ಮನೆಯಲ್ಲಿಯೂ ಅಗತ್ಯವಾಗಿ ಇರಬೇಕಾದಂಥ ಒಂದು ವಸ್ತು, ಖಂಡಿತವಾಗಿ ಖರೀದಿ ಮಾಡಿ. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ, ಹಲಸು ಮೇಳ ಅಂತೇಳಿದರೆ ಜಾತ್ರೆ ಅಲ್ಲ ಅಂತೇಳಿ. ನಿನ್ನೆ ನನಗೆ ನನ್ನ ಸುಳ್ಯದ ಒಬ್ಬರು ಗೆಳೆಯರು ಫೋನ್ ಮಾಡಿದರು. ಅಚಾನಕ್ಕಾಗಿ ಫೋನ್ ಮಾಡಿದರೆ ಹೇಳಿದರು, ಒಂದು 50 ಕಿಲೋ ಪೈನಾಪಲ್ ಉಂಟು, ಅನಾನಸ್ ಉಂಟು, ಎಂತ ಮಾಡೋದು, ಯಾರಾದರೂ ತಗೊಳ್ತಾರ ಅಂತ. ಕೂಡಲೇ ತಕ್ಷಣ ನೆನಪಾದದ್ದು ಹಲಸು ಹಣ್ಣು ಮೇಳಕ್ಕೆ ತಗೊಂಡೋಗಿ ಅಲ್ಲಿ ನವತೇಜದ ಕೌಂಟ್ರ್ ಉಂಟು, ಕೌಂಟ್ರಲ್ಲಿ ಕೊಡಿ ತಗೊಳ್ತಾರೆ ಅಂತ ಹೇಳಿದರು. ಅದಾಗಿ ಒಂದು 2 ಗಂಟೆಯಲ್ಲಿ ಮೆಸೇಜ್ ಮಾಡಿ ಹೇಳಿದರು, ತುಂಬ ಥ್ಯಾಂಕ್ಸ್, ನಾನು ಎಲ್ಲ ಪೈನಾಪಲನ್ನು ತಗೊಂಡಿದ್ದಾರೆ, ಎಲ್ಲ ಅನಾನಸು ಕೊಟ್ಟು ಬಂದಿದೆ ಅಂತೇಳಿ. ಇದು ನಮಗಿರುವಂಥ ಅವಕಾಶ, ಇದು ನವತೇಜ ನಮಗೆ ಕೊಟ್ಟಿರುವಂಥ ಅವಕಾಶ. ಈ ರೀತಿಯ ಅವಕಾಶಗಳು ಯಾವತ್ತೂ ಕೂಡ ಇನ್ನೂ ಹೆಚ್ಚಾಗಿ ಬರಲಿ, ಪ್ರತಿಯೊಬ್ಬರಿಗೂ ಈ ರೀತಿಯ ಒಂದು ಮಾರುಕಟ್ಟೆ ಮುಕ್ತವಾಗಿ ಸಿಗಲಿ ಅಂತೇಳಿ ಆಶಿಸುತ್ತಾ ನಾನು 1-2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಪುತ್ತೂರು ಶ್ಯಾಮ್ ಜುವೆಲ್ಸ್ ಗ್ರೂಪಿನ CMD ಮತ್ತು ಮುಳಿಯದ ಮುಖ್ಯಸ್ಥರು. ಬಹುಶಃ ಇಷ್ಟು ಹೇಳಿದರೆ ನಮಗೆ ತುಂಬ ಆಪ್ತವಾಗ್ತದೆ. ಮುಳಿಯ ಸಂಸ್ಥೆಯ ಮುಖ್ಯಸ್ಥರು. ಅವರ ಸಂಸ್ಥೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಕೃಷಿ ಕಾರ್ಯಕ್ರಮ ಆದಾಗ 2 ಪದಗಳ ಒಂದು ಬಳಸಿದರು, ಕೃಷಿ ಅಕಾಡೆಮಿ ಆಗಬೇಕು ಅಂತ. ತುಂಬ ಆಪ್ತವಾದ ಪದ ಅದು ಆಗ್ತದ ಇಲ್ವ ಅಂತ ಆಮೇಲಿನ ವಿಷಯಗಳು. ಈ ದೂರ ನೋಟ ಇದೆಯಲ್ಲ, ದೂರ ಲಕ್ಷ್ಯ ಇದೆಯಲ್ಲ, ಬಹುಶಃ ಕೃಷಿ ಅಕಾಡೆಮಿಯ ಆ ಒಂದು ವಿಚಾರ ಅವರ ತಲೆಯಲ್ಲಿ ಸುತ್ತುತ್ತಾ ಇರ್ಬೋದು. ಬಹುಶಃ ಅದನ್ನೂ ಸೇರಿಸಿಕೊಂಡು ತಮ್ಮ ವಿಚಾರವನ್ನು ಮಂಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರನ ಸ್ಮರಿಸಿಕೊಳ್ಳುತ್ತಾ, ನವತೇಜ ಟ್ರಸ್ಟಿನ ಅಧ್ಯಕ್ಷರಾದ ಆತ್ಮೀಯರಾದಂತಹ ಅನಂತಪ್ರಸಾದ್ ನೈತಾಡ್ಕ ಅವರೇ, ನಮ್ಮ ಊರಿನ ಕುವರ, ನಮ್ಮೂರಿಂದ ಆಯ್ಕೆಗೊಂಡು ಇವತ್ತು ನಮ್ಮೂರಿನ MLC ಆಗಿ ನಮ್ಮೆಲ್ಲರನ್ನ ಪ್ರತಿನಿಧಿಸಿಕೊಂಡು ವಿವಿಧ ರೀತಿಯ ಒಂದು ಆಕಾಂಕ್ಷೆಗಳನ್ನು ಈ ಊರಿಗೆ ಆಕಾಂಕ್ಷೆಗಳನ್ನಿಟ್ಟು ಈ ಊರಿಗೆ ವಿಶೇಷವಾಗಿ ಪ್ರಯೋಜನ ಆಗುವಂತಹ ಯೋಜನೆಗಳನ್ನ ಹಾಕಿಕೊಳ್ಳಬೇಕು ಅಂತ ಹೇಳಿಕೊಂಡು ಕನಸನ್ನಿಟ್ಟುಕೊಂಡಂತಹ ಆತ್ಮೀಯ ಮಿತ್ರ MLC ಕಿಶೋರ್ ಬೊಟ್ಯಾಡಿ ಅವರೇ, ನಾವೆಲ್ಲ ಬೆಳೆದು ಬಂದಂತಹ, ನಾವೆಲ್ಲ ಬೆಳೀಲಿಕ್ಕೆ ಸಹಾಯವಾದಂತಹ ಸಂಸ್ಥೆ JC ಸಂಸ್ಥೆ. ಈ JC ಸಂಸ್ಥೆಯ ವಲಯಾಧ್ಯಕ್ಷರಾದಂತಹ ಸಂತೋಷ್ರವರೇ, ಗ್ರಾಮಜನ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಗ್ರಾಮಜನ್ಯ ಸಂಸ್ಥೆ ಹಾಗೂ ನನ್ನ ಆತ್ಮೀಯರಾದಂತಹ ನನ್ನ ಭಾವ ಕೂಡ ಆಗಬೇಕು ನಿರಂಜನ್ ಪೋಳ್ಯ ಅವರೇ, ಹಾಗೆ ಮಿತ್ರ ಈಗಾಗಲೇ ಕಿಶೋರ್ ಅವರು ಹೇಳಿದ ಹಾಗೆ ತುಂಟತನ ಈಗಲೂ ಕೂಡ ಮುಖದಲ್ಲಿ ಸ್ಫುರಿಸ್ತಿರುವಂತಹ, ಅದು ಯಾವಾಗಲೂ ಮುಗಿಲಿಗಿಲ್ಲ. ತುಂಟತನ ಅಂತ ಹೇಳಿದರೆ ಅದು ಹಾಗೆ, ವೇಣುವಿನ ತುಂಟತನ ಅಂತ ಹೇಳಿದರೆ ಹಾಗೆ ಇಲ್ಲ, ವೇಣುವಿನ ತುಂಟತನ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಾಲೇಜಲ್ಲಿರುವಾಗಲೇ ಅವರು ಹಾಗೆ, ಸೊ ಈಗ ಕೂಡ ಅವರು ಹಾಗೆ. ಸೊ ಆ ಆತ್ಮೀಯ ಮಿತ್ರ ವೇಣು ಅವರೇ, ಒಳ್ಳೆಯ ರೀತಿ ಕಾರ್ಯಕ್ರಮ ನಿರ್ವಹಿಸಿದಂತಹ ನಮ್ಮ ಆತ್ಮೀಯರಾದಂಥ ನಾಕಾರಂತ ಪೆರಾಜೆ ಅವರೇ, ಈ ಸಂಸ್ಥೆಯ ಆಧಾರ ಸ್ತಂಭ ಸುಹಾಸ್ ಮರಿಕೆ ಅವರೇ, ಹಾಗೂ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಿತ್ರರೇ, ಕೃಷಿಕರೇ, ಬಂಧುಗಳೇ, ಮೇಳ ಅಂತ ಹೇಳುವಂಥದ್ದು ಇಲ್ಲಿಗೆ ಬಹಳ ಇವತ್ತಿಗೆ 8 ವರ್ಷ ಆಯಿತು. ಈ ಕೃಷಿ ಮೇಳ ನನಗೆ ನೆನಪಾಗುವಂಥದ್ದು ನಮ್ಮ ಮೇಳ, ನಾನು 2000ನೇ ಇಸವಿಯಲ್ಲಿ ಮುಳಿಯದಲ್ಲಿ ವಜ್ರರತ್ನೋತ್ಸವ ಅಂತ ಒಂದು ಮೇಳ ಮಾಡಿದೆ. ಆ ಸಂದರ್ಭ ಪ್ರದರ್ಶನ ಮಾರಾಟ ಅಂತ ಹೇಳುವಂಥದ್ದು ಇರಲಿಲ್ಲ. ಅದು ಎಸ್ಪೆಷಲಿ ಚಿನ್ನದಲ್ಲಿ ಅಂತೂ ಪ್ರದರ್ಶನ ಮಾರಾಟ ಅಂತ ಹೇಳುವಂಥದ್ದು ಕೇಳಿಯೇ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಜನರಿಗೆ ಭಾಳ ಖುಷಿಯಾಯಿತು. ಪ್ರದರ್ಶನ ಮತ್ತು ಮಾರಾಟ ಅಂತೇಳಿ ಹೇಳಿದರೆ, ಅಂದರೆ ನೀನು ತಗೊಳ್ಬೇಕು ಅಂತಿಲ್ಲ, ಬಂದು ನೋಡು ಮಾರಾಯ ಅಂತ. ಆ ಬಂದು ನೋಡುವ ಅಂತೇಳುವಂತಹ ಆ ಒಂದು ಇಲ್ಲಿ ಕೂಡ ಆಗುವಂಥದ್ದು ಅದುವೇ. ಜನರಿಗೆ ಏನು ಅಂತೇಳಿ ಹೇಳಿದರೆ, ಏನು ಹೊಸತು ಉಂಟು, ಏನು ವಿಶೇಷಗಳುಂಟು, ಅದನ್ನು ಬಂದು ನೋಡಿ ಅಂತೇಳಿ ಹೇಳುವ ನಾವು ಕರೆಯುವುದುಂಟಲ್ಲ, ಅದು ವಿಶೇಷ. ಅದಕ್ಕೆ ವಿಶೇಷ ಅಭಿನಂದನೆಗಳನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ. ಅಲ್ಲಿ ಮತ್ತೊಂದು ಏನು ಅಂತೇಳಿ ಹೇಳಿದರೆ, ಅವರು ಬಂದು ನೋಡ್ತಾರಲ್ವ, ಆಗ ನಾನೇನಾದರೂ ಒಂದು ಹೊಸ್ತು ಕೊಡಬೇಕು ಅಂತೇಳುವಂಥ ಒಂದು ತುಡಿತ ಆ ಕೃಷಿಕರಿಗಾಗಲಿ ಅಥವಾ ಕೃಷಿಕ ಸಂಬಂಧಿ ವಸ್ತುಗಳನ್ನು ಮಾಡುವಂತಹ ಜನರಿಗಾಗಲಿ ಆ ತುಡಿತ ಇರ್ತದೆ. ಯಾಕೆ ಅಂತೇಳಿ ಹೇಳಿದರೆ, ನಾನು ಏನಾದರೂ ಮಾಡಿದರೆ ಅದನ್ನು ನೋಡಲಿಕ್ಕೆ ಬರುವ ಒಂದು ಜಾಗ ಉಂಟು ಅಂತ ಹೇಳೋದುಂಟಲ್ಲ, ಅದು ವಿಶೇಷ. ಹಾಗಾಗಿ ಆ ಒಂದು
ಕೆಲಸವನ್ನು ಮಾಡ್ತಾ ಇರುವವರಿಗೆ ವಿಶೇಷ ಅಭಿನಂದನೆಗಳನ್ನು ನಾವು ಖಂಡಿತ ಕೊಡಬೇಕು. ಹಾಗೆ ಮುಂದೆ ಇದು ಈ ಒಂದು ವಿಷಯ ನಡೀತಾ ಇರಬೇಕು ಅಂತೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಮುಂದುವರಿಸ್ತಾ, ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ನಮ್ಮ ಮುಳಿಯದ ವಿಷಯ. ಭಾಳಷ್ಟು ಜನ ಪೇಟೆಯಲ್ಲಿರ್ತಾರೆ, ಅವರಿಗೆ ಸಣ್ಣ ಒಂದು ಕೃಷಿ ಜಾಗ ಇರಬೇಕು ಅಂತಿರ್ತದೆ, ಅದನ್ನು ಆದರೆ ತೆಗಿಬೇಕು ಅಂತುಂಟು ಮಾರಾಯ. ಆದರೆ ಅಲ್ಲಿ ಬೇಲಿ ಹಾಕಿ ಹೋದರೆ ಯಾರಾದರೂ ಬಂದು ಕೂತ್ಕೊಂಡ್ರೆ, ಅಥವಾ ಅಲ್ಲಿ ಕಾಡೆಲ್ಲ ಬೆಳ್ಕೊಂಡ್ರೆ ಯಾರು ಮಾರ ಇಲ್ಲಿಂದ ಊರಿನಲ್ಲಿದ್ದ ಅಪ್ಪ ಅಮ್ಮನಿಗೆ ಅದನ್ನು ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ, ಈಗ ಕಾಡು ತೆಗಿಸ್ಲಿಕ್ಕೆ ಆಗೋದಿಲ್ಲ, ನಾನೆಂತ ಮಾಡೋದು? ಬೇಡ ಮಾರೆ, ನಾನು ಪೇಟೆಯಲ್ಲಿ ಒಂದು ಸೈಟ್ ತೆಗಿತೇನೆ. ಈ ಪೇಟೆಯಲ್ಲಿ ಸೈಟ್ ತೆಗೆದರೆ ಎಂಥ ಪ್ರಯೋಜನ? ಅದೊಂದು ಕಾಡು ಗುಡಿಕೊಂಡು ಖಂಡಿತವಾಗಿ ಅಲ್ಲಿರ್ತದೆ. ಆದರೆ ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿದೆವು, ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮಾಡಬೇಕು, ಈ ರೀತಿಯ ಒಂದು ಯೋಚನೆ ಮಾಡಬೇಕು ಅಂತೇಳೋದನ್ನು ಯೋಚನೆ ಮಾಡಿ ಸುಮಾರು 10 ಎಕರೆಯಲ್ಲಿ 68 ಜನ ಸೈಟ್ ತಗೊಂಡಿದ್ದಾರೆ, ಈಗ ಪ್ಲಾಟ್ ತಗೊಂಡಿದ್ದಾರೆ. ಆ ಪ್ಲಾಟಿನಲ್ಲಿ ಕಿಶೋರಣ್ಣ 2500 ಗಿಡಗಳನ್ನು ವೇಣು ಮತ್ತು ನಮ್ಮ ನಿರಂಜನ್ ಪೋಳಿ ಅವರ ಸಹಕಾರದಲ್ಲಿ 2500 ಗಿಡಗಳನ್ನು ನಾವು ಹಾಕಿದ್ದೇವೆ. ಒಂದು ಪ್ಲಾಟಲ್ಲಿ 10 ಸೆಂಟ್ಸಿನಲ್ಲಿ 2 ತೆಂಗು, 1 ಮಾವು, 1 ಹಲಸು, 1 ರಂಬುಟಾನ್, 1 ಲಿಂಬೆ, 1 ಜಾಕ್ ಫ್ರೂಟ್ ಅಂದರೆ ಅಲ್ಲ ಇದು ನಿಮಗೆ ಸಾಗುವಾನಿ, ಮತ್ತು ಒಂದು 15 ಬಾಳೆ. ಇಷ್ಟು ಗಿಡಗಳನ್ನು ಒಂದು ಸೈಟ್, ಅಂದರೆ ನಮ್ಮ ಮೊದಲಿನ ಹಿತ್ತಿಲ ಮನೆ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟನ್ನು ತಂದಂಥದ್ದು. ಅಲ್ಲಿ ನಿಮಗೆ ವಾಪಸ್ STP ಮಾಡಬೇಕು ಅಂತಿಲ್ಲ, ನಮ್ಮ ಕೊಳೆ ನಮ್ಮ ತ್ಯಾಜ್ಯ ಏನಿದೆ ಅದು ಅಲ್ಲೇ ನಾವು ಮಾಡಿ ಅದೇ ಗಿಡಗಳಿಗೆ ಸಿಗ್ತದೆ. ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದನ್ನು ಜನರಿಗೆ ಪ್ರಸ್ತುತ ಮಾಡಿದಂತಹದ್ದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ವ್ಯವಸ್ಥೆ. ಸೊ ಅದಕ್ಕೂ ಕೂಡ ನಾನಿಲ್ಲಿ ವಿಶೇಷ ಗಮನ ಕೇಳ್ತಾ ಇದ್ದೇನೆ ತಮ್ಮೆಲ್ಲರದು, ಎಲ್ರಿಗೂ ಪಸರಿಸಬೇಕು. ಅಲ್ಲಿಂದಾಗಿ ಊರಿಗೆ ಪುನಃ ಜನ ಬರುವಂತಹ ಒಂದು ವ್ಯವಸ್ಥೆ ಆಗ್ತದೆ, ಡಿಅರ್ಬನೈಸೇಷನ್ ಆಗ್ತದೆ ಅಂತ ಹೇಳೋದನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟು 30 ಎಕರೆಯಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. 10 ಎಕರೆ ಅಲ್ಲಿ ದಾಸಕೋಡಿ, 10 ಎಕರೆ ಸದಾಶಿವಬಾಗ್ ಅಂತ ಕಲ್ಲಡ್ಕದಿಂದ ಹಿಂದೆ, ಒಂದು 10 ಎಕರೆ ಗುತ್ತಿಗಾರನಲ್ಲಿ ಮಾಡ್ತಾ ಇದ್ದೇವೆ, ಇನ್ನೊಂದು 10 ಎಕರೆ ಸಂಪಾಜೆಯಲ್ಲಿ ಈಗ ತಗೊಂಡಿದ್ದೇನೆ. ಅಲ್ಲಿ ಮೋಸ್ಟ್ಲಿ ರಿಟೈರ್ಮೆಂಟ್ ಹೌಸಸ್ ಅಂದರೆ ನಿವೃತ್ತರಿಗಾಗಿ ಒಂದು ಲೇಔಟನ್ನು ಮಾಡುವ ಒಂದು ಯೋಚನೆಯನ್ನು ಅಲ್ಲಿ ಮಾಡಿಕೊಂಡಿದ್ದೇವೆ. ಮುಂದುವರಿತಾ ನಮ್ಮ ಕೃಷಿಕೋದ್ಯಮ ಅಂತ ಈಗಾಗಲೇ ನಾಕಾರಂತ ಪೆರಾಜ್ ಅವರು ಹೇಳಿದರು. ನನಗೆ ಭಾಳಷ್ಟು ಸಂದರ್ಭದಿಂದ ಅನ್ನಿಸ್ತಾ ಇತ್ತು, ನಾನು ಉದ್ಯಮದಲ್ಲಿದ್ದೇನೆ ಆದರೆ ಮೂಲತಃ ನಾನು ಕೃಷಿಕ, ಎಂತ ಮಾಡೋದಪ್ಪ ಈಗ ಒಟ್ಟು ಅದಕ್ಕೊಂದು ಎಲ್ಲೊಂದು ತುಲನೆ ಆಗಬೇಕು, ಎಲ್ಲೊಂದು ಸೇರಬೇಕು, ಎಂತ ಮಾಡಬೇಕು ಅಂತೇಳಿ ಹಾಗೆ ಯೋಚನೆ ಮಾಡ್ತಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ಆ ಸಂದರ್ಭದಲ್ಲೇ ಮೋದಿಜಿಯವರ ಈ ಮೇಕ್ ಇಂಡಿಯಾ ಮತ್ತು ಅಥವಾ ಕೃಷಿಗೆರೆ ಫಾರ್ಮಾ ಪ್ರಾಡಕ್ಟ್ ಇದೆಲ್ಲ ಬಂದಿತ್ತು. ಸೊ ಅದಕ್ಕೊಂದು ಹೆಸರು ಕೊಟ್ಟದ್ದು ಕೃಷಿಕೋದ್ಯಮ ಅಂತಲೇ. ಯಾಕೆಂತೇಳಿದರೆ ನಾನು ಮೊದಲಿನಲ್ಲೇ ಅನ್ನಿಸ್ತಾ ಇದ್ದದ್ದೇನು ಅಂತೇಳಿದರೆ, ನಮ್ಮಲ್ಲಿ ಕೃಷಿ ಅಂತೇಳಿದರೆ ಅದು ಯಾಕೆ ಬೇಡದ್ದು ಅಂತೇಳಿ ಒಂದು ಕಾಲ ನಾವು ಸಣ್ಣಗಿರುವಾಗ ಯಾಕೆ ಬೇಡದ್ದು ಅಂತೇಳಿ, ಅಂದರೆ ಏನೂ ಆಗದಿದ್ದರೆ ಮತ್ತೆ ನೀನು ಕೃಷಿ ಮಾಡು ಅಂತ ನನ್ನ ಅಪ್ಪ ಹೇಳ್ತಾ ಇದ್ದರು. ಅವ್ರ ಹತ್ರ ಕೇಳ್ತಾ ಇದ್ದದಂತೆ ಅವರ ಮಾಸ್ಟ್ರು, ಅವ್ರ ಹತ್ರ ಮತ್ತು ಅವರ ಅಣ್ಣ ತಮ್ಮಂದ್ರ ಹತ್ರ, ನೀವೆಂತ ಮಾಡೋದು? ಅವರು ಕೃಷಿಯಲ್ಲಿದ್ದವರೊಬ್ಬರು ನನ್ನ ಚಿಕ್ಕಪ್ಪ ಇದ್ದರು, ಅವ್ರ ಹತ್ರ ನೀ ಎಂತ ಮಾಡೋದು ಈಗ ಹೀಗೆ ಆದ ಮೇಲೆ SSLC ಆದ ಮೇಲೆ ನೀ ಎಂಥದ್ದು ಅಡಿಕೆ ಕುದಾ ಅಂತ ಹೇಳ್ತಾ ಇದ್ದಂತೆ. ಸ್ವಲ್ಪ ಸಮಯ ಕಳೆದು ಇವರು ಸ್ವಲ್ಪ ಸಾಧನೆ ಮಾಡಿದರು. ಸಾಧನೆ ಮಾಡಿ ಸ್ವಲ್ಪ ಎಲ್ಲ ತೋಟ ಎಲ್ಲ ಜಾಸ್ತಿ ಆಯಿತು, ತೋಟ ಕೆಲಸ ಎಲ್ಲ ಮಾಡಿದ, ನೀ ಎಂತ ಈಗ ತೋಟ ಮಾಡೋದಾ? ಮತ್ತು ಸ್ವಲ್ಪ ಸಮಯ ಇನ್ನೂ ಜಾಸ್ತಿ ಆದಾಗ, ಓಹ್ ನೀನು ಕೃಷಿಕನ ಮಾರಾಯ. ಅಂದರೆ ನಾವು ಸಾಧನೆ ಮಾಡಿದಾಗ ಅದರಲ್ಲಿ ವ್ಯವಸ್ಥೆ ಇದೆ, ಅದರಲ್ಲಿ ಇದೇನೆ ಅಂತ ಹೇಳುವಂಥದ್ದನ್ನು ಜನ ಗುರುತಿಸ್ತಾರೆ ಹೇಗೆ ಅಂತ ಹೇಳೋದನ್ನು ನೋಡಿ. ಏನು ಮಾಡದಿದ್ದರೆ ನೀನು ಅಡಿಕೆ ಎಕ್ಕುವುದಂತಲೇ ಕೇಳೋದು. ಅಲ್ಲಿ ಸಾಧನೆ ಮಾಡಿದಾಗ ನೀನು ಅಗ್ರಿಕಲ್ಚರಿಸ್ಟ್, ನೀನು ಕೃಷಿಕ, ನೀನು ಅಗ್ರಿಕಲ್ಚರಿಸ್ಟ್ ಅಂತ ಹೇಳುವಂಥದ್ದನ್ನು ಮಾಡ್ತಾರೆ. ಜನ ತಂದು ಹಾರ ತುರಾಯಿ ಹಾಕ್ತಾರೆ. ಆ ಕೆಲಸವನ್ನು ನಾವು ಸಾಧನೆ ಮಾಡಿ, ಯಾಕೆಂತೇಳಿದರೆ ನಾನು ಆ ಉದ್ಯಮ ಅಂತೇಳಿ ಹೇಳಲಿಕ್ಕೆ ಕಾರಣ ಏನು ಅಂತೇಳಿದರೆ, ಕೃಷಿಯನ್ನು ನಾವು ಉದ್ಯಮವಾಗಿ ನೋಡಿದರೆ ಖಂಡಿತವಾಗಿದ್ದು ಸಾಧ್ಯ ಇದೆ. ನಾನು ಹೇಳಲಿಕ್ಕುಂಟು, ನಮ್ಮ ಸ್ಟಾಫ್ಗಳ ಹತ್ರ ಮುಳಿಯದ ಸ್ಟಾಫಲ್ಲಿ ಹೇಳ್ತೇವೆ, ನಾವು ಕೃಷಿಯನ್ನು ಉದ್ಯಮವಾಗಿ ನೋಡಬೇಕು, ಉದ್ಯಮವನ್ನು ಕೃಷಿಯಾಗಿ ನೋಡಬೇಕು ಅಂತೇಳಿ. ಹೇಗೆ ಅಂತೇಳಿ ಹೇಳಿದರೆ, ಕೃಷಿಯನ್ನು ಯಾಕೆ ಉದ್ಯಮವಾಗಿ ನೋಡಬೇಕು ಅಂತೇಳಿದರೆ ಲೆಕ್ಕಾಚಾರ ಇಡುವುದಿಲ್ಲ ನಾವು. ಅಲ್ಲಿ ಲೆಕ್ಕಾಚಾರಗಳನ್ನು ಇಟ್ಟರೆ ಅದಕ್ಕೆ ಸರಿಯಾದ ನನ್ನದಕ್ಕೆ ಕಾಸ್ಟ್ ಏನು, ನಾನು ಏನು ಮಾಡಬೇಕು, ಇನ್ನು ಜಾಸ್ತಿ ಬರಬೇಕು, ಇನ್ನು ಕಮ್ಮಿ ಬರಬೇಕು ಅಂತ ಹೇಳುವಂಥದ್ದನ್ನು ಒಂದು ಉದ್ಯಮದಲ್ಲಿ ನಾವು ಹೇಗೆ ಹೇಳ್ತೇವೆ ಆ ರೀತಿಯಲ್ಲಿ ಮಾಡಿದರೆ ಅದು ಕೃಷಿಕೋದ್ಯಮ ಆದರೆ ನೀವು ಅಗ್ರಿಕಲ್ಚರಿಸ್ಟ್ ಆಗ್ತೀರಿ, ಇಲ್ಲದಿದ್ದರೆ ಅಡಿಕೆ ಕೋರಾಗ್ತೀರಿ. ಅದೇ ನಮ್ಮಲ್ಲಿ ಸಂಸ್ಥೆಯಲ್ಲಿ ನಾನು ಹೇಳೋದು ಏನು ಅಂತೇಳಿ ಹೇಳಿದರೆ, ಉದ್ಯಮವನ್ನು ನೀವು ಕೃಷಿಯಾಗಿ ನೋಡಬೇಕು. ಏನು ಅಂತೇಳಿ ಹೇಳಿದರೆ, ಪ್ರತಿ ಗ್ರಾಹಕ ಒಂದು ಗಿಡದ ಹಾಗೆ.
ಅಲ್ಲಿಗೆ ನೀವು ಗೊಬ್ಬರ ಹಾಕಬೇಕು, ಅಲ್ಲಿಗೆ ನೀರು ಹಾಕಬೇಕು, ಅವನನ್ನು ನೀನು ನೋಡಿಕೊಳ್ಳದಿದ್ದರೆ ನಿನಗೆ ಫಲ ಕೊಡುವುದಿಲ್ಲ ಅದು. ಹಾಗಾಗಿ ಉದ್ಯಮವನ್ನು ಕೃಷಿಯಾಗಿ ಮಾಡಬೇಕು, ಕೃಷಿಯನ್ನು ಉದ್ಯಮವಾಗಿ ಮಾಡಿದರೆ ಸಕ್ಸಸ್ ನಮಗೆ ಕಟ್ಟಿಟ್ಟ ಬುತ್ತಿ ಬಂಧುಗಳೇ. ಗ್ರಾಮಜನ್ಯದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ನಿರಂಜನ್ ಪೋಳ್ಯ ಹಾಗೂ ರಾಮ್ ಪ್ರತೀಕ್ ಮರಿಗೆ ಮತ್ತು ಬಂಧುಗಳು. ರಾಮ್ ಪ್ರತೀಕ್ ಅಲ್ಲಿದ್ದಾರೆ, ನಿಂತ್ಕೊಂಡಿದ್ದಾರೆ, ನಾವು ನೋಡ್ಬೋದು. ವಿಶೇಷ ಒಂದು ಸಾಧನೆಯನ್ನು ಮಾಡಿದಂಥ ಯುವಕರವರು. ಆಗ ನೋಡಿದೆ ನಾನು, ವಿಶೇಷ ತಳಿಗಳ ವಿಶೇಷ ಫ್ಲೇವರಿನ ಜೇನನ್ನು ಅಲ್ಲಿಟ್ಟಿದ್ದಾರೆ ಕಿಶೋರಣ್ಣ. ನಾನು ಕೇಳಿದೆ, ಅಲ್ಲ ನೀವು ಇದನ್ನು ಹೇಗೆ ಮಾಡ್ತೀರಿ ಮಾರ್ರೆ? ಈಗ ಅದು ಜೇನು ಹೋಗಿ ಒಂದು ಕಡೆಯಿಂದ ಆ ಜೇನು, ಒಂದು ಕಡೆಯಿಂದ ಇದನ್ನು ನೀನು ಇದರಲ್ಲಿ ಅಂದರೆ ನೇರಳೆ ಹಣ್ಣಿನ ಜೇನು ಮತ್ತು ಹೊಂಗೆ ಮರದ ಜೇನು ಮತ್ತು ಬೇರೆ ಬೇರೆ ಜೇನನ್ನು ಅವರಲ್ಲಿ ಬರೆದಿದ್ದಾರೆ, ಬೇರೆ ಬೇರೆ ಅದನ್ನು ಹೇಗೆ ಆಗ್ತದೆ ಅಂತ. ಅದಕ್ಕೆ ಅವರು ಹೇಳಿದೇನು ಅಂತೇಳಿ ಹೇಳಿದರೆ, ಪರ್ಸಂಟೇಜ್ ಅಂದರೆ ಈಗ 45% ಜಾಸ್ತಿ ಒಂದು ಪರ್ಟಿಕ್ಯುಲರ್ ವಿಷಯ ಉಂಟು ಅಂತೇಳಿ ಆದರೆ ಅದು ಆ ಮರದ ಆ ವಿಧರ ಜೇನಾಗ್ತದೆ ಮತ್ತು ಆ ತೋಟದಿಂದ ನಾವು ಅದನ್ನು ತೆರಿತೇವೆ ಅಂತೇಳಿ. ಅದೇ ರೀತಿ ಶಾರ್ಟ್ಸ್ ಅಂತೇಳಿ ಜೇನಿನ ಶಾರ್ಟ್ಸ್ ಅಂತ ಮಾಡಿದ್ದಾರೆ, ನಿನ್ನೆ ನಾನು ತಗೊಂಡು ಹೋಗಿದ್ದೇನೆ ಅಲ್ಲಿಂದ, ಭಾಳ ಖುಷಿ ಇದೆ. ಅದು ಸಣ್ಣ ಸಣ್ಣ ಜೇನಿನ ಇದನ್ನು ಡ್ರೈ ಫ್ರೂಟ್ಸನ್ನು ಹಾಕಿ, ಡ್ರೈ ಫ್ರೂಟ್ಸ್ ಮತ್ತು ಜೇನಿನ ಶಾರ್ಟ್ಸನ್ನು ಹಾಕಿ ಅದನ್ನು ಇಟ್ಕೊಂಡಿದ್ದಾರೆ. ಸಣ್ಣ ಸಣ್ಣದಾಗಿ ಆಗ ಜಸ್ಟ್ ಒಂದು ಕುಡಿಬೇಕು ಅಂತೇಳಿ ಆದರೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎನರ್ಜಿ ಶಾರ್ಟ್ಸ್, ಈಗ ಮಕ್ಕಳಿಗೆಲ್ಲ ಈ ಶಾರ್ಟ್ಸ್ ಅಂತ ಹೇಳುವಂಥದ್ದು ಭಾಳ ಖುಷಿ, ಯಾವುದನ್ನು ಹೇಳಿದರೂ ಕೂಡ ಶಾರ್ಟ್ಸ್ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆ ಶಾರ್ಟ್ಸನ್ನು ನೋಡಿ, ಅಲ್ಲಿ ಜೇನಿನ ಶಾರ್ಟ್ಸ್ ಸಿಗ್ತದೆ. ಶೀತಾಗಾರ ಕೋಲ್ಡ್ ಸ್ಟೋರೇಜ್ ಅದನ್ನು ಗ್ರಾಮಜನ್ಯದಲ್ಲಿ ಮಾಡಿದ್ದಾರೆ. ಹಾಗೆ ಅಂತೇಳಿ ಒಂದು ಊರಿನಲ್ಲಿ ಅದು ಬಹಳ ಉತ್ತಮ ಒಂದು ಪ್ರಾರಂಭ ಅವರದ್ದು. ಅದರೊಟ್ಟಿಗೆ ಸರ್ಕಾರದಿಂದ ಆಗಬೇಕು ಅಂತೇಳಿ ಕಿಶೋರನ ಹತ್ರ ನಾನು ಕೇಳಿದೆ, ಬೊಟ್ಯಾಡಿ ಅವ್ರ ಹತ್ರ ಕೇಳಿದೆ. ಅವ್ರು ಖಂಡಿತ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಹೇಳಿದರು. ಅದನ್ನು ನಮ್ಮ ಚಾಟ್ ಎಷ್ಟಾಗ್ತದೆ ಅಂತ ಕೇಳಿದರು ಅವರು ಕೂಡಲೇ, ಅದು ಹೇಳಬೇಕಲ್ಲ ಅವರಿಗೆ ಕೂಡಲೇ. ನಾನು ಕೂಡ ಈಗಿನ ಎಂತ ಮಾಡೋದು, ಬೇರೆ ನಮ್ಮ ಗೂಗಲ್ ಆಂಟಿಗಿಂತ ಸ್ವಲ್ಪ ಮುಂದೆ ಹೋಗಿದ್ದೇವೆ ನಾವೀಗ ಚಾಟ್ GPT ಬಂದಿದೆ. ಸೊ ಆ ಚಾಟ್ GPTಯಲ್ಲಿ ಕೇಳಿದಾಗ ಅದು ಹೇಳಿತು, ಸುಮಾರು 5,000 ಮೆಟ್ರಿಕ್ ಟನ್ನಿಗೆ 5 ರಿಂದ 10 ಕೋಟಿಯ ವ್ಯವಸ್ಥೆ ಆಗಬೇಕು ಅಂತೇಳಿ. ಸೊ ನನಗನ್ಸೋದು ನಾವೆಲ್ಲ ಇದನ್ನು ಕಿಶೋರ್ ಅವರಿಗೆ ಒತ್ತಡ ಹಾಕಿ ಮತ್ತು ಅವರಿಗೆ ಸಪೋರ್ಟ್ ಮಾಡಿ. ಒತ್ತಡ ಅಂತ ಹೇಳಿದರೆ ಖಾಲಿ ಯಾವಾಗಲೂ ಒಂದು ಸರಿ ಕೇಳೋದಲ್ಲ, ಅದಕ್ಕೆ ಬೇಕಾಗುವಂಥ ಪೂರಕವಾದ ಮಾಹಿತಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇಡ್ತಾರೆ. ಯಾಕೆಂತ ಹೇಳಿದರೆ ಸುಮ್ಮನೆ ಇಲ್ಲಿ ಬಂದು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ ಈಗ ಇವರಿಗೆ ಗ್ರಾಮಜನ್ಯದವ್ರ ಹತ್ರ ಮಾತಾಡಬೇಕು, ಎಷ್ಟು ಅದು ಜನ ತಗೊಳ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ನಮಗೆ ಅನ್ನಿಸ್ತದೆ ಆ ಗ್ರಾಮಜನ್ಯದ ವಿಷಯವನ್ನು ಕಂಪ್ಲೀಟ್ ಮಾಡಿ, ಆ ಕಂಪ್ಲೀಟ್ ಮಾಡುವಷ್ಟಕ್ಕೆ 1 ವರ್ಷ ನಾವು ಸಂಪೂರ್ಣ ಅದಕ್ಕೆ ಸಪೋರ್ಟ್ ಕೊಟ್ಟು ಅದರೊಟ್ಟಿಗೆ ಅದನ್ನು ಮಾಡಬೇಕು. ಮತ್ತು ಇನ್ನೊಂದೇನು ಅಂತೇಳಿ ಹೇಳಿದರೆ, ಕೆಲವು ಸಲ ಏನಾಗ್ತದೆ ಅಂತೇಳಿ ಹೇಳಿದರೆ, ಒಂದು ಸಂಸ್ಥೆ ಸಣ್ಣದಾಗಿ ಪ್ರಾರಂಭ ಮಾಡಿದಾಗ ಅಲ್ಲಿಗೆ ಜನ ಬರುವುದಿಲ್ಲ. ಉದಾಹರಣೆಗೆ ನಮ್ಮ ವ್ಯವಹಾರದಲ್ಲಿ ಹಾಗೆ ಆಗ್ತದೆ. ನಾವು ಚಿನ್ನದ ಅಂಗಡಿ ಮಾಡಬೇಕು ಅಂತೇಳಿ ಆದರೆ ಚಿನ್ನದ ಅಂಗಡಿಯ ಸಾಲಿರುವಲ್ಲಿ ಹೋಗಿ ಚಿನ್ನದ ಅಂಗಡಿ ಮಾಡ್ತೇವೆ, ಯಾವುದೋ ಒಂದು ದೂರದ ಬದಿಯಲ್ಲಿ ಹೋಗಿ ಮಾಡೋದಿಲ್ಲ. ಯಾಕೆಂತೇಳಿ ಹೇಳಿದರೆ ಏನಾಗ್ತದೆ ಅಂತೇಳಿ ಹೇಳಿದರೆ, ಅಥವಾ ಬಟ್ಟೆ ಅಂಗಡಿ ಇರುವಲ್ಲಿ ನೀವು ನೋಡಿರ್ಬೋದು ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಊರಿನಲ್ಲಿ ಆದರೂ. ಅದು ಯಾಕೆ ಅಂತೇಳಿ ಹೇಳಿದರೆ, ಒಬ್ಬನಿಗೆ ಬರಬೇಕು ಅಂತೇಳಿ ಆದರೆ ಅಲ್ಲಿ ಒಂದು 10 ಹಲವು ವ್ಯವಸ್ಥೆಗಳಿರಬೇಕಾಗ್ತದೆ, 10 ಹಲವು ಅಂಗಡಿಗಳಿರ್ತದೆ. ಈ ಅಂಗಡಿಯಲ್ಲಿ ಸಿಗದಿದ್ದರೆ ನನಗೆ ಆ ಅಂಗಡಿಯಲ್ಲಿ ಸಿಗದಿದ್ದರೆ ಇನ್ನೊಂದು ಅಂಗಡಿಯಲ್ಲಿ ಸಿಗ್ತದೆ ಅಂತ ಹೇಳುವ ಒಂದು ಭರವಸೆ ಅವನಿಗೆ ಇರಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ, ನಮಗೆ ಕೋಲ್ಡ್ ಸ್ಟೋರೇಜ್ ಪುತ್ತೂರಿನಲ್ಲಿ ಬೇಕಾದಷ್ಟು ಉಂಟು ಅಂತೇಳಿ ಆದರೆ ಆಗ ಏನಾಗ್ತದೆ ನಮಗೆ ಅಂತೇಳಿ ಹೇಳಿದರೆ, ಕೃಷಿಕರ ಹತ್ರ ನಾವು ಹೇಳಲಿಕ್ಕಾಗ್ತದೆ, ನೋಡಿ ನೀವು ಹೀಗೆ ವ್ಯವಸ್ಥೆ ಮಾಡಿದರೆ ನಾವು ಕೃಷಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕಾಗ್ತದೆ. ಸೊ ಹಾಗಾಗಿ ನೀವು ಕೃಷಿಯಲ್ಲಿ ಇದನ್ನು ಮಾಡಿ, ಮಾವಿನ ಹಣ್ಣನ್ನು ಬೆಳೆಸಿ, ಹಲಸನ್ನು ಬೆಳೆಸಿ ಅಥವಾ ರಂಬುಟಾನನ್ನು ಬೆಳೆಸಿ, ಯಾವುದನ್ನು ಬೆಳೆಸಿದರೂ ಕೂಡ ನಿಮಗೆ ಕೋಲ್ಡ್ ಸ್ಟೋರೇಜ್ಗೆ ನಮ್ಮ ಹತ್ರ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕಾಗ್ತದೆ. ಹಾಗಾಗಿ ಖಂಡಿತವಾಗಿ ನಮ್ಮ MLC ಅವರಲ್ಲಿ ಕೇಳಿಕೊಳ್ಳುವುದಷ್ಟೇ, ನಮಗೆ ಶೀಘ್ರವೇ ನೀವು ಅದನ್ನು ಸ್ಯಾಂಕ್ಷನ್ ಮಾಡುವಂತಹ, ಅದಕ್ಕೆ ವ್ಯವಸ್ಥೆ ಮಾಡುವಂಥ ಮಾಡಬೇಕು. ನಾವೆಲ್ಲರೂ ಕೃಷಿಕರು, ನನ್ನನ್ನು ಸೇರಿಸಿ, ನಾನು ಕೃಷಿಕ ಕೂಡ. ಸೊ ನಾವೆಲ್ಲ ಕೃಷಿಕರು ನಾವು ಒಂದು ನೆನಪಿಟ್ಕೊಳ್ಬೇಕು, ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ದೊಡ್ಡ ಕೋಲ್ಡ್ ಸ್ಟೋರೇಜ್ ಆಗಿದೆ, ಇವರಿಗೆ ತುಂಬ ಪ್ರಯೋಜನ ಆಗಿದೆ ಕೃಷಿಕರಿಗೆ ಅಂತ ಹೇಳುವಂಥದ್ದನ್ನು ಮುಂದೆ ಅನೌನ್ಸ್ ಮಾಡುವಂಥ ಆಗಬೇಕು. ಬರುವ ವರ್ಷಕ್ಕಿಂತ ಮೊದಲೇ, ಬರುವ ವರ್ಷದ ನಮ್ಮ ಹಲಸು ಹಣ್ಣು ಮೇಳಕ್ಕಿಂತ ಮೊದಲೇ ಅದಕ್ಕೆ ಕೆಲಸ ಪ್ರಾರಂಭ ಆಗಬೇಕು. ಆ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಂದುವರೆದು ಇನ್ನೊಂದು ರಿಕ್ವೈರ್ಮೆಂಟನ್ನು ಕೇಳ್ಕೊಳ್ತಾ ಇದ್ದೇನೆ ನಾನು. ಏನು ಅಂತ ಹೇಳಿದರೆ, ಈ ಶೀತಾಗಾರದಲ್ಲಿಟ್ಟ ಹಣ್ಣು ಬೇರೆ ಬೇರೆ ಕಡೆಗೆ ತಲುಪಬೇಕು. ಆ ತಲುಪಲಿಕ್ಕೆ ಪುನಃ ಏನಾಗಬೇಕು ಅಂತೇಳಿ ಹೇಳಿದರೆ, ಕೋಲ್ಡ್ ಸ್ಟೋರೇಜ್ ಇರುವಂತಹ ಗೂಡ್ಸ್ ಟ್ರೈನ್ ಬೇಕು ನಮಗೆ. ಆ ಕೋಲ್ಡ್ ಸ್ಟೋರೇಜ್ ಇರುವಂತಹ ಗೂಡ್ಸ್ ಟ್ರೈನನ್ನು ಕೂಡ ರೈಲ್ವೆ ಇಲಾಖೆಯ ಮೂಲಕ ಅದನ್ನು ಕೂಡ ತರಿಸುವಂಥ ವ್ಯವಸ್ಥೆಯನ್ನು ತಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೇರು ಹಣ್ಣಿನ ಜ್ಯೂಸ್ ಬಂಧುಗಳೇ,
ಶಿವಣ್ಣ ಕೇಶವಣ್ಣ ಎಲ್ಲ ಕಡೆಯಲ್ಲಿ ಕುಡಿದ್ರು ಅಂತ ಹೇಳಿದಾಗ ಶಿವಣ್ಣ ನೆಗಾಡಿದರು, ತುಂಬ ನೆಗಾಡಿದರು. ನಿನ್ನೆ ನಾನು ಒಳಗೆ ಬರುವಾಗಲೇ ಸೇಡಿಯ ಪೂಜನ್ನಣ್ಣ ಒಂದು ಇದನ್ನು ಮಡಿಚಿಕೊಂಡು ಹೀಗೆ ಹೋಗ್ತಾಯಿದ್ರು. ಎಂತ ಅಲ್ಲ, ನಾನು ರಜಾ ಇಲ್ಯಾರು ಅತ್ತೈತೆ ಆಗುತ್ತಾ ಅಂತೇಳಿ ಗೇರಣ್ಣಿನ ಜ್ಯೂಸ್ ಕುಡಿದು ಬಂದದ್ದು. ರಜಾ ಅತ್ತೈತೆ ಆಗುತ್ತಾಳಿ ಯೋಚನೆ ಮಾಡಿಕೊಂಡು ಹೋಗ್ತಾ ಇಪ್ಪದು ಈಗ ಅಂತ ಹೇಳಿದರು. ಹಾಗೆ ಬಂದ ವೇಳೆ ಗೇರು ಹಣ್ಣಿನ ಜ್ಯೂಸಲ್ಲಿ ನಾನು ಸುಮಾರು ಕಡೆ ಕುಡಿದಿದ್ದೇನೆ. ನಿಜವಾಗಿ ಆಚೆ ಈಚೆ ಏನೂ ಆಗುವುದಿಲ್ಲ, ಆಯಿತಾ, ತಲೆ ಬಿಸಿ ಮಾಡಬೇಡಿ. ಹಾಗೆ ಗೇರು ನಿಜವಾಗಿ ಶಿವಣ್ಣ ನಡ್ಕೊಂಡು ಹೋಗಿ ನೋಡಿ ಬಂದ್ರಂತೆ, ಏನಾಗೋದಿಲ್ಲ ಅಂತ. ಹಾಗಾಗಿ ಅದು ಆ ಗೋವಾ ಪೆನ್ನಿ ಉಂಟಲ್ಲ, ಗೋವಾ ಪೆನ್ನಿಯದ್ದು ಅದಕ್ಕೆ ಎಷ್ಟು ಹೆಸರು ಬಂದಿದೆ ಅಂತೇಳಿ ಹೇಳಿದರೆ ಅದು ಇನ್ನು ಗೇರು ಹಣ್ಣಿನ ಜ್ಯೂಸ್ ಅಂತ ಹೇಳಿದರೆ ಅದೇ ಆಗಿದೆ. ಆದರೆ ನಿನ್ನೆ ಇಲ್ಲಿ ಕೆನೋಟ್ ಅವರು ಹೇಳಿದರು, 2 ದಿವಸ ಅದನ್ನು ಏನೂ ಪ್ರಿಸರ್ವೇಟಿವ್ ಇಲ್ಲದೆ ಇಡಲಿಕ್ಕಾಗ್ತದೆ. ಆನಂತರ 7 ದಿವಸ ನ್ಯಾಚುರಲ್ ಪ್ರಿಸರ್ವೇಟಿವ್ ಹಾಕಿ 1 ವಾರ 7 ದಿವಸ ಇಡಲಿಕ್ಕಾಗ್ತದೆ. ಅದರ ನಂತರ ನಾವು ಅದನ್ನು ಇಡಬೇಕು ಅಂತೇಳಿ ಆದರೆ ಅದನ್ನು ಪೆನ್ನಿ ಅಥವಾ ಫರ್ಮೆಂಟೇಷನ್ ಮಾಡಿ ಆ ರೀತಿಯಲ್ಲಿ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ. ಹಾಗಂತೇಳಿ ಕೆಲಸ ಮಾಡಿದರೆ ಗೇರು ಬೀಜದಿಂದ ಗೇರು ಹಣ್ಣಿನಲ್ಲೇ ಜಾಸ್ತಿ ಲಾಭ ಅಂತೇಳುವಂಥದ್ದನ್ನು ಅವರು ಲೆಕ್ಕ ಕೊಟ್ಟು ಹೇಳಿದ್ದಾರೆ. ಒಂದು 40,000 ಗೇರು ಬೀಜ ಮಾರುವ ಒಂದು ಅಂದರೆ ಕಂಪ್ಯಾರಿಸನಿಗೆ ಅವರು ಹೇಳಿದ್ದು 40,000 ಗೇರು ಬೀಜ ಮಾರುವಲ್ಲಿ 1,00,000 ಗೇರು ಹಣ್ಣಿನಿಂದ ಗೇರು ಆ್ಯಪಲಿಂದ ಕ್ಯಾಶ್ಯೂ ಆ್ಯಪಲಿಂದ ಫ್ರೂಟ್ಸಿಂದ ತೆಗೆದದ್ದನ್ನು ಮಾರಲಿಕ್ಕಾಗ್ತದೆ. ಸುಮಾರು 1 ಲೀಟ್ರಿಗೆ 80 ರೂಪಾಯಿಯ ಹಾಗೆ ಅವರು 100 ದಿವಸಕ್ಕೆ 100 ಲೀಟ್ರ್ ಹೋಲ್ಸೇಲ್ ಆಗಿ ದಿವಸಕ್ಕೆ 100 ಲೀಟ್ರನ್ನು ಅವರು ಮಾಡಿದ ಒಂದು ಅನುಭವ ಅವರಿಗಿದೆ. ಅದು ಕೂಡ ಅವರ ಸ್ವಂತ ಪ್ರೊಸೆಸ್ ಮಾಡಿದ್ದು. ಬೇರೆಯವ್ರದನ್ನೆಲ್ಲ ತಂದು ಮಾಡಿದರೆ ಅಥವಾ ನಾವು ಈಗ ಪುತ್ತೂರಿನಂಥ ಊರಿನಲ್ಲಿ ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಕಿಶೋರಣ್ಣ ಅದೇ ವಿಷಯಕ್ಕೆ, ಯಾಕೆಂದೇಳಿ ಇಲ್ಲಿದ್ದರೆ ಅದನ್ನು ಬೆಂಗಳೂರಿಗೆ ತಲುಪಿಸಲಿಕ್ಕೆ ನಮಗೆ ಕೋಲ್ಡ್ ಸ್ಟೋರೇಜ್ನ ರೈಲ್ ಬೇಕು. ಆ ರೀತಿಯ ರೈಲನ್ನು ನಾವು ಮಾಡಿಕೊಟ್ರೆ ನಾವಿಲ್ಲಿ ಅದನ್ನು ಮಾಡಿ ಅದನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ ರೀತಿಯ ಹಣ್ಣು ಜ್ಯೂಸನ್ನು ಮಾಡಿ ನಾವು ಅದನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಇಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕೊನೆಯದಾಗಿ ಬಂದ ವೇಳೆ ಹಲಸಿನ ವಿಚಾರದಲ್ಲಿ ಇನ್ನೊಂದು, ಭಾಳಷ್ಟು ಜನ ಕಾಡಿನ ಅಂಚಿನಲ್ಲಿ ಇರುವವರು ಹಲಸು ಮರವನ್ನು ಕಡಿತಾ ಇದ್ದಾರೆ. ಮಡಿಕೇರಿಯಲ್ಲಿ ಅಥವಾ ಈ ಕಾಡಿನ ಬದಿಯಲ್ಲಿರುವವರು ಹಲಸು ಮರವನ್ನು ಕಡಿತಾ ಇದ್ದಾರೆ. ಯಾಕೆ ಅಂತೇಳಿ ಕೇಳಿದರೆ ಆನೆ ಬರ್ತದೆ ಅಂತೇಳಿ. ನಾನಿಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆನೆ ಊರಿಗೆ ಬರೋದು ಡೊಮಿನೋಸ್ ಪಿಜ್ಜಾ ತಿನ್ನಲಿಕ್ಕಲ್ಲ, ಹರಿಪ್ರಸಾದ್ ಹೋಟ್ಲಿಗಲ್ಲ, ಅಥವಾ ನಮ್ಮ ಮನೆಯಲ್ಲಿ AC ರೂಮಿಗೆ ಮಲಗಲಿಕ್ಕೆ ಬರುವುದಲ್ಲ. ಆನೆ ಬರುವಂಥದ್ದು ಇಲ್ಲಿ ಹಲಸಿನ ಹಣ್ಣು ತಿನ್ನಲಿಕ್ಕೆ, ಬಾಳೆಹಣ್ಣು ತಿನ್ನಲಿಕ್ಕೆ ಅಥವಾ ಈ ರೀತಿಯ ಹಣ್ಣುಗಳನ್ನು ತಿನ್ನಲಿಕ್ಕೆ. ಜನ ಈಗ ಹೇಳ್ತಾ ಇರೋದು ಎಂತ ಅಂತ ಹೇಳಿದರೆ, ಕಾಡಂಚಿಗೆ ನಾವು ಹೋಗಿದ್ದೇವೆ, ಕಾಡನ್ನು ನಾವು ಒಳಗೆ ಹಾಕಿದ್ದೇವೆ, ಆದ್ದರಿಂದಾಗಿ ಆನೆ ಬರ್ತಾ ಉಂಟು ಅಂತ. ಕಾಡನ್ನು ನಾವು ಒಳಗೆ ಹಾಕಿ ನಾವು ಡೊಮಿನೋಸ್ ಮಾಡಿದರೆ ಆನೆ ಬರುವುದಿಲ್ಲ. ಆನೆ ಯಾಕೆ ಬರ್ತಾ ಉಂಟು ಅಂತೇಳಿ ಹೇಳಿದರೆ, ಕಾಡಿನ ಒಳಗೆ ನಾವು ಹೋಗಿ ಅಲ್ಲಿ ಹಣ್ಣಿನ ಗಿಡಗಳನ್ನು ಕಡಿದು ಅಲ್ಲಿ ತೇಗದ ತೋಟವನ್ನು ನಾವು ಮಾಡಿದ್ದೇವೆ. ಕಾಡು ಅಂತೇಳಿ ಇವತ್ತು ನೀವು ಹೋಗಿ ನಾಗರಹೊಳೆಯಲ್ಲಿ ನೀವು ಹೋಗಿ ನೋಡಿದರೆ ಅಲ್ಲಿ ನಿಮಗೆ ಕಾಡು ನಿತ್ಯ ಹರಿದ್ವರ್ಣದ ಕಾಡು ಕಾಣುವುದಿಲ್ಲ. ಅಲ್ಲಿ ಕಾಡುದು ನಿಮಗೆ ಪ್ಲ್ಯಾಂಟೇಷನ್, ಟೀಕ್ ಪ್ಲ್ಯಾಂಟೇಷನ್ ಅನ್ನು ರಿಸರ್ವ್ ಫಾರೆಸ್ಟ್ ಅಂತ ಬರೆದಿದ್ದಾರೆ. ಅದು ರಿಸರ್ವ್ ಫಾರೆಸ್ಟ್ ಅಂತ ಬರೀಲಿಕ್ಕೆ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ಆದರೆ ಅದು ರಿಸರ್ವ್ ಫಾರೆಸ್ಟ್ ಅಲ್ಲ, ಅದು ಟೀಕ್ ಪ್ಲ್ಯಾಂಟೇಷನ್. ನಮ್ಮ ಪ್ಲ್ಯಾಂಟೇಷನ್ ಅಲ್ಲ, ಅದು ಗೌರ್ಮೆಂಟಿನ ಪ್ಲ್ಯಾಂಟೇಷನ್. ಹಾಗಾಗಿ ಆನೆಗೆ ಬೇಕಾದ ಹಣ್ಣುಗಳನ್ನು, ಆನೆಗೆ ಬೇಕಾದ ವಸ್ತುಗಳನ್ನು ಕಾಡಿನ ಒಳಗೆ ಸಿಗುವ ಹಾಗೆ ಮಾಡಿದರೆ ಅದು ಪೇಟೆಗೆ ಖಂಡಿತವಾಗಿ ಆನೆ ಬರುವುದಿಲ್ಲ. ಪ್ಯಾಂಟ್ ಶರ್ಟ್ ಅಂತೂ ಅದು ಖಂಡಿತವಾಗಿ ಹಾಕುವುದಿಲ್ಲ, ಶಾಪಿಂಗಿಗೆ ಅದು ಬರುವುದಿಲ್ಲ. ಹಾಗಾಗಿ ನನ್ನ ಒಂದು ಕೇಳಿಕೆಯನ್ನು ನಾವು ಮುಂದೆ ಮಾಡಬೇಕಾದದ್ದೇನು ಅಂತೇಳಿದರೆ, ಕಾಡಿನ ಒಳಗೆ ಹಣ್ಣಿನ ಗಿಡಗಳನ್ನು ನಡೆಸಬೇಕು, ಕಾಡಿನ ಒಳಗೆ ಕಾಡನ್ನು ತೇಗದ ತೋಟವನ್ನು ತೆಗಿಬೇಕು. ಅಲ್ಲಿ ಹಣ್ಣಿನ ಗಿಡಗಳನ್ನು ನಾವು ನಡೆಸಿದರೆ ಊರಿನ ಸೈಡ್ನಲ್ಲಿ ಹಣ್ಣಿನ ಗಿಡಗಳನ್ನು ನಾವು ತೆಗಿಬೇಕಾದ ಅವಶ್ಯಕತೆ ಬರುವುದಿಲ್ಲ. ಕಾಡಿನಲ್ಲಿ ಅಲ್ಲಿ ದನಕ್ಕೆ ಆನೆಗೆ ಸುಮಾರು ಒಂದು 5 ಕಿಲೋಮೀಟ್ರ್ ಒಳಗೆ ಹೋಗುವ, ಉದಾಹರಣೆಗೆ 5 ಕಿಲೋಮೀಟ್ರ್ ಕಿಶೋರ್ ಅವರೇ ಅದನ್ನು ಉಲ್ಲೇಖ ಮಾಡಬೇಕು ನೀವು. 5 ಕಿಲೋಮೀಟ್ರ್ ಒಳಗೆ ಹೋದರೆ 5 ಕಿಲೋಮೀಟ್ರ್ ಒಳಗೆ ನಾವು ಹಣ್ಣಿನ ಗಿಡಗಳನ್ನು ಮಾಡಿದರೆ ಆನೆ ಅಲ್ಲೇ ಸುತ್ತಾಡಿಕೊಂಡಿರ್ತದಷ್ಟೇ ಹೊರತು ಆನೆ ಕಾಡು ಪ್ರಾಣಿಗಳು ಖಂಡಿತವಾಗಿ ಇಲ್ಲಿ ಬರುವುದಿಲ್ಲ. ಈ ವಿಷಯಗಳನ್ನು ನಾವು ನಿರಂಜನ್ ಪೋಳಿ ಅವರೇ, ನಾವು ಗಿಡಗೆಳೆತನ ಸಂಘದಿಂದ ಈ ವಿಷಯವನ್ನು ಮಾಡ್ಬೋದು. ಗಿಡಗೆಳೆತನ ಸಂಘದಿಂದ ನಾವು ಏನು ಮಾಡಬೇಕು ಅಂತೇಳಿದರೆ, ಇದನ್ನು ಉಲ್ಲೇಖ ಮಾಡಿ ನಮಗೆ ಜಾಗ ಕೊಡಿ, ನಾವು ಅಲ್ಲಿ ಹಲಸಿನ ಹಣ್ಣಿನ ಗಿಡಗಳನ್ನು ಕಾಡಿನ ಒಳಗೆ ಬೆಳೆಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ, ಕಾಡಿನ ಒಳಗೆ ಹೋಗಿ ನಾವು ಗಿಡಗಳನ್ನು ನೆಡ್ತೇವೆ ಅಂತ ಹೇಳೋದನ್ನು ಹೇಳಿದರೆ, ನಾವು ಇಲ್ಲಿ ವನ ಮಹೋತ್ಸವವನ್ನು ಇಲ್ಲಿ ಮಾಡುವ ಬದಲು ವನ ಮಹೋತ್ಸವವನ್ನು ಅಲ್ಲಿ ಮಾಡುವ, ಆಗ ಆನೆಗಳಿಗೆ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಗತಿಯನ್ನು ಹೊಂದುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಈ ಒಂದು ಮೇಳ ಇನ್ನಷ್ಟು
ಚಂದ ನಡೀಲಿ, ಇನ್ನಷ್ಟು ದೊಡ್ಡದಾಗಿ ಇನ್ನಷ್ಟು ದೊಡ್ಡ ಒಂದು ಹಾಲ್ ಅಥವಾ ಇನ್ನಷ್ಟು ದೊಡ್ಡದಾದ ಒಂದು ಮೈದಾನದಲ್ಲಿ ಈ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಆಗಲಿ. ಯಾಕೆಂದರೆ ನನಗೆ ನೆನಪಿದೆ ಇವರು ಹೇಳಿದ ಹಾಗೆ ಸಣ್ಣ ಸಣ್ಣಕ್ಕೆ ಶುರುವಿಗೆ ಜೈನ ಭವನ, ಆಮೇಲೆ ಮಾಲಿಂಗೇಶ್ವರ ದೇವಸ್ಥಾನ, ಪುನಃ ಜೈನ ಭವನ, ಪುನಃ ಇಲ್ಲಿ ಬಂತು. ಇನ್ನು ಇಲ್ಲಿ ಮೋಸ್ಟ್ಲಿ ಮರು ವರ್ಷ ನನ್ನ ಪ್ರಕಾರ ನಾವು ಇದನ್ನು ಸಿಕ್ಕಿದರೆ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ನ ಇದು ಸಿಕ್ಕಿದರೆ ಅಲ್ಲಿ ಮಾಡ್ಬೋದು. ಯಾಕೆಂತ ಹೇಳಿದರೆ ಆಗ ಪಾರ್ಕಿಂಗಿಗೆ ವ್ಯವಸ್ಥೆ ಕೂಡ ಇಲ್ಲಿ ಏನಾಗ್ತದೆ, ನಾವು ಇದನ್ನು ಸ್ವಲ್ಪ ದೊಡ್ಡದು ಮಾಡಿದರೆ ಮತ್ತು ಪಾರ್ಕಿಂಗಿಗೆ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ಪಾರ್ಕಿಂಗಿಗೂ ಕೂಡ ವ್ಯವಸ್ಥೆ ಮತ್ತು ಈ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಆಗಬೇಕು. ಆ ರೀತಿಯಲ್ಲಿ ಮುಂದುವರಿಲಿ. ಅನಂತ ಪ್ರಸಾದ್ ಮೆಂತೆಡ್ಕ ಅವರ ಮತ್ತು ಒಂದು ಟ್ರಿಪ್ಲೆಟ್ಸ್ ಜೋಡಿ ಅವರು, ಸೊ 3 ಜನರ ಜೋಡಿ ಭಾಳ ಚೆನ್ನಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸುಹಾಸ್ ಮರಿಕೆ, ವೇಣು ಹಾಗೂ ಅನಂತ ಪ್ರಸಾದ್ ಅವರು ಈ ಒಂದು ಯೋಚನೆ ಇನ್ನಷ್ಟು ಮುಂದುವರಿಲಿ. ಹಾಗೆ ಒಳ್ಳೆಯ ಒಂದು ಫ್ರೂಟ್ಸ್ ಸ್ಟಾಲ್ಗಳ ವ್ಯವಸ್ಥೆ, ಅತ್ಯಂತ ಸುಂದರ, ಬಹಳ ಟೇಸ್ಟಿಕರವಾದ ಆಹಾರ ಪದಾರ್ಥಗಳನ್ನು ಉಣಬಡಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಊಟ ಮಾಡಲಿಕ್ಕೆ ನಾನು ಇಲ್ಲೇ ಬಂದಿದ್ದೆ. ಎಲ್ಲ ಒಂದು ಐಟಮ್ಗಳನ್ನು ಆಸ್ವಾದಿಸಿ ಊಟ ಕೂಡ ಮಾಡಿ ನಾನಿವತ್ತು ಹೋಗಿದ್ದೆ. ಹಾಗಾಗಿ ಬಹಳ ನಿನ್ನೆ ರಾತ್ರಿ ಕೂಡ ಕುಟುಂಬದವರೊಟ್ಟಿಗೆ ಬಂದಿದ್ದೆ. ಭಾಳ ಒಳ್ಳೆಯ ಒಂದು ಖಾದ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ HEF ಸ್ಟಾಲ್ ಹಾಗೂ ಎಲ್ಲ ಮಳಿಗೆಯವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಉತ್ತಮ ಸಂದೇಶಗಳ ಮೂಲಕ ಈ ಹಲಸು ಮಾವು ಹಬ್ಬಕ್ಕೆ ಕೊನೆಯ ಬಿಂದು ಇಟ್ಟಂತಹ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈಗ ನಮ್ಮೊಂದಿಗೆ ಹೆಗಲನ್ನು ಕೊಟ್ಟು ಹೆಗಲಣೆಯಾಗಿ ನಿಂತಹ ಬಂಧುಗಳನ್ನು ಗೌರವಿಸುವ ಕ್ಷಣ, ಸ್ಮರಣಿಕೆ ಪ್ರದಾನ, ಧನ್ಯವಾದ. ಈ ಮೂರನ್ನು ಕೂಡ ನವತೇಜ ಟ್ರಸ್ಟಿನ ಕಾರ್ಯದರ್ಶಿ ಸುಹಾಸ್ ಮರಿಕೆ ನೆರವೇರಿಸಲಿಕ್ಕಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮೊಂದಿಗೆ ನವತೇಜ ಪುತ್ತೂರು ಅರ್ಪಿಸುವಂತಹ ಹಲಸು ಹಣ್ಣು ಮೇಳ ಪವರ್ಡ್ ಬೈ ಮುಳಿಯ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ಸ್, ಇದರ ಕಡೆ ಹಂತಕ್ಕೆ ನಾವು ಬಂದಿದ್ದೇವೆ. ವೇದಿಕೆಯಲ್ಲಿ ಕುಳಿತಂತಹ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ತಿಳಿಸುವ ಮುನ್ನ ನಮ್ಮ ಜೊತೆಯಾಗಿ ನಿಂತಹ ಸಂಸ್ಥೆಗಳನ್ನು ಗುರುತಿಸುವ ಸಂದರ್ಭ. ಹಲವಾರು SRK ಲ್ಯಾಡರ್ಸ್ ಪುತ್ತೂರು ಇದರ ಪರವಾಗಿ ಅವರ ಯಾರಾದರೂ ಅಭ್ಯರ್ಥಿಗಳಿದ್ದಲ್ಲಿ ಬಂದು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ರಾಧಾಸ್ ಪುತ್ತೂರಿನ ಪರವಾಗಿ ರಾಧಾಸ್ನ ರೆಪ್ರೆಸೆಂಟೇಟಿವ್ ಇದ್ದಾರೆ, ಅವರು ವೇದಿಕೆ ಮೇಲೆ ಬಂದು ಒಂದು ಸಣ್ಣ ಕಿರು ಕಾಣಿಕೆಯನ್ನು, ನಮ್ಮ ಒಂದು ಗೌರವವನ್ನು ನಮ್ಮ MLC ಅವರ ಕೈಯಿಂದ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸುಧಾನ ವಸತಿಯುತ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್, ನಮ್ಮ ಪ್ರಥಮ ವರ್ಷದಿಂದ ಕೂಡ ನಮ್ಮ ಜೊತೆಯಾಗಿರುವಂಥ ಸುಧಾನ ಶಾಲೆಯ ಪರವಾಗಿ ಯಾರು ಇದ್ದಲ್ಲಿ ಸುಶಾಂತ್ ಅವರಿದ್ದರೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾರತ್ ಆಟೋ ಕಾರ್ಸ್ ಪುತ್ತೂರು, ಇದರ ಪರವಾಗಿ ಸಂಸ್ಥೆಯ ಸಿಬ್ಬಂದಿಗಳಿದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ JCI ನಿಯೋ ಪ್ರೈಮ್ ಮನೋಹರ್ ಪಾಟಾಳಿ ಇದ್ದರೆ ಬರಬೇಕು. ಹಾಗೆಯೇ ಅವರು ನಿರ್ಮಾಣ್ ಅಸೋಸಿಯೇಟ್ಸ್ ಇದರ ಪಾಲುದಾರರು ಕೂಡ ಹೌದು. ಪ್ರಥಮ ವರ್ಷದ ಹಲಸು ಮೇಳದಿಂದ ತೊಡಗಿ ನಿರಂತರವಾಗಿ ನಮ್ಮ ಜೊತೆ ಸಹಕರಿಸ್ತಾ ಇರುವ ಸಂಸ್ಥೆ ನಿರ್ಮಾಣ್ ಅಸೋಸಿಯೇಟ್ಸ್, ಹಾಗೆಯೇ JCI ನಿಯೋ ಪ್ರೈಮ್ ಇದರ ಪರವಾಗಿ ಮನೋಹರ್ ಪಾಟಾಳಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಆದರಣೀಯ MLC ಅವರಿಗೆ ಒಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವಿಜಯ ಸೋಲಾರ್ ಪರವಾಗಿ ವಿಜಯ ಸೋಲಾರ್ನ ಸಿಬ್ಬಂದಿಗಳಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜನ ನೀಡುವುದರ ಜೊತೆಗೆ ಇಡೀ ಕಿಲ್ಲೆ ಮೈದಾನದಲ್ಲಿ CCTV ಹಾಕಿ ಒಂದು ನಮಗೆ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರು ಇಡೀ ಕಿಲ್ಲೆ ಮೈದಾನದಲ್ಲಿ ಯಾವುದೇ ಅವಘಡಗಳಾಗದಿರಲಿ, ಆದಂಥ ಸಂದರ್ಭದಲ್ಲಿ ನೋಡುವಂಥ ಒಂದು ವ್ಯವಸ್ಥೆ, ಇಡೀ CC ಕ್ಯಾಮರಾದ ವ್ಯವಸ್ಥೆಯನ್ನು ಹಾಕ್ಕೊಟ್ಟಿದ್ದಾರೆ. ಶೇಟ್ ಎಲೆಕ್ಟ್ರಾನಿಕ್ಸ್ನ ಪರವಾಗಿ ಯಾರು ಇದ್ದರೆ ಬರಬೇಕು. ಹಾಗೆ ಪಶುಪತಿ ಎಲೆಕ್ಟ್ರಿಕಲ್ ಹಾಗೂ ಲೈಟ್ಸಿನ ಪಶುಪತಿ ಶರ್ಮರು ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಿರಂತರವಾಗಿ ಕಳೆದ 8 ವರ್ಷಗಳಿಂದ ನಮ್ಮ ಜೊತೆ ನಿಂತಿರುವವರು. ಇಲ್ಲಿ ಈಗಷ್ಟೇ ನೀವು ನೋಡಿರ್ಬೋದು, ಬೆಳಗಿಂದ ಸಂಜೆವರೆಗೆ ಹಲಸಿನ ವಿವಿಧ ಆಟಗಳನ್ನು ಅತ್ಯಂತ ಸುಂದರವಾಗಿ ನಿರ್ವಹಿಸಿದವರು ನಮ್ಮ ಜೊತೆ ನಿಂತ ಪಶುಪತಿ ಶರ್ಮರಿಗೆ ಧನ್ಯವಾದಗಳು. ಹಾಗೆ ಕ್ಯಾಂಪ್ಕೋದ ಸಿಬ್ಬಂದಿಯವರಿದ್ದರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ವಿಜಯ ಸೋಲಾರ್ನ ಸಿಬ್ಬಂದಿಗಳಿದ್ದರೆ ವೇದಿಕೆ ಮೇಲೆ ಬರಬೇಕು. ಹಾಗೆ ಒಂದಿಷ್ಟು ಜನ ಶ್ರಮಿಕರು ನಮ್ಮ ಜೊತೆ ಶ್ರಮಿಸಿದ್ದಾರೆ. ಈ ಮೇಳ ಆಯೋಜನೆ ಮಾಡೋದು ಅಂತ ಹೇಳಿದರೆ ಇಲ್ಲಿಯ ಅರೇಂಜ್ಮೆಂಟ್ಸ್ ಇರ್ಬೋದು ಅಥವಾ ಹೊಸ ಐಡಿಯಾಗಳನ್ನು ನೀಡುವುದರ ಮೂಲಕ ವಿಜಯ ಸರ್ವಿಸಸ್ನ ಮಂಜುನಾಥ್ ಅವರಿದ್ದರೆ ಬರಬೇಕು, ಅಥವಾ ಅವರ ಪರವಾಗಿ ವಿಜಯ ಸರ್ವಿಸಸ್ ಸಂಸ್ಥೆಯ ಯಾವುದೇ ಸಿಬ್ಬಂದಿಗಳಿದ್ದರೆ ಬರಬೇಕು. ಹಾಗೆ ನಮ್ಮ
ಪ್ರೀತಿಯ ಜನ್ನಣ್ಣ ಲೈಟಿಂಗ್ಸ್ನಲ್ಲಿ ನಿರಂತರವಾಗಿ ಕಳೆದ 8 ವರ್ಷಗಳಿಂದ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೆ ವಿಜಯ ಸೋಲಾರ್ನ ಪರವಾಗಿ ಅವರ ಸಿಬ್ಬಂದಿಯವರಿದ್ದಾರೆ. ಲೈಟಿಂಗ್ಸ್ನ ಜನ್ನಣ್ಣ ಇದ್ದರೆ ಬರಬೇಕು ವೇದಿಕೆ ಮೇಲೆ. ಪುತ್ತೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಲೈಟಿಂಗ್ಸ್ನಲ್ಲಿ ಸಹಕರಿಸುವಂತಹ ಅಶ್ವಥ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಹಾಗೆ ವಿಸ್ಮಯ ವೆಡ್ಡಿಂಗ್ ಕ್ರಿಯೇಟರ್ಸ್, ಈ ಮೇಳದ ಆಯೋಜನೆ ಇಲ್ಲಿಯ ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ನಿಂತಿರುವವರು ಸಾಯಿರಾಮ್ ಬಾಳಿಲ ಅಥವಾ ಅವರ ಪರವಾಗಿ ಯಾರಿದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೇನೆ. ಹಾಗೆ ಪಿಕ್ಸೆಲ್ ಕ್ರಿಯೇಟಿವ್ಸ್ ಇದರ ಪ್ರಜ್ವಲ್ ರೈ ಅವರಿದ್ದರೆ ಬರಬೇಕು. ನಮಗೆ LED ಮೂಲಕ ಸಹಕರಿಸಿದ್ದಾರೆ, ಅಥವಾ ಅವರ ಪರವಾಗಿ ಸಂಸ್ಥೆಯವರು ಬರಬೇಕು. ಜೊತೆಗೆ ನಾವು ಕೇಳಿಕೊಂಡಾಗ ಹಲವು ಯುವ ಅಥವಾ ನಾವು ಜೆನ್ಜಿ ಅಂತ ಎಲ್ಲ ಕಡೆ ಮಾತಾಡ್ತೇವೆ. ಈ ಜೆನ್ಜಿಗಳಿಂದವೇ ಈಗಿನ ಒಂದು ಹೊಸ ಏನು ಟ್ರೆಂಡ್, ಈ ರೀಲ್ಸ್ ಮಾಡೋದ್ರ ಮೂಲಕ ಸಾವಿರಾರು ಲಕ್ಷಾನುಗಟ್ಟಲೆ ವಿಡಿಯೋಗಳು ಎಲ್ಲ ಕಡೆ ಬರ್ತಾ ಇದೆ. ಆ ಬರ್ತಾ ಇರೋದ್ರಿಂದ ಮೊಬೈಲ್ ನೋಡುವವರಿಗೆ ಆದಷ್ಟು ಬೇಗನೆ ಎಲ್ಲ ವಿಷಯಗಳು ಸಿಗ್ತದೆ. ಹಾಗಾಗಿ ಎಲ್ಲ ರೀಲ್ಸ್ ಅಥವಾ ಈ ಪ್ರಮೋಟರ್ಗಳ ಪರವಾಗಿ ದೀಪಾ ಅವರು ವೇದಿಕೆ ಮೇಲೆ ಬಂದು MLC ಅವರಿಂದ ಒಂದು ಕಾಣಿಕೆ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಹಲಸು ಹಣ್ಣು ಮೇಳದ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು. ಹಾಗೆಯೇ ಪುತ್ತೂರಿನಲ್ಲಿ ಆ್ಯಕ್ಟಿವ್ ಆಗಿ ಕಾಣಿಸಿಕೊಳ್ಳುವಂಥ ಒಬ್ಬ ಯುವತಿ. ಹಾಗೆ ಮೀಡಿಯಾ, ಎಲ್ಲ ಮೀಡಿಯಾದವರು, ನಮ್ಮ ವಿಡಿಯೋ ಹಾಗೂ ಪ್ರಿಂಟ್ ಮೀಡಿಯಾದ ಎಲ್ಲ ಮೀಡಿಯಾ ಬಂಧುಗಳು ಅದ್ಭುತವಾಗಿ ಸಹಕಾರ ನೀಡಿದ್ದಾರೆ. ಪ್ರಥಮ ವರ್ಷದಿಂದ ತೊಡಗಿ ಈಗನವರೆಗೆ ನಮ್ಮ ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು, ಮೇಳದ ಪ್ರಕಟಣೆಗಳಾಗಿರ್ಬೋದು, ಎಲ್ಲವನ್ನು ಅದ್ಭುತವಾಗಿ ಹಾಕ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುದ್ದಿ ಮೀಡಿಯಾ ಹೌಸ್ ನಮಗೆ ಮೀಡಿಯಾ ಪಾರ್ಟ್ನರ್ ಆಗಿ ಸಹಕರಿಸಿದೆ. ಅದರ ಪರವಾಗಿ ಸುದ್ದಿ ಮೀಡಿಯಾದವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಈ ವೇದಿಕೆಯಲ್ಲಿ ಎಲ್ಲ ಮಾಧ್ಯಮದ ಪರವಾಗಿ ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಇರಬೇಕಿತ್ತು. ಅನ್ಯ ಕಾರಣಗಳಿಂದಾಗಿ ಅವರಿಗೆ ಬಂದು ಸೇರಲಿಕ್ಕಾಗಲಿಲ್ಲ. ಎಲ್ಲ ಮೀಡಿಯಾದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಮಗೂ ಕೂಡ ಅಭಿನಂದನೆಗಳು ಸರ್. ಹಾಗೆ ವೇದಿಕೆಯಲ್ಲಿ ಇರುವಂಥ ಗಣ್ಯರನ್ನು ಗೌರವಿಸುವುದು ಅಥವಾ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಳ್ಳುವುದು ನಮ್ಮ ಸಂಪ್ರದಾಯ. ಹಾಗಾಗಿ ನಮ್ಮ ಜೊತೆ ಇವತ್ತು MLC ಆದಂತಹ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಕಾಣಿಕೆಯನ್ನು ನೀಡಬೇಕು ಅಂತ ಅಧ್ಯಕ್ಷರು ಹಾಗೂ ನಮ್ಮ ವೇಣುವಣ್ಣನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ಕೂಡ ಅವರು ಹೇಳಿದರು ನಾವು ಬಂದೇ ಬರ್ತೇನೆ ಅಂತ. ಈ ವರ್ಷ ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಕರೆ ಮಾಡುವ ಮುಂಚೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಆಶ್ವಾಸನೆ ನೀಡಿದ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆ ಮುಖ್ಯ ಪ್ರೋತ್ಸಾಹಕರಾಗಿ ಪ್ರಥಮ ವರ್ಷದಿಂದ ನಮ್ಮ ಜೊತೆ ನಿಂತವರು ಮುಳಿಯ ಸಂಸ್ಥೆಯ ಕೇಶವಣ್ಣ, ಅವರಿಗೆ ಕೂಡ ಪ್ರೀತಿಯ ಕಾಣಿಕೆಯನ್ನು ನೀಡಬೇಕು. ಹಾಗೆಯೇ ನಮ್ಮ JCಯ ವಲಯ ಅಧ್ಯಕ್ಷರಾದಂಥ JFS ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಹಣ್ಣಿನ ಒಂದು ಬುಟ್ಟಿಯನ್ನು ನೀಡುವುದರ ಮೂಲಕ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಸಹ ಪ್ರಾಯೋಜಕರಾಗಿ ನಮ್ಮ ಪ್ರೋತ್ಸಾಹಕರಾಗಿ ನಮ್ಮ ಜೊತೆ ನಿಂತಂಥವರು ಶ್ರೀ ನಿರಂಜನ ಪೋಳ್ಯ ಅವರು, ಅವರಿಗೆ ಕೂಡ ಪ್ರೀತಿಯ ಕಾಣಿಕೆಯನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ನಿಂತಹ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಮೇಳ ಇಲ್ಲಿಗೆ ಸಮಾಪ್ತಿ ಆಗುವುದಿಲ್ಲ, ರಾತ್ರಿವರೆಗೆ ನಡೀಲಿಕ್ಕಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.